ಎಲ್ಲರಿಗೂ ನಮಸ್ಕಾರಗಳು. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ವತಿಯಿಂದ ಪ್ರತಿ ಭಾನುವಾರ ಸಂಜೆ 8 ಗಂಟೆಗೆ ಕಾನೂನು ಸಮಸ್ಯೆಗಳಿಗೆ ಉಚಿತವಾಗಿ ಕಾನೂನು ಪರಿಹಾರವನ್ನ ತಿಳ್ಕೊಳ್ಳುವಂತ ಒಂದು ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಲ್ಕರ್ ಇವರು ವಿಶ್ರಾಂತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಮತ್ತು ಕಾನೂನು ಸಲಹೆಗಾರರು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಬೆಂಗಳೂರು. ಇವರು ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಾಗಿದ್ದು ಪ್ರಸ್ತುತವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಕಾನೂನು ಸಲಹೆಗಾರ ಕೆಲಸ ಮಾಡ್ತಾ ಇದ್ದು ಹೆಚ್ಚಿನ ವಿದ್ವತ್ತನ್ನ ಪಡೆದಿರ್ತಾರೆ. LLM ಪದವಿಯನ್ನ ಪಡೆದು PhD ಅನ್ನ ಪದವಿಯನ್ನ ಪಡೆದು ಜಿಲ್ಲಾ ನ್ಯಾಯಾಧೀಶರಾಗಿ ಸೇವೆಯನ್ನ ಕರ್ನಾಟಕದ ಎಲ್ಲಾ ಕಡೆ ಒಂದು ಸೇವೆಯನ್ನ ಸಲ್ಲಿಸಿರುವಂತ ವ್ಯಕ್ತಿಯಾಗಿದ್ದು, ಜನ ಸಮುದಾಯಕ್ಕೆ, ಕರ್ನಾಟಕದ ಜನರಿಗೆ, ಅದರಲ್ಲೂ ಸಹ ಕಾನೂನಿನ ಸಮಸ್ಯೆಗಳಿಂದ ಬಾಧಿತರಾಗಿ ಆ ಕಾನೂನು ಸಮಸ್ಯೆಯನ್ನ ಎದುರಿಸ್ತಾ ಇರುವಂತಹ ಜನರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಏನು ಅವರು ಆ ಒಂದು ನೇತೃತ್ವವನ್ನ ವಹಿಸ್ಕೊಂಡಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು ವತಿಯಿಂದ ಈ ಒಂದು ಕಾರ್ಯಕ್ರಮ ಪ್ರತಿ ಭಾನುವಾರ ಸಂಜೆ 8 ಗಂಟೆಯಿಂದ 9 ಗಂಟೆವರೆಗೂ ಮತ್ತು ತದನಂತರ ಹೆಚ್ಚು ಪ್ರಶ್ನೆಗಳಿದ್ದಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಪ್ರಶ್ನೆಗಳೇನಾದ್ರು ಇದ್ರೆ ಅದಕ್ಕೂ ಸಹ ಉತ್ತರವನ್ನ ಹೇಳೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇಂದು 3ನೇ ಸಂಚಿಕೆ ಆಗಿದ್ದು, ಆ 3ನೇ ಸಂಚಿಕೆಯಕ್ಕೆ ಬಂದಂತಹ ಎಲ್ರಿಗೂ ತಮ್ಮೆಲ್ರಿಗೂ ಸಹ ಸುಸ್ವಾಗತವನ್ನ ಕೋರ್ತಾ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಸಾಹೇಬರು ಬಂದಿದ್ದಾರೆ, ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಎಂದು ಕೇಳ್ಕೊತಿದ್ದೀವಿ ಸರ್. ಮೊದಲನೇದಾಗಿ ಸರ್, ಪ್ರಶ್ನೆಗಳನ್ನ ನಾವು ಯಾರು ಜನಸಾಮಾನ್ಯರು ಬಂದಿರ್ತಾರೆ, ಸೊ ಅವ್ರಿಗೆ ನಾವು ಮೊದಲ ಆದ್ಯತೆಯನ್ನ ನಾವು ಕೊಡ್ತೀವಿ. ಯಾರಾದ್ರೂ ಪ್ರಶ್ನೆಗಳನ್ನ ಕೇಳಲಿಲ್ಲ ಅನ್ನೋ ಸಂದರ್ಭದಲ್ಲಿ ಜನರಲ್ ಆಗಿ ಪ್ರಶ್ನೆಗಳು ಏನು ಜನಸಾಮಾನ್ಯರ ನಡುವೆ ಬರ್ತದೆ ಆ ಪ್ರಶ್ನೆಗಳನ್ನ ನಾವು ಕೇಳ್ತಾ ಈ ಕಾರ್ಯಕ್ರಮದ ಒಂದು ಡಿಸ್ಕಷನ್ ಅನ್ನ ನಾವು ಮಾಡ್ತಾ ಹೋಗ್ತೀವಿ. ಮೊದಲನೇ ಪ್ರಶ್ನೆ ತಮ್ಗಾಗಿ. ಪ್ರಶ್ನೆಗಳು ಯಾರಾದ್ರೂ ಇದ್ರೆ ದಯವಿಟ್ಟು ಕೇಳಿ. ಭಾನುವರೇ, ಪ್ರಶ್ನೆಗಳಿದ್ಯಾ ಸರ್? ಪ್ರಶ್ನೆ ಇದೆಯಾ ಸರ್? ನನ್ನ ವಾಯ್ಸ್ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ ಸರ್, ಮಾತಾಡಿ. ಪ್ರಶ್ನೆ ಕೇಳಿ ಭಾನುವರೇ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾಹೇಬ್ರಿದ್ದಾರೆ, ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಸೊ ಪ್ರಶ್ನೆ ಕೇಳೋದಕ್ಕೆ ಏನಾದ್ರೂ ಅಡಚಣೆ ಇದ್ರೆ ದಯವಿಟ್ಟು ಬೇರೆಯವರು ಯಾರಾದ್ರೂ ಪ್ರಶ್ನೆಯನ್ನ ಕೇಳಿ. ಈ ಪ್ರಶ್ನೆಯನ್ನ ಕೇಳುವಂತ ಸಂದರ್ಭದಲ್ಲಿ ಹ್ಯಾಂಡ್ ರೈಸ್ ಮಾಡ್ಬೋದು. ಹ್ಯಾಂಡ್ ರೈಸ್ ಬಟನ್ ತಮಗೆ ಕಾಣಿಸ್ತಾ ಇರುತ್ತೆ, ತಾವು ನೋಡ್ತಾ ಇದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ. ಸೊ ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಪ್ರಶ್ನೆಗಳು ಏನಾದ್ರು ಇದ್ರೆ ದಯವಿಟ್ಟು ಪ್ರಶ್ನೆಗಳು ಕೇಳಿ. ಸಾಹೇಬ್ರು ಇದ್ದಾರೆ, ದಯವಿಟ್ಟು ಪ್ರಶ್ನೆಗಳು ಕೇಳಿ. ಸಂಗಮೇಶ್ ನಾಡಗೌಡ, ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ, ದಯವಿಟ್ಟು ಪ್ರಶ್ನೆ ಕೇಳಿ. ಭಾನುವಾರ ಪ್ರಶ್ನೆ ಕೇಳಿ. ಆಗ್ಲಿ ಪ್ರಶ್ನೆ ಕೇಳಿ ಸರ್. ಸರ್, ಪೋಕ್ಸೋ ಪ್ರಕರಣದೊಳಗಡೆ ಹಾ ಒಂದ್ ಹುಡುಗಿ 22ನೇ ತಾರೀಕು ನನ್ನ ಮೇಲೆ ಆತ ಅತ್ಯಾಚಾರ ಮಾಡ್ದ ಅಂತ ಒಂದು ಕಂಪ್ಲೇಂಟ್ ಆಗೈತೆ ಸರ್. ಆದ್ರೆ ಅವತ್ತಿನ ದಿನಾನೇ ಶಾಲೆ ಒಳಗಡೆ ಅವಳು ಹಾಜರಾಗಿದ್ದಾಳೆ ಅಂತ ಅಂದ್ಬಿಟ್ಟು ಅಟೆಂಡೆನ್ಸ್ ಸಹ ಹಾಜರಾಗೈತೆ ಸರ್. ಆದ್ರೆ ಪೊಲೀಸರು ಕಂಪ್ಲೇಂಟ್ ಬರ್ಕೊಂಡ್ ಬಂದಾಗ ಅವತ್ತಿನ ದಿನ ಶಾಲೆ ಒಳಗಡೆ ಅವಳು ಹಾಜರಾಗಿದ್ದಾಳೆ ಅಂತಾನೆ ಬರ್ದೈತೆ. ಆದ್ರೆ ಪ್ರಕರಣ ನಡೆದಿರೋದು ಅವ್ರ ಮನೆ. ಅವತ್ತಿನ ದಿನ ಅವಳು ಶಾಲೆಗೆ ಹೋಗಿ ಮನೆಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಶಾಲೆಗೆ ನೋಡಿದ್ರೆ ಹಾಜರಾತಿ ಐತೆ ಸರ್. ಇನ್ನೆಸ್ಟ್ ಏನ್ ಮಾಡ್ಬೇಕು ಅಂತ. ಅದು ಶಾಲೆಯಲ್ಲಿ ಹಾಜರಾಕಿರೋದು ಅಲ್ಲಿ ಶಿಕ್ಷಕರು ಹಾಕಿರ್ತಾರೆ. ಸೊ ಆಕೆ ಅಲ್ಲಿ ಅವಳು ಹಾಜರು ಇಲ್ಲದೆ ಇದ್ರು ಕೂಡ ಹಾಕ್ಲಿಕ್ಕೆ, ಅದು ಹಾಜರಿ ಹಾಕ್ತಕ್ಕಂಥ ಸಾಧ್ಯತೆನೂ ಕೂಡ ಅಲ್ಲಗಳ್ಲಿಕ್ಕೆ ಆಗೋದಿಲ್ಲ. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಎವಿಡೆನ್ಸ್ ಅಂಡ್ ಟ್ರಯಲ್. ಯಾಕಂದ್ರೆ ನಿಮ್ ಡಿಫೆನ್ಸ್ ಏನಂದ್ರೆ ಹುಡುಗಿ ಶಾಲೆಗೆ ಬಂದಿದ್ರು,
ಮನೆಯಲ್ಲಿ ಅತ್ಯಾಚಾರ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ರಿ. ಹೌದು ಸೊ ಸರ್. ಶಾಲೆಯಲ್ಲಿ ಅಟೆಂಡೆನ್ಸ್ ಹಾಕೋದು ಅದು ಶಿಕ್ಷಕರ ಅದು ವಿವೇಚನಾಧಿಕಾರ. ಸೊ ಅದು ಎಷ್ಟರ ಮಟ್ಟಿಗೆ ಅದು ಹಾಜರಿ ಹಾಕಿದ್ದು ಸತ್ಯನೋ ಸುಳ್ಳನೋ ಇದನ್ನೇನು ಅಥವಾ ಮುದ್ದಾಂ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದಾರೋ ಅನ್ನೋದನ್ನ ಇಟ್ ಇಸ್ ಎ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಅಂಡ್ ಟ್ರಯಲ್. ಸೊ ಆದ್ರಿಂದ ಅದನ್ನ ಈ ಹಂತದಲ್ಲಿ ಇಟ್ ಕೆನಾಟ್ ಬಿ ಟೇಕನ್ ಆಸ್ ಅ ಕನ್ಕ್ಲೂಸಿವ್ ಪ್ರೂಫ್. ಇದಿನ್ನೂ ತುಂಬಾ ಒಂದು ಪ್ರಿಲಿಮಿನರಿ ಹಂತದಲ್ಲಿ ಇರೋದ್ರಿಂದ ಸೊ ಶಾಲಾ ಹಾಜರಾತಿ ಇತ್ತು ಅನ್ನೋ ಶಾಲಾ ಹಾಜರಾತಿಯಲ್ಲಿ ಆಕೆ ಹಾಜರಾತಿಯನ್ನ ಹಾಕಿದೆ ಅನ್ನೋ ಕಾರಣಕ್ಕೆ ಆಕೆ ಶಾಲೆಯಲ್ಲಿ ಇದ್ದಳು ಅಂತ ಅದನ್ನ ಕನ್ಕ್ಲೂಸಿವ್ ಪ್ರೂಫ್ ಆಗಿ ತೋಳಿಕೆ ಬರೋಲ್ಲ. ಯಾಕಂದ್ರೆ ಅದನ್ನ ಶಿಕ್ಷಕರು ಹಾಕ್ಬಹುದಾಗಿದೆ. ಆಕೆ ಅಬ್ಸೆಂಟ್ ಇದ್ರು ಕೂಡ ಹಾಕ್ಲಿಕ್ಕೆ ಹಾಕುವ ಎಲ್ಲ ಸಾಧ್ಯತೆಗಳಿದಾವೆ. ಆದ್ರಿಂದ ಇದನ್ನ ನಾವು ಕನ್ಕ್ಲೂಸಿವ್ ಪ್ರೂಫ್ ಅಂತ ತಗೊಳಿಕ್ಕೆ ಆಗಲ್ಲ. ಇಟ್ಸ್ ಎ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಅಂಡ್ ಇಟ್ಸ್ ಎ ಮ್ಯಾಟರ್ ಆಫ್ ಟ್ರಯಲ್. ಓಕೆ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಇದು ಸರ್, ಈ ಕನ್ಕ್ಲೂಸಿವ್ ಪ್ರೂಫ್ ಅಂದ್ರೆ ಯಾವುದು ಸರ್? ಕನ್ಕ್ಲೂಸಿವ್ ಪ್ರೂಫ್ ಅಂದ್ರೆ ಅದನ್ನ ಸಿದ್ಧ ಮಾಡಿಸುವಂತ ಹೊಣೆಗಾರಿಕೆ ಇರುವುದಿಲ್ಲ. ದ ಕೋರ್ಟ್ ಕ್ಯಾನ್ ಪ್ರಿಸ್ಯೂಮ್ ಸರ್ಟನ್ ಥಿಂಗ್ಸ್ ದಟ್ ಇಟ್ ಇಸ್ ಎ ಕನ್ಕ್ಲೂಸಿವ್ ಪ್ರೂಫ್. ಫಾರ್ ಎಕ್ಸಾಂಪಲ್ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಬಂದಂತ ಸಂಗತಿಗಳಿದೆಯಲ್ಲ ಅದನ್ನ ಕೋರ್ಟು ಕನ್ಕ್ಲೂಸಿವ್ ಪ್ರೂಫ್ ಅಂತ ಅದನ್ನ ಪರಿಭಾವಿಸ್ತದೆ. there are certain presumptions under Indian Evidence Act. Yes sir. Okay. ಫಾಲ್ಸ್ ಪ್ರೂಫ್ ಅಥವಾ ಕನ್ಕ್ಲೂಸಿವ್ ಪ್ರೂಫ್ ಎರಡು ಒಂದೇನಾ ಸರ್? ಅಲ್ಲ, ಫಾಲ್ಸ್ ಪ್ರೂಫ್ ಅಂದ್ರೆ ಪ್ರೂಫೇ ಅಲ್ಲ. that false itself indicates that it's not a proof at all. Conclusive proof ಅಂದ್ರೆ court can presume certain things. ಸೊ ಅದಕ್ಕೆ ಮತ್ತೆ ನಾವು ಜಸ್ಟಿಫಿಕೇಶನ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲ, that court can presume that ಈಗ ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅಂತ ಅದನ್ನ ಸಿದ್ಧ ಮಾಡಿಸುವಂತ ಹೊಣೆಗಾರಿಕೆ ಬರ್ಡನ್ ಆಫ್ ಪ್ರೂಫ್ ಇರುವುದಿಲ್ಲ. ಬಿಕಾಸ್ ದ ಕೋರ್ಟ್ ಕ್ಯಾನ್ ಪ್ರಿಸ್ಯೂಮ್ ದಟ್ ಇಟ್ ಇಸ್ ಅ ಕನ್ಕ್ಲೂಸಿವ್ ಪ್ರೂಫ್. ಈ ಪ್ರಿಸಂಪ್ಷನ್ ಎಷ್ಟು ಮಟ್ಟದ ಒಂದು ತೀವ್ರತೆ ಅಥವಾ ಕಾನೂನಲ್ಲಿ ಅದಕ್ಕೆ ಒಂದು ವೇಟೇಜ್ ಇರುತ್ತೆ ಅಂತ ತಾವು ಹೇಳ್ತೀರಾ ಸರ್? ಪ್ರಿಸಂಪ್ಷನ್ ವಿಚಾರದಲ್ಲಿ ಅದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನಲ್ಲಿ ಬರ್ತಕ್ಕಂಥ ಸಂಗತಿ. ಅದು ಪ್ರಿಸಂಪ್ಷನ್ ಅಂದ್ರೆ ಕೆಲವು ವಿಷಯಗಳನ್ನ ಕೋರ್ಟ್ಗಳು ಪ್ರಿಸ್ಯೂಮ್ ಮಾಡ್ತವೆ. ಈಗ ಫಾರ್ ಎಕ್ಸಾಂಪಲ್ ಸರ್ಟಿಫೈಡ್ ಕಾಪಿ ಆಫ್ ಸಮ್ ಕಾಂಪಿಟೆಂಟ್ ಅಥಾರಿಟಿ. ಸೊ ಯಾವುದೇ ಒಂದು ಸಕ್ಷಮ ಪ್ರಾಧಿಕಾರ ಒಂದು ದಾಖಲೆಯ ಒಂದು ದೃಢೀಕೃತ ನಕಲನ್ನು ಕೊಟ್ಟಿದ್ರೆ ಆ ದೃಢೀಕೃತ ನಕಲು ಅದನ್ನ ಕನ್ಕ್ಲೂಸಿವ್ ಪ್ರೂಫ್ ಅಂತ ನ್ಯಾಯಾಲಯಗಳು ಪೂರ್ವಭಾವಿಸುತ್ತವೆ. ಪ್ರಿಸಂಪ್ಷನ್ ಅಂಡರ್ ದಿ ಫ್ಯಾಕ್ಟ್, ಪ್ರಿಸಂಪ್ಷನ್ ಅಂಡರ್ ದಿ ಲಾ, ಅದರ ನಡುವೆ ಏನಾದ್ರೂ ವ್ಯತ್ಯಾಸ ಇದೆಯಾ ಸರ್? ಪ್ರಿಸಂಪ್ಷನ್ ಆಫ್ ಫ್ಯಾಕ್ಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಫ್ ದ ಚೈಲ್ಡ್ ಇಸ್ ಬಾರ್ನ್ ವಿತ್ ಇನ್ ದ 9 months ಆಫ್ ದ ಮ್ಯಾರೇಜ್ ಈಸ್ ಪ್ರಿಸ್ಯೂಮ್ಡ್ ಟು ಬಿ ಲೆಜಿಟಿಮೇಟ್. ಇದನ್ನ ಪ್ರಿಸಂಪ್ಷನ್ ಅಂತ ಹೇಳ್ತೀವಿ. ಪ್ರಿಸಂಪ್ಷನ್ ಅಂಡರ್ ದಿ ಲಾ ಸರ್? ಪ್ರಿಸಂಪ್ಷನ್ ಅಂಡರ್ ದಿ ಲಾ ಅದೇ ಹೇಳಲ್ಲ ನಾನು. ಗೆಜೆಟ್ ನೋಟಿಫಿಕೇಶನ್ ಇಸ್ ಪ್ರಿಸ್ಯೂಮ್ ಇಟ್ ಇಸ್ ಅ ಪ್ರಿಸಂಪ್ಷನ್ ಅಂಡರ್ ಲಾ. Under the law. That is presumed to be genuine and it is presumed to be legal and it is presumed to be valid. ಸರ್, ಧನ್ಯವಾದಗಳು ಸರ್. ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಪ್ರಶ್ನೆಗಳು ಏನಾದ್ರೂ ಇದ್ರೆ ಕೇಳಿ ದಯವಿಟ್ಟು. ಭಾನುವಾರ ತಮ್ಮ ಪ್ರಶ್ನೆ ಇದೆಯಾ? ಇಲ್ಲ ಸರ್, ಇಲ್ಲ ಸರ್. ಕ್ಲಿಯರ್ ಆಗಿದೆ ತಮ್ದು ಪ್ರಶ್ನೆ? ಕ್ಲಿಯರ್ ಆಗಿದೆಯಾ? ಆಯ್ತು ಸರ್, ಆಯ್ತು ಸರ್. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಸರ್. ಪ್ರಶ್ನೆ ಕೇಳಿ. ಸಂಗಮೇಶ್ ನಾಡಗೌಡ ಸರ್, ಮಾತಾಡಿ ಸರ್. ಸಂಗಮೇಶ್ ನಾಡಗೌಡ ಸರ್, ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಪ್ರಶ್ನೆಗಳನ್ನ ಕೇಳ್ದಲೇ ಇದ್ರೆ ನಾವು ಪ್ರಶ್ನೆ ಡಿಸ್ಕಷನ್ ಅನ್ನ ಹಾಗೆ ಮುಂದುವರಿಸ್ತೀವಿ ಜನರಲ್ ಪ್ರಶ್ನೆಗಳ ಮೂಲಕ. ಸರ್, ಎಲ್ಲಾ ಕಂಪ್ಲೇಂಟ್ ಗಳನ್ನ ಪೊಲೀಸ್ನವರು ಯಾಕೆ ಸ್ವೀಕರಿಸಲ್ಲ ಸರ್? ಅಂದ್ರೆ ಕೆಲವೊಂದು ಕಾಗ್ನಿಜಿಬಲ್ ಅಫೆನ್ಸಸ್ ಅಂತ ಇರ್ತವೆ, ಕೆಲವೊಂದು ನಾನ್ ಕಾಗ್ನಿಜಿಬಲ್ ಅಫೆನ್ಸಸ್ ಇರ್ತವೆ. ಸೊ ನಾನ್ ಕಾಗ್ನಿಜಿಬಲ್ ಅಫೆನ್ಸಸ್ ಇದ್ರೆ ಅದನ್ನ ಸಂಬಂಧಪಟ್ಟ ಮ್ಯಾಜಿಸ್ಟ್ರೇಟ್ ಕಡೆಗೆ ಪರ್ಮಿಷನ್ ತಗೊಂಡು ಅಂತವುಗಳನ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗಿರ್ತದೆ. ಕೆಲವೊಂದು ಪೊಲೀಸರಿಗೆ ಕೆಲವೊಂದು ಪ್ರಕರಣಗಳಲ್ಲಿ ರಿಜಿಸ್ಟ್ರೇಷನ್ ಮಾಡತಕ್ಕಂತ ಕಾನೂನು ಇರುವುದಿಲ್ಲ. ಫಾರ್ ಎಕ್ಸಾಂಪಲ್ ಈಗ 138 ಆಫ್ ಎನ್ಐ ಆಕ್ಟ್. ಸೊ ಯಾವುದೋ ಒಂದು ಚೆಕ್ ಬೌನ್ಸ್ ಕೇಸ್ ಆಗಿದ್ರೆ ಅದು 138 ಎನ್ಐ ಆಕ್ಟ್ ಜುರಿಸ್ಡಿಕ್ಷನಲ್ JMFC ಕೋರ್ಟ್ ಅಲ್ಲಿ ಹೋಗಿ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಹಾಕ್ಬೇಕಂತ ಸಂದರ್ಭ ಇರ್ತದೆ. ಅದನ್ನ ತಗೊಂಡೋಗಿ ನೀವು ಪೊಲೀಸರಿಗೆ ಇದನ್ನ FIR ಮಾಡಿ ಅಂತ ಹೇಳಿದ್ರೆ ಆ ಪೊಲೀಸರು ಅದನ್ನ ನಿರಾಕರಿಸಬಹುದು. ಪೊಲೀಸರು ಕಾಗ್ನಿಜಿಬಲ್ ಅಫೆನ್ಸಸ್ ಗಳಲ್ಲಿ FIR ರಿಜಿಸ್ಟರ್ ಮಾಡ್ತಾರೆ. ನಾನ್ ಕಾಗ್ನಿಜಿಬಲ್ ಅಫೆನ್ಸ್ ಗಳಿದ್ರೆ ಅದನ್ನ ಅವರು NCR ಕೂಡ ಮಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಅವರು ನ್ಯಾಯಾಲಯದ ಪೂರ್ವಾನುಮತಿಯನ್ನು ಪಡೆದುಕೊಂಡು ಕೂಡ FIR ನ ಮಾಡ್ಲಿಕ್ಕೆ ಅವಕಾಶ ಇದೆ. NCR ಅಂತಂದ್ರೆ ಏನು ಸರ್?
NCR ನಾನ್ ಕಾಗ್ನಿಜಿಬಲ್ ರಿಪೋರ್ಟ್ ಅಂತ. ರಿಪೋರ್ಟ್. ಓಕೆ. ಈ FIR ಗೂ ಸಹ NCR ನಡುವೆ ಏನು ವ್ಯತ್ಯಾಸ ಇರುತ್ತೆ ಸರ್? NCR ಅಂದ್ರೆ ಅಷ್ಟಕ್ಕೆ ಮುಗಿತದು. FIR ಅಂದ್ರೆ ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಐದರ್ ದೇ ಕ್ಯಾನ್ ಫೈಲ್ ಎ ಚಾರ್ಜ್ ಶೀಟ್ ಆರ್ ದೇ ಕ್ಯಾನ್ ಫೈಲ್ ಅ B ರಿಪೋರ್ಟ್ ಆರ್ ದೇ ಕ್ಯಾನ್ ಫೈಲ್ ಅ C ರಿಪೋರ್ಟ್. ಈ ಬಿ ರಿಪೋರ್ಟ್, C ರಿಪೋರ್ಟ್ ಅನ್ನೋದ್ರ ಬಗ್ಗೆ ತಮ್ದೆ ಏನಾದ್ರು ಇದೆಯಾ ಸರ್, ವ್ಯಾಖ್ಯಾನ ಇದೆಯಾ ಬಿ ಸರ್? ರಿಪೋರ್ಟ್ ಅಂದ್ರೆ ಅದು ಸುಳ್ಳು ಅಂತ, ಆ ಕೊಟ್ಟಂತ ಪ್ರಕರಣ ಸುಳ್ಳು ಅಂತ ಆಗ್ತದೆ ಬಿ ರಿಪೋರ್ಟ್ ದಲ್ಲಿ. ಹಾ ಸರ್. C ರಿಪೋರ್ಟ್ ಅಂದ್ರೆ ಈಗ ಕಳ್ತನ ಅಂತ ಪ್ರಕರಣದಲ್ಲಿ ಆರೋಪಿ ಸಿಗುದಿಲ್ಲ. ಸೊ ಆರೋಪಿ ಸಿಗದೇ ಇರತಕ್ಕ ಸಂದರ್ಭದಲ್ಲಿ ಪೊಲೀಸರು C ರಿಪೋರ್ಟ್ ಅನ್ನ ಹಾಕ್ತಾರೆ. ಬಟ್ ಎರಡೂ ರಿಪೋರ್ಟ್ಗಳಲ್ಲಿ ಕಂಪ್ಲೇನೆಂಟ್ಗೆ ಸಂಬಂಧಪಟ್ಟ ನ್ಯಾಯಾಲಯ ಒಂದು ನೋಟಿಸ್ ಅನ್ನ ಕೊಟ್ಟು ಕಂಪ್ಲೇನೆಂಟ್ಗೆ ಒಂದು ತನ್ನ ಅಹವಾಲನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಕೊಡ್ತದೆ. ಕಂಪ್ಲೇನೆಂಟು ನ್ಯಾಯಾಲಯಕ್ಕೆ ಹಾಜರಾಗಿ ಅದಕ್ಕೆ ತಕರಾರನ್ನು ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆ ಕಂಪ್ಲೇನೆಂಟು ನ್ಯಾಯಾಲಯಕ್ಕೆ ಒಂದು ತಕರಾರನ್ನು ಸಲ್ಲಿಸಿ ಪೊಲೀಸರು ಇದನ್ನ ಸರಿಯಾಗಿ ತನಿಖೆ ಮಾಡಲಿಲ್ಲ, ಆರೋಪಿಗಳೊಂದಿಗೆ ಶಾಮೀಲಾಗಿ ಸುಳ್ಳು ಬಿ ರಿಪೋರ್ಟ್ ಹಾಕಿದ್ದಾರೆ, ಈ ಬಿ ರಿಪೋರ್ಟ್ ಅನ್ನ ತಾವು ತಿರಸ್ಕರಿಸಬೇಕು ಅಂತ ಕಂಪ್ಲೇನೆಂಟ್ ಏನಾದರೂ ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿದರೆ, ದಾಖಲೆಗಳನ್ನ ಕೊಟ್ಟರೆ, ತನ್ನ ಸಾಲ್ವ್ ಸ್ಟೇಟ್ಮೆಂಟ್ ಅನ್ನ, ತನ್ನ ಸಂಬಂಧಪಟ್ಟ ಸಾಕ್ಷಿಗಳ ಹೇಳಿಕೆಯನ್ನ ನೀಡಿ ನ್ಯಾಯಾಲಯಕ್ಕೆ ಇಂಥ ಒಂದು ಅಪರಾಧ ಆಗಿದೆ ಅಂತ ಅದನ್ನ ಮನಗಾಣಿಸುವಲ್ಲಿ ಆತ ಯಶಸ್ವಿ ಆದಂದ್ರೆ ಪೊಲೀಸರು ನೀಡಿದಂತಹ ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯ ತಳ್ಳಿ ಹಾಕಿ ಅದನ್ನ CC ಅಂತ ರಿಜಿಸ್ಟರ್ ಮಾಡಲಿಕ್ಕೆ ಅವಕಾಶ ಇದೆ. ಅಂಡರ್ ರಿಜಿಸ್ಟರ್ ನಂಬರ್ 3 CC ಕ್ಯಾನ್ ಬಿ ರಿಜಿಸ್ಟರ್ಡ್ ಅಂಡ್ ಸಮನ್ಸ್ ಕ್ಯಾನ್ ಬಿ ಇಶ್ಯೂಡ್ ಟು ದ ಅಕ್ಯೂಸ್ಡ್. ಸರ್, ಈಗ ಬಿ ರಿಪೋರ್ಟ್ ಹಾಕಿದ್ದು, ಪ್ರೊಟೆಸ್ಟ್ ಪಿಟಿಷನ್ ಹಾಕಿದ್ದು, ಆ ಸಂದರ್ಭದಲ್ಲಿ ಎವಿಡೆನ್ಸ್ ಅನ್ನ ಕೊಡಬಹುದಾ ಸರ್? ಹೌದೌದು. ಈಗ ಬಿ ರಿಪೋರ್ಟ್ಗೆ ಕಂಪ್ಲೇಂಟ್ ಬಂದು ತಕರಾರು ಹಾಕ್ತಾನೆ. ತಕರಾರು ಹಾಕಿದ ಮೇಲೆ ನ್ಯಾಯಾಲಯ ಅವನಿಗೆ ತನ್ನ ಪ್ರಕರಣವನ್ನ ಸಿದ್ಧಪಡಿಸಲಿಕ್ಕೆ ಅವಕಾಶವನ್ನು ಕೊಡ್ತದೆ. ಆಗ ಕಂಪ್ಲೇಂಟು ತನ್ನ ಸ್ಟೇಟ್ಮೆಂಟ್ ಅನ್ನಾಗ್ಲಿ, ತನ್ನ ಪರ ಸಾಕ್ಷಿದಾರರ ಹೇಳಿಕೆಗಳನ್ನಾಗ್ಲಿ ಮತ್ತು ತನ್ನ ಪರ ಇರ್ತಕ್ಕಂಥ ದಾಖಲೆಗಳನ್ನಾಗ್ಲಿ ನಿಶಾನೆಗೊಳಿಸಿ ಈ ಪೊಲೀಸರು ಸರಿಯಾಗಿ ತನಿಖೆ ಮಾಡಲಿಲ್ಲ, ಆರೋಪಿಗಳೊಂದಿಗೆ ಶಾಮೀಲಾಗಿ ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ ಅಂತ ಆತ ನಿರೂಪಣೆ ಮಾಡಿದ್ರೆ, ನ್ಯಾಯಾಲಯ ಆತನ ವಾದವನ್ನ ಒಪ್ಪಿಕೊಂಡ್ರೆ ಪೊಲೀಸರು ನೀಡಿದಂತ ಬಿ ವರದಿಯನ್ನ ತಳ್ಳಿ ಹಾಕಿ ಆರೋಪಿಗಳ ವಿರುದ್ಧ ರಿಜಿಸ್ಟರ್ ನಂಬರ್ 3 ಅಲ್ಲಿ ಒಂದು CC ಅಂತ ರಿಜಿಸ್ಟರ್ ಮಾಡಿ ಆರೋಪಿಗಳಿಗೆ ನ್ಯಾಯಾಲಯ ಸಮನ್ಸ್ ಅನ್ನ ನೀಡ್ತದೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ವಿನಯ್ RS ತುಮೂಲ್. ಸ್ವಾಮಿ ನಮಸ್ತೆ ಸ್ವಾಮಿ. ನಾವು ವಿನಯ್ RS ಅಂತ ಹೇಳಿ ತುಮಕೂರು ಡೈರಿಲಿ ವರ್ಕ್ ಮಾಡ್ತಾ ಇರೋ ಸ್ವಾಮಿ, ಅಡ್ಮಿನ್ ಸೂಪರ್ಡೆಂಟ್ ಆಗಿ. 14/2/2025 ನಮ್ಮ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿರ್ತಾರೆ ಒಬ್ರು ಮೇಲ್ಜಾತಿಯವರು. ಆ ಸಂಬಂಧವಾಗಿ PSI ಗೆ DYSP ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಿ ಸ್ವಾಮಿ. ಲಾಸ್ಟ್ ಸಂಡೇ ತಮ್ಮ ಹತ್ರ ಮಾತಾಡಾದ್ಮೇಲೆ SP ಅವ್ರಿಗೆ ಮತ್ತೊಂದ್ಸಲ ಕಂಪ್ಲೇಂಟ್ ಕಾಪಿನ ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಸ್ವಾಮಿ, ಸರ್ ಇದು ಕಾಗ್ನಿಜಬಲ್ ಅಫೆನ್ಸ್ ಇದೆ, ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ಆ ದೃಷ್ಟಿಯಿಂದ FIR ಮಾಡಿಸ್ಕೊಡಿ ಅಂತ ಅನ್ಬಿಟ್ಟು SP ಅವ್ರಿಗೆ ಹೇಳಿದಾಗ SP ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ FIR ಮಾಡಿಸ್ಕೊಡ್ತೀನಿ, ಆಯ್ತು ನನ್ಗೊಂದು 4 days ಟೈಮ್ ಕೊಡಿ ಅಂತ ಹೇಳಿ 25ನೇ ತಾರೀಕು ಹೇಳಿದ್ರು ಸ್ವಾಮಿ. ಇದುವರೆಗೂ ಯಾವ್ದು FIR ಮಾಡಿಸ್ಕೊಟ್ಟಿಲ್ಲ, ಏನು ಮಾಡಿಸ್ಕೊಟ್ಟಿಲ್ಲ ಸ್ವಾಮಿ. ಇನ್ನೊಂದ್ ಪ್ರಶ್ನೆ ಏನು ಅಂತಂದ್ರೆ, ನಾನು ಈಗ ಪಬ್ಲಿಕ್ ಸೆಕ್ಟರ್, ಅದು ಕೋಆಪರೇಟಿವ್ ಸೊಸೈಟಿ ಬರುತ್ತೆ ಸ್ವಾಮಿ. ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟರ್ ಅಂಡರ್ ಕೋಆಪರೇಟಿವ್ ಆಕ್ಟ್ 1959 ಬರುತ್ತೆ. ನಾನು ಈ ಅಫೆನ್ಸ್ ಏನಿದೆ ಇದನ್ನ ಸಕ್ಷಮ ಪ್ರಾಧಿಕಾರಕ್ಕೆ ಅಂದ್ರೆ MD ಅವ್ರಿಗೆ, ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ಯಾವ್ದೇ ಕಂಪ್ಲೇಂಟ್ ಕೊಟ್ರು ಎಲ್ಲಾ ಮಾಹಿತಿ ಕೊಡ್ಬೇಕಾ ಹೇಗೆ ಅಂತ ಸ್ವಾಮಿ? ಅಲ್ಲ, ಇದೇನ್ ನಿಮ್ಗೆ ಇದಕ್ಕೆ ನಿಮ್ಗೆ ವೈಯಕ್ತಿಕ ನೆಲೆಯಲ್ಲಿ ಆದಂತ ಜಾತಿ ನಿಂದನೆ ಇದು. ಬಹುಶಃ ಇದೇನ್ ನೀವು ನಿಮ್ಮ ಕಚೇರಿ ಕೆಲಸದಲ್ಲಿ ಆದಂತ ಪ್ರಕರಣ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೌದೌದು, ಕಚೇರಿ ಅವಧಿ ಮುಗಿದಾದ್ಮೇಲೆ ಸ್ವಾಮಿ. ಮತ್ ಕಚೇರಿ ಅವಧಿ ಮುಗಿದಾದ್ಮೇಲೆ ನಿಮ್ ಕಚೇರಿಗೆ ಸಂಬಂಧಪಟ್ಟಂತ ವಿಷಯ ಇದು. ನಿಮ್ದು ಏನೋ ಸರ್ಕಾರಿ ಕೆಲಸ ಮಾಡತಕ್ಕ ಸಂದರ್ಭದಲ್ಲಿ ಏನಾದ್ರೂ ಘಟನೆ ಆಗಿದ್ರೆ ಅದನ್ನ ತಾವು ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕಾದದ್ದು ಸರಿಯಾದ ಕ್ರಮ. ಕಚೇರಿ ಅವಧಿ ಮುಗಿದ ಮೇಲೆ ಆಗಿದಂತ ಪ್ರಕರಣ ಆಗಿರೋದ್ರಿಂದ ಸೊ ಇದು ನಿಮ್ಮ ಖಾಸಗಿ ನೆಲೆಯಲ್ಲಿ ಆದಂತ ಪ್ರಕರಣ. ಸೊ ಆದ್ರಿಂದ ಇದನ್ನ ನೀವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಕ್ಕಂತ ಏನು ಅವಶ್ಯಕತೆನೂ ಇಲ್ಲ, ಅನಿವಾರ್ಯತೆನೂ ಇಲ್ಲ. ಈಗ SP ಅವರು ನಿಮ್ಮ ಅಹವಾಲಿಗೆ ಅವರು ಸ್ಪಂದಿಸ್ತಿದ್ರೆ ನೀವು DGP ಅವರಿಗೆ, IGP ಅವರಿಗೆ ಮತ್ತು ಹೋಮ್ ಸೆಕ್ರೆಟರಿ ಅವರಿಗೆ ಮತ್ತು ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ಮತ್ತು ಇವನ್ ನೀವು ಮಾನವ ಹಕ್ಕುಗಳ ಆಯೋಗ ಕೂಡ ತಾವು ಈ ಪ್ರಕರಣ ಗಮನಕ್ಕೆ ತರಬಹುದು. ಸರಿ ಸ್ವಾಮಿ. ಆದ್ರೂ ನಾನು ಏನ್ ಮಾಡಿದ್ದೀನಿ ಅಂದ್ರೆ 16/2/2025 ಮತ್ತೆ 21/2/2025 ಸ್ವಾಮಿ MD ಅವ್ರಿಗೆ ಮೇಲ್ ಮಾಡಿದೀನಿ ಸ್ವಾಮಿ, ದೂರಿನ ಪ್ರತಿ ಮಾಹಿತಿಗಾಗಿ ಅಂತ ಮೇಲ್ ಮಾಡಿದೀನಿ ಸ್ವಾಮಿ. ಏನು ತಪ್ಪಿಲ್ಲ ಅಲ್ವಾ ಸ್ವಾಮಿ? ಇಟ್ ಇಸ್ ಫಾರ್ ಓನ್ಲಿ ಇನ್ಫಾರ್ಮೇಶನ್ ಅಷ್ಟೇ.
ಹಾ, ಓಕೆ ಸ್ವಾಮಿ. ಸ್ವಾಮಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ MD ಅವ್ರು ಏನಾದ್ರು ನೋಟಿಸ್ ಏನಾದ್ರು ಕೊಡ್ಲಿಕ್ಕೆ ಬರುತ್ತಾ ಸ್ವಾಮಿ? ಅಲ್ಲ, ಇದು ನಿಮ್ದು ಕಚೇರಿಯ ಹೊರಗೆ ಆದಂತ ಪ್ರಕರಣ ಆಗಿರೋದ್ರಿಂದ ಹಾ ಈ MD ಅವ್ರಿಗೂ ನಿಮ್ಗೂ ಏನು ಸಂಬಂಧ ಇಲ್ಲ. ಇದು ನಿಮ್ಮ ವೈಯಕ್ತಿಕ ನೆಲೆಯಲ್ಲಿ ಆದಂತ ಪ್ರಕರಣ. ಓಕೆ ಸ್ವಾಮಿ. ಸೊ ಆದ್ದರಿಂದ ನಾನು ಆಗಲೇ ಹೇಳಿದಂಗೆ ನೀವು ಈ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ಈ ಪ್ರಕರಣ ತಾವು ತರಬಹುದಾಗಿದೆ. ಸರಿ ಸ್ವಾಮಿ, ಥ್ಯಾಂಕ್ ಯು ಸ್ವಾಮಿ. ಧನ್ಯವಾದಗಳು ಸರ್. ಚಂದು ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಸರ್ ನಮಸ್ಕಾರ, ಚಂದ್ರಶೇಖರ್ ಅಂತ. ನಮಸ್ತೆ, ಹೇಳಿ ಸರ್. ಇದು ಚೆಕ್ ಬೌನ್ಸ್ ಕೇಸಲ್ಲಿ ಇವರು ಪಾರ್ಟಿ ಬಂದು ಔಟ್ಸೈಡ್ ದಿ ಸ್ಟೇಟ್ ಇದ್ದಾರೆ ಸರ್. ಅವರು ಬಂದು ಆಂಧ್ರದಲ್ಲಿ ಇದ್ದಾರೆ. ಚೆಕ್ ಬೌನ್ಸ್ ಕೇಸು ಬೆಂಗಳೂರು ಕೋರ್ಟ್ ಅಲ್ಲಿ ನಡೀತಾ ಇದೆ. ಬಟ್ ಅವರು ಕೋರ್ಟ್ಗೆ ಫಸ್ಟ್ ಒಂದ್ಸತಿ ಬಂದು ಬೇಲ್ ತಗೊಂಡು ಹೋದ್ರು ಸರ್. ಮತ್ತೆ ಅವರು ಬರ್ತಾನೆ ಇಲ್ಲ. ಈಗ ಅವರು ಒಂದ್ 2 ಆಯ್ತು 3 ಆಯ್ತು ಹಿಯರಿಂಗು, ವಾರೆಂಟ್ ಮಾಡಿಸ್ತೀವಿ, COP ಮಾಡಿಸ್ತೀವಿ ಥ್ರೂ ಕಮಿಷನರು, ಯಾವ್ದಕ್ಕೂ ಅವರು ಬರ್ತಾನೆ ಇಲ್ಲ ಸ್ವಾಮಿ. ನೆಕ್ಸ್ಟ್ ಏನ್ ಮಾಡೋದು ಸ್ವಾಮಿ? ಅದು ಅವ್ರು ತಮಿಳ್ನಾಡಲ್ಲಿದ್ರೆ ನೀವು ಆ ತಮಿಳ್ನಾಡಿನ DGP ಮುಖಾಂತರ ನ್ಯಾಯಾಲಯಕ್ಕೆ ಅದು ವಾರಂಟ್ ಅನ್ನ ಇಶ್ಯೂ ಮಾಡ್ಲಿಕ್ಕೆ ತಮ್ಮ ವಕೀಲರ ಮುಖಾಂತರ ಮನವಿ ಮಾಡ್ಕೊಳ್ಳಿ. ಯಾವ ರೀತಿ ಸ್ವಾಮಿ ಅದು? ನಿಮ್ಮ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಏನ್ ಮನವಿ ಮಾಡ್ಕೊಳ್ಳಿ ಅಂದ್ರೆ, ಆರೋಪಿ ಹೊರ ರಾಜ್ಯದಲ್ಲಿದ್ದಾನೆ, ಸೊ ಆದ್ರಿಂದ ಆತನನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗಿದೆ. ಸೊ ಆದ್ರಿಂದ ಅದು ಎಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದಾನಲ್ಲ, ಹೌದು ಸರ್. ಆಂಧ್ರ ಪ್ರದೇಶದ DGP ಅವ್ರ ಮುಖಾಂತರ ವಾರಂಟ್ ಅನ್ನ ಜಾರಿ ಮಾಡ್ಲಿಕ್ಕೆ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ಳಿ. ಅವಾಗ ನ್ಯಾಯಾಲಯ ಏನ್ ಮಾಡ್ತಿದ್ರೆ, ಇಶ್ಯೂ NBW ಟು ದ ಅಗೇನ್ಸ್ಟ್ ದ ಅಕ್ಯೂಸ್ಡ್ ಥ್ರೂ DGP ಆಂಧ್ರ ಪ್ರದೇಶ ಅಂತ ಬರೀತದೆ. ಸೊ ಅವಾಗ ಏನಾಗ್ತದೆ, ಅದು ಇದು ವಾರಂಟ್ ಆಂಧ್ರ ಪ್ರದೇಶದ DGP ಅವ್ರಿಗೆ ತಲುಪ್ತದೆ. ಆ ಕಚೇರಿಯವರು ಸಂಬಂಧಪಟ್ಟಂತ SP ಗೆ ತಲುಪಿಸಿ, SP ಅವರು ಸಂಬಂಧಪಟ್ಟಂತ ಆ ಪೊಲೀಸ್ ಠಾಣೆಗೆ ತಲುಪಿಸಿ ಆತನನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಕ್ಕಂಥ ಕ್ರಮವನ್ನ ಜರುಗಿಸ್ತಾರೆ. ಸರಿ ಸ್ವಾಮಿ. ಅದು ಅಪ್ಲಿಕೇಶನ್ ಅವ್ರು ಹಾಕಿಸ್ಬೇಕಾ ಸ್ವಾಮಿ? ನಿಮ್ಮ ವಕೀಲರ ಮುಖಾಂತರ ಒಂದು ನ್ಯಾಯಾಲಯಕ್ಕೆ ಒಂದು ಮೆಮೊ ಹಾಕಿದ್ರೆ ಸಾಕು. ನಾನು ಆಗಲೇ ಹೇಳಿದ ವಿಷಯವನ್ನ ಆ ಮೆಮೊದಲ್ಲಿ ಬರೆದಾಕಿ ಆಂಧ್ರ ಪ್ರದೇಶದ DGP ಅವರ ಮುಖಾಂತರ ಆ ಆರೋಪಿಗೆ ವಾರಂಟ್ ಅನ್ನ ಜಾರಿ ಮಾಡಿಸಿ ಅಂತ ನ್ಯಾಯಾಲಯಕ್ಕೆ ಒಂದು ಮೆಮೊ ಹಾಕಿದ್ರೆ ನ್ಯಾಯಾಲಯ ಪರಿಗಣಿಸಿ ಅದಕ್ಕೆ ಆ ರೀತಿಯಾಗಿ ವಾರಂಟ್ ಅನ್ನ ಇಶ್ಯೂ ಮಾಡ್ತದೆ. ಲಾಸ್ಟ್ ಟೈಮ್ ಸ್ವಾಮಿ ಕೋರ್ಟ್ ಅಲ್ಲಿ ಪ್ರೊಕ್ಲಮೇಶನ್ ಮಾಡಿಸಿ ಅಂತ ಹೇಳಿದ್ರಂತ. ಅದು ಮಾಡಬಹುದು. ಸೆಕ್ಷನ್ 8082 ಕೆಳಗೆ ಪ್ರೊಕ್ಲಮೇಶನ್ ಮಾಡಿಸಿ ಆತನ ಆಸ್ತಿ ಏನಾದ್ರು ಇದ್ರೂ ಮುಟ್ಟುಗೋಲು ಹಾಕ್ಲಿಕ್ಕೆ ಅವಕಾಶ ಇದೆ. ಓಕೆ. ಸರಿ ಸ್ವಾಮಿ. ಆಮೇಲೆ ಇದು ಸ್ವಾಮಿ ಏನಂತಂದ್ರೆ, ಅವರು ಕ್ಯಾನ್ಸಲ್ ಮಾಡಿ ಬೇಲ್ ಬಾಂಡ್ ಅನ್ನ ಫರ್ಫಿಟ್ ಮಾಡ್ಕೊಳ್ಳೋ ಕೂಡ ಅವಕಾಶ ಇದೆ. ಮತ್ತು ಶೂರಿಟಿ ಮೇಲೂ ಕೂಡ ಒಂದು ಮಿಸ್ ಕೇಸ್ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ. ಶೂರಿಟಿ ಮೇಲೆ ಯಾಕಂದ್ರೆ ಆತನನ್ನ ಪ್ರತಿ ದಿನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀನಿ ಅಂತ ಆ ಶೂರಿಟಿ ಆತ ಬರೆದು ಕೊಟ್ಟಿರ್ತಾನೆ. ಈಗ ಈತ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇಲ್ಲ. ಆಗಿರೋದ್ರಿಂದ ಶೂರಿಟಿ ಬಾಂಡ್ ಅನ್ನು ಕೂಡ ಫರ್ಫಿಟ್ ಮಾಡಿ ಶೂರಿಟಿ ವಿರುದ್ಧನೂ ಕೂಡ ಮಿಸ್ ಕೇಸ್ ದಾಖಲೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಸಪರೇಟ್ ಕೇಸೇ ಮಾಡ್ಬೇಕಾ ಸ್ವಾಮಿ ಅವರು ಶೂರಿಟಿ ಮೇಲೆ? ನೀವು ಕೋರ್ಟ್ ಗಮನಕ್ಕೆ ತಗೊಂಬನ್ನಿ, ಕೋರ್ಟ್ ಮಾಡ್ತದೆ, ನೀವು ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಸರಿ ಸರ್. ನೀವು ಕೋರ್ಟ್ಗೆ ಶೂರಿಟಿ ಬಾಂಡ್ ಅನ್ನ ಫರ್ಫಿಟ್ ಮಾಡ್ಕೊಳ್ಳಿ, ಆತ ಬರೆದು ಕೊಟ್ಟಂತ ಬಾಂಡಿನ ಮೊತ್ತವನ್ನು ವಸೂಲು ಮಾಡಿ ಅಂತ ನಿಮ್ಮ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಹೇಳಿಸಿ. ಓಕೆ ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಮಚ್ ಪ್ರಶ್ನೆ ಕೇಳಿ. ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಯಾರಾದ್ರೂ ಪ್ರಶ್ನೆ ಇದೆಯಾ? ಸ್ವಾಮಿ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸಂಗಮೇಶ್ ಅಂತ ಹೇಳಿ. ಮಾತಾಡಿ ಸ್ವಾಮಿ. ಕೇಳಿಸ್ತಾ ಇದೆ, ಮಾತಾಡಿ ಸರ್. ಕೇಳಿಸ್ತಾ ಇದೆ, ಮಾತಾಡಿ ಸ್ವಾಮಿ. ಹಲೋ, ನೀವು ಮಾತಾಡ್ತಾನೆ ಇಲ್ಲ, ನಾವೆಲ್ಲ ಕೇಳಿಸ್ಕೊಳ್ತಾ ಇದೀವಿ. ಸ್ವಾಮಿ, ಒಂದು ಲ್ಯಾಂಡ್ ಪಕ್ಕದ ಹೊಲದವ್ರು ಅಣ್ತಂಬ್ರು ಕೇಳಿದ್ರೆ ಬೇರೆದವ್ರಿಗೆ ಕೊಟ್ಟಿದ್ದಾರೆ. ಅದು ಹಲೋ ಸ್ವಾಮಿ. ಕೇಳಿಸ್ತಾ ಇದೆ ಸರ್, ಮಾತಾಡಿ. ಯಾಕೆ ನಾವೆಲ್ಲ ಕೇಳಿಸ್ಕೊಳ್ತಾ ಇದೀವಿ. ಟಕ ನಿನ್ ಪ್ರಶ್ನೆ ಏನಂತ ಹೇಳು. ಒಂದು ಲ್ಯಾಂಡ್ ಅಣ್ತಂಬ್ರು ಕೇಳಿದ್ದಾರೆ, ಬೇರೆದವ್ರಿಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಯಾವ ತರ ಮುಂದೆ ನಾವು ಕೇಸ್ ನಡೆಸ್ಬೇಕು? ಕೇಸ್ ಯಾವ ತರ ನಡೆಸ್ಬೇಕು ಅದನ್ನ? ಯಾರು ನಿಮ್ಮ ಅಣ್ಣ ತಮ್ಮಂದ್ರು ಬೇರೆದವ್ರಿಗೆ ಜಮೀನ್ ಮಾರಿದಾರ?
ನಮ್ದು ಒಂದೇ ಸರ್ವೆ ನಂಬರ್, ನಮ್ದು ರಿಲೇಷನ್ ಆಗ್ಬೇಕು ಅವರು. ಹ್ಮ್ ಆ ಲ್ಯಾಂಡ್ ಬೇರೆದವ್ರು ಕೊಟ್ಟಿದ್ದಾರೆ. ಹ್ಮ್ ಅದನ್ನ ನಾವ್ ಯಾವ ಅಲ್ಲ ತರ ಅದ್ರಾಗ ಮಾಡ್ಬೇಕು ನಿಮ್ದು ಅಂತ ಕೇಸ್. ಹಕ್ಕಿದ ಆ ಜಮೀನಲ್ಲಿ ನಿಮ್ದು ಏನಾದ್ರು ಹಕ್ಕಿದೆಯಾ? ಹಕ್ಕಿದೆ. ಅದು ಹೇಗೆಂದ್ರೆ ನಮ್ಮ ಅಜ್ಜನವರು ಅವಾಗ ದತ್ತಕ್ಕಂತೆ ಕೊಟ್ಟಿದ್ರು ಉಣ್ಣಾಕೆ ಹ್ಮ್ ಅವ್ರಿಗೆ. ಅವರು 200 ರೂಪಾಯಿ ಕೊಟ್ಟು ಖರೀದಿ ಮಾಡ್ಕೊಂದಿನ ಅಂತ ಹೇಳಿದ್ರು. ಹ್ಮ್ ಆ ಖರೀದಿ ರದ್ದಾಗಿದೆ, ಉತಾರಿಯಲ್ಲಿ ರದ್ದಾಗಿದೆ ಅಂತ ಇದೆ. ಹ್ಮ್ ಇವಾಗ ಒಳ್ಳೆ ಅದನ್ನ ಕಂಪ್ಯೂಟರ್ ಉತ್ತಾರಿ ಅವಾಗನಿಂದ ಮಿನಿಮಮ್ ಒಂದು 60 years ಇಂದಾನು ಕಂಪ್ಯೂಟರ್ ಉತ್ತಾರಿ ಅವ್ರ ಹೆಸರಲ್ಲೇ ಬಂದಿದೆ. ಇವಾಗ ಆ ಹ್ಮ್ ಭೂಮಿಯನ್ನು ಅವ್ರ ಮೊಮ್ಮಕ್ಕಳು ಮಾರಿದ್ದಾರೆ. ಹ್ಮ್ ಅದು ನಮಗೆ ಅಣ್ಣ ತಮ್ಮರು ಕೇಳಾರೆ, ಹೊರಗಡೆ ಅವ್ರು ಬೇರೆದವ್ರಿಗೆ ಮಾರಿದ್ದಾರೆ. ಅಲ್ಲ ಬೇರೆಯವ್ರಿಗೆ ಮರ್ಲಿ ಅದ್ರಲ್ಲಿ ಆ ಜಮೀನು ನೀವು ಅದ್ರ ಮಾಲಕರಂತ ನೀವು ಸಾಧನೆ ಮಾಡ್ತೀರಾ? ಮಾಡ್ತೀವಲ್ಲ ನಾವು. ಹಂಗಿದ್ರೆ ಒಂದು ಡಿಕ್ಲರೇಷನ್ ಸೂಟ್ ಹಾಕಿ. ಒಂದು ಡಿಕ್ಲರೇಷನ್ ಡಿಕ್ಲರೇಷನ್ ಸೂಟ್ ಹಾಕಿಬಿಟ್ಟು ಡಿಕ್ಲರೇಷನ್ ಏನಂದ್ರೆ ಆ ಜಮೀನಿನ ಮಾಲಕರು ನಾವು. ಹಾ ಸೊ ಇವರು ಕಾನೂನು ಬಾಹಿರವಾಗಿ ತಮ್ಮ ಹೆಸರನ್ನ ಅದಕ್ಕೆ ಹಚ್ಕೊಂಡಿದ್ದಾರೆ. ಅದು ನಮ್ಮ ಖರೀದಿ ರದ್ದಾಗಿದೆ ಸ್ವಾಮಿ. ಅಲ್ಲ, ಖರೀದಿ ನಮ್ಗೆ ರದ್ದಾಗಿದ್ದು ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. ಅಲ್ಲ ಅದಕ್ಕೆ ನೀವೇನ್ ಮಾಡಿ ಡಿಕ್ಲರೇಷನ್ ಹಾಕೊಳ್ಳಿ. ಸ್ವಾಮಿ. ಈ ಜಮೀನಿನ ಮಾಲೀಕರು ಅಂತ ನಮ್ಮನ್ನ ಘೋಷಣೆ ಮಾಡಿ, ಸ್ವಾಧೀನ ನೀವಿದ್ದೀರ ಅಥವಾ ಅವ್ರಿದಾರ? ಸ್ವಾಮಿ. ಅಲ್ಲ ಸ್ವಾಧೀನ ನೀವಿದ್ದೀರೋ ಅಥವಾ ಅವ್ರಿದಾರೆ ಅಂತ? ಅವ್ರಿದ್ದಾರೆ ಸ್ವಾಮಿ. ಅದಕ್ಕೆ ನೀವೇನ್ ಮಾಡ್ಬೇಕು, ಸೂಟ್ ಫಾರ್ ಡಿಕ್ಲರೇಷನ್ ಪೊಸೆಷನ್ ಅಂಡ್ ಪರ್ಮನೆಂಟ್ ಇಂಜೆಕ್ಷನ್ ಅಂತ ದಾವೆ ಹಾಕೋಬೇಕು. ಅಂದ್ರೆ ಆ ಸದರಿ ಜಮೀನಿನ ಮಾಲೀಕರು ನಾವು, ಮತ್ತು ಆ ಸದರಿ ಜಮೀನಿನ ಅಕ್ರಮ ಸ್ವಾಧೀನವನ್ನ ಆತ ಪ್ರತಿವಾದಿ ಹೊಂದಿದಾನೆ. ಆತನಿಂದ ಸ್ವಾಧೀನತೆಯನ್ನ ನಮಗೆ ಬಿಡಿಸ್ಕೊಡ್ಬೇಕು. ಬಿಡಿಸ್ಕೊಟ್ಟ ಮೇಲೆ ನಮ್ಮ ಶಾಂತಿಯುತ ಸ್ವಾಧೀನಕ್ಕೆ ಆತ ಭಂಗ ತರಬಾರದು ತಂದು ನೀವು ಒಂದು ದಾವೆ ಹೂಡ್ಬೇಕು. ಅದಕ್ಕೆ ಸೂಟ್ ಫಾರ್ ಡಿಕ್ಲರೇಷನ್ ಪೊಸೆಷನ್ ಅಂಡ್ ಪರ್ಮನೆಂಟ್ ಇಂಜೆಕ್ಷನ್ ಅಂತ ಕರೀತಾರೆ ಕಾನೂನು ಭಾಷೆ ಒಳಗೆ. ಅಂದ್ರೆ ಘೋಷಣಾತ್ಮಕ ಸ್ವಾಧೀನತೆ ಮತ್ತು ಶಾಶ್ವತ ಪ್ರತಿಬಂಧಕಾಜ್ಞೆ ಅಂತ ಆ ದಾವೆ ಇದೆ. ನೀವು ದಾವೆ ಹಾಕ್ಬೇಕು. ದಾವೆ ಹಾಕಿ ನೀವು ಹೇಳಿದಂತ ಈ ವಸ್ತುಸ್ಥಿತಿಯನ್ನ ಸಿದ್ಧಪಡಿಸ್ತಕ್ಕಂಥ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ಯು. ಸ್ವಾಮಿ, ಅವರು ನಮ್ಗ ಪಕ್ಕದಲ್ಲಿ ಇರ್ತೀವಲ್ಲ, ನಾವು ಮೊದಲೇ ಅಂತಂಬರಿಗೆ ಪ್ರಿಫರೆನ್ಸ್ ಕೊಟ್ಟು ಸೆಕೆಂಡ್ ಬೇರೆದವ್ರಿಗೆ ಕೊಡ್ಬೇಕಲ್ವಾ? ಅಲ್ಲ ನೀವು ಮಾಲೀಕರಂತ ಕೇಳ್ತಾ ಇದ್ದೀರಾ ಏನೋ ನೀವು ಪಕ್ಕದ ಹೊಲದವ ಅಂತ ಕೇಳ್ತಾ ಇದ್ದೀರಾ? ನಾ ಪಕ್ಕದಲ್ಲವರು. ನಾವು ನೀವು ಮೊದಲು ಹೇಳಿದ್ದು ನಾನು ಆ ಜಮೀನಿನ ಮಾಲೀಕ ಅನ್ನೋ ಅರ್ಥದಲ್ಲಿ ಹೇಳಿದ್ರಿ ನೀವು. ಇಲ್ಲ, ಈಗ ಹೇಳ್ತಾ ಇದ್ರಿ ಇಲ್ಲ ನನ್ನ ಪಕ್ಕದ ಓನರು ನನಗ್ ಕೊಡ್ಬೇಕಂತ ಈಗ ಹೇಳ್ತಾ ಇದ್ರಿ. ಸ್ವಾಮಿ, ಈಗ ನೀವು ಮೊದಲು ಹೇಳಿದ್ದೇನೆಂದ್ರೆ ನಾವು ಆ ಜಮೀನಿನ ಮಾಲೀಕರು, ಆ ಸೇಲ್ ಡೀಡ್ ರದ್ದಾಗಿದೆ, ಅವ್ರು ಇನ್ನೊಬ್ರಿಗೆ ಮಾರಿದ್ದಾರೆ ಅಂತ ಹೇಳಿದ್ದು. ಈಗ ಹೇಳ್ತಾ ಇದ್ರಿ ನಾನು ಆ ಪಕ್ಕದ ಜಮೀನಿನ ಮಾಲಕ ನನಗ್ ಕೊಡ್ಬೇಕಾಗಿರ್ತದೆ ಹಿಂಗ್ ಹೇಳ್ತಾ ಇದ್ರಿ. ಅದು ನಮ್ದು ಅಂತಂಬ್ರದೇ ಅದು ಅಲ್ಲ. ಅದು ದತ್ತಕ್ ಅಂತೇಳಿ ನಮ್ಮ ಮುತ್ತೈದೆಯರು ಅವ್ರಿಗೆ ಕೊಟ್ಟಿದ್ರು. ಅಲ್ಲ ಈಗ ನೋಡ್ರಿ ನೀವು ಒಂದು ಸರಿಯಾದ ನಿಲುವನ್ನ ತಿಳಿಬೇಕು. ಐದರ್ ಅದು ನಮ್ಮ ಸ್ವಂತ ಆಸ್ತಿ ಅಂತಾರೆ ಕ್ಲೇಮ್ ಮಾಡ್ಬೇಕ್ರೆ ಒಂದು, ಇಲ್ಲವೇ ನಾನು ಪಕ್ಕದ ಜಮೀನು ಮಾಲಕ್ ಇದ್ದೀನಿ, ಅವ್ರು ಮಾರಿದ್ದಾರೆ, ಐ ಗೋಟ್ ರೈಟ್ ಆಫ್ ಪ್ರಿಯಂಪ್ಷನ್. ರೈಟ್ ಆಫ್ ಪ್ರಿಯಂಪ್ಷನ್ ಅಂದ್ರೆ ನನಗೆ ಮೊದಲನೇ ಕೊಳ್ತಕ್ಕಂಥ ಅಧಿಕಾರ ನನಗಿದೆ ಅಂತ ನೀವು ಯಾವ್ದಾರು ಒಂದು ಸ್ಟ್ಯಾಂಡ್ ತಗೋಬೇಕು. ನೀವು ಒಂದ್ ಕಡೆ ನಾವು ಮಾಲೀಕರು ಅಂತ ಹೇಳ್ತಾ ಇದ್ರಿ, ಇನ್ನೊಂದು ಕಡೆ ನನಗೆ ರೈಟ್ ಆಫ್ ಪ್ರಿಯಂಪ್ಷನ್ ಇದೆ, ಮೊದಲು ಕೊಳ್ಳುವ ಅಧಿಕಾರ ಇದೆ ಅಂತ ಅದನ್ನ ಹೇಳ್ತಾ ಇದ್ರಿ. ಸ್ವಾಮೀಜಿ, ಹಲೋ ಸ್ವಾಮಿ, ಹೇಳಿ. ಮಾತಾಡಿ. ಅದು ಯಾವ ತರ ಇದೆ ಅಂದ್ರ, ನಮ್ಮ ಅಜ್ಜವ್ರು 9 ಎಕರೆ 17 ಗುಂಟೆ ದತ್ತಕ್ಕೆ ಹೋಗಿದ ಆಸ್ತಿಯಾಗಿ ಅವ್ರು ಸಣ್ಣ ತಮ್ಮ ಬಂದು 4 ಎಕರೆನ ತಗೊಂಡಿದ್ದೀನಿ 200 ರೂಪಾಯಿ ಕೊಟ್ಟು ಅಂತೇಳಿ ಖರೀದಿ ಹಾಕೊಂಡಿದ್ದಾನಂತೆ ಮಾಡ್ಕೊಂಡಿದ್ದಾರೆ. ದಲ್ಲಿ ನೋಡ್ಬೇಕಾದ್ರೆ ಅವಾಗಿನ 1953 ಆಗಿದ ಪ್ರಕಾರ ನೋಡಿದ್ರೆ ನೊಂದು ಆಗಿಲ್ಲ, ಕಾರಣ ರದ್ದು ಮಾಡಲಾಗಿದೆ ಅಂತ ಅವಾಗ ವಿಲೇಜ್ ಅಕೌಂಟೆಂಟ್ ಈ ತರ ಮಾಡಿದ್ದಾರೆ. ಅದನ್ನೇನಾದ್ರ ಪಕ್ಕದ ನಮ್ಮ ಮುತ್ತೆ ಅವರು ಅಣ್ಣ ತಮ್ಮ ಇಬ್ರು ಬ್ರದರ್ಸ್, ಅವರು ನಮ್ಮ ಮುತ್ತನ್ ಟೋಟಲ್ ಲ್ಯಾಂಡಿಗೆ ಇದಕ್ಕೆ ಹೋಗಿ ದತ್ತಕ್ಕೆ ಹೋದ ಅಷ್ಟೇ 2 ಎಕರೆ 200 ರೂಪಾಯಿ 9 ಎಕರೆ 4 ಲಕ್ಷ ತಗೊಂಡಿದ್ದೀನಿ ಅಂತ ಬರ್ದಿದ್ದಾನೆ. ಇವಾಗ ನಾವು ಹೊಲ ಸೇಲ್ ಮಾಡಕತ್ತಿದ್ದವ. ಸೇಲ್ ಮಾಡ್ಬೇಕಾದ್ರೆ ನಾವೇ ಹೊಲ ಲ್ಯಾಂಡ್ ತಗೋತೀವಿ ಅಂತ ಹೇಳಿದಾಗ ಅವನು ಏನ್ ಹೇಳಿದ, ಇಲ್ಲ ನಾನು ಹೊರಗಡೆ ಮಾಡ್ತೀನಿ, ನಿಮ್ಗೆ ಕೊಡಲ್ಲ. ಇಲ್ಲ ನಾವು ಕೊಡ್ಲೇಬೇಕು, ನಾವು ತಗೋತೀವಿ, ನಮ್ಮ ಆಸ್ತಿ, ನಮ್ಮ ಮುತ್ತೆ ದತ್ತಕ್ಕೆ ಹೋಗಿದ ಆಸ್ತಿ, ನೀವು ಸುಳ್ಳು ನೊಂದಾಗಿಲ್ಲ, ಕಾರಣ ರದ್ದು ಅಂತ ಬರ್ದೈತಿ, ರದ್ದೂ ಆಗಿಲ್ಲ. ಅದಕ್ಕೋಸ್ಕರ ನಾವು ಇವಾಗ ನಮ್ ಲ್ಯಾಂಡ್ ನಮಗೆ ಕೊಡ್ಬೇಕಂತ ನಾವು ಕೇಳ್ಕೊಂಡಾಗ ಇಲ್ಲ ಅಂತೇಳಿ ನಮ್ಗೆ ಕೇಳದೆ 2024 ಆಗಸ್ಟ್ ಅಲ್ಲಿ ಮಾರಿದ. ಮಾರಿ ಉತಾರಿ ಬಂದು ಏನ್ ಅವತ್ತ ಬಂದಿತ್ತು, ನಾವು ಸ್ಟೇ ಆರ್ಡರ್ ಹಾಕಿದ್ದೇವೆ. ಈಗ ಅದು ಮುಂದ್ ಪ್ರೊಸೀಜರ್ ಯಾವ ತರ ಅಂತ ಸ್ವಾಮಿ? ಇದರಲ್ಲಿ ನಿಮ್ದು ದ್ವಂದ್ವ ನಿಲುವು ಇದೆ. ಒಂದ್ ಕಡೆ ನೀವು ಹೇಳ್ತಾ ಇದ್ರಿ, ಅಲ್ಲ ನನ್ನ ಮಾತುಗಳ ಪೂರ್ತಿ ಕೇಳಿ, ನೀವು ನಿಮ್ಮ ವಿಷಯ ಕೇಳಿದಂಗೆ ಅರ್ಥ ಆಗಿದೆ. ಇದರಲ್ಲಿ ನೀವು ದ್ವಂದ್ವ ನಿಲುವನ್ನ ತೆಗೆದುಕೊಳ್ತಾ ಇದ್ರಿ. ಒಂದ್ ಕಡೆ ಏನ್ ಹೇಳ್ತಾ ಇದ್ರಿ ಅಂದ್ರೆ, ನಮ್ಮ ಮುತ್ಯ ಮಾಡಿದಂತ ಖರೀದಿ ರದ್ದಾಗಿದೆ,
ಹಿಂಗಾಗಿ ಅದು ನಮ್ಮ ಸ್ವಂತ ಆಸ್ತಿ ಅಂತ ಒಂದು ನಿಲುವು ನಿಮ್ದು. ಎಸ್ ಸ್ವಾಮಿ, ಇದು ಎಸ್ ಒಂದ್ ಸ್ಟ್ಯಾಂಡ್. ಇನ್ನೊಂದು ಸ್ಟ್ಯಾಂಡ್ Yes, ಏನ್ sir. ಹೇಳ್ತದ್ರಿ, ನೀವು ಮಾರೋದಾದ್ರೆ ನಮಗ್ ಮಾರಿ ಅಂತದ್ರಿ. ಮಾರೋದಾದ್ರೆ ನಮಗ್ Yes. ಮಾರಿ ಅಂದ್ರೆ ನೀವು ಆ ಜಮೀನಿನ ಮಾಲೀಕರು ಅಲ್ಲ ಅಂತ ಹೇಳ್ತದಂಗೆ. ಎಸ್ ಸ್ವಾಮಿ, ನಮಗ್ ಎಸ್ ಮಾರಿ ಅಂದ್ರೆ ಪಕ್ಕದ ಜಮೀನು ಇನ್ನೊಬ್ಬ ತಗೋಬೇಕಾದ್ರೆ ರೈಟ್ ಆಫ್ ಪ್ರಿಯಂಪ್ಷನ್ ಅಂತಾರೆ. ಅದು Yes, sir, ಟ್ರಾನ್ಸ್ಫರ್ yes. ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ಬರ್ತಕ್ಕಂತ ಒಂದು ಪರಿಕಲ್ಪನೆ, ರೈಟ್ ಆಫ್ ಪ್ರಿಯಂಪ್ಷನ್. ರೈಟ್ ಆಫ್ ಪ್ರಿಯಂಪ್ಷನ್ ಅಂದ್ರೆ ಮೊದಲು ಕೊಳ್ತಕ್ಕಂತ ಒಂದು ಅಧಿಕಾರ. ಸೊ ಈಗ ನೀವು ನಿಮ್ಮ ಮಾತಿನೊಳಗನೆ ಎರಡು ನಿಲುವನ್ನು ತೆಗೆದುಕೊಳ್ತಾ ಇದ್ರಿ. ನೀವು Yes, ಒಂದು sir. ನಿಲುವಿಗೆ ಸ್ಟಿಕ್ ಆನ್ ಆಗ್ಬೇಕು. ಐದರ್ ಹಾ. ನೀವು ಆ ಜಮೀನಿನ ಮಾಲೀಕರು ಅಂತ ಒಂದು ನಿಲುವಿಗೆ ಸ್ಟಿಕ್ ಆನ್ ಆಗ್ಬೇಕಾದ್ರೆ ಒಂದು, ಇಲ್ಲವೇ Yes, ನಾ sir. ಜಮೀನಿನ ಪಕ್ಕದ ಮಾಲೀಕ, ನನಗೆ ಅದನ್ನ ಮೊದಲು ಕೊಳ್ತಕ್ಕಂತ ಅಧಿಕಾರ ಇದೆ, ರೈಟ್ ಆಫ್ ಪ್ರಿಯಂಪ್ಷನ್ ಅಂತ. ಹಿಂಗೆ ನೀವು ಒಂದು ಎರಡೂ ನಿಲುವುಗಳನ್ನ ನೀವು ಏಕಕಾಲಕ್ಕೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಯು ಆರ್ ಗೋವಿಂಗ್ Yes, ಹಾಟ್ yes. ಅಂಡ್ ಕೋಲ್ಡ್ ಟುಗೆದರ್. ಯುವರ್ ಸ್ಟ್ಯಾಂಡ್ Yes, ಈಸ್ yes. ಇನ್ಕನ್ಸಿಸ್ಟೆಂಟ್. ಎಸ್ ಸ್ವಾಮಿ, ಎಸ್. ನೋಡಿ, ಅದು ನಿಮ್ದೇ ಸ್ಪಷ್ಟಪಡಿಸ್ಕೊಳ್ಳಿ. ಹೌದು, ನೀವು sir. ಮಾಲಕರಂತ ಕೇಳ್ತಿರೋ ಏನಾದ್ರು ಪಕ್ಕದ ಜಮೀನು ರೈಟ್ ಆಫ್ ಪ್ರಿಯಂಪ್ಷನ್ ಕೇಳ್ತಿರೋ ಅನ್ನೋದನ್ನ ನೀವು ಸ್ಪಷ್ಟಪಡಿಸ್ಕೊಳ್ಳಿ. ಇಲ್ಲ ಸ್ವಾಮಿ, ಅದು ಏನಿದೆ ಒಂದೇ ತಂದೆ ಮಕ್ಕಳು ಇಬ್ರು, ಓಕೆನಾ. ಹೌದು, ನಾವು ಲ್ಯಾಂಡ್ ಅವ್ರೇ ತಗೊಂಡಿದ್ರೆ ನಮಗೇನ್ ಪ್ರಾಬ್ಲಮ್ ಇರಲಿಲ್ಲ. ಯಾವ್ದು ಬೇರೆ ಥರ್ಡ್ ಪಾರ್ಟಿಗೆ ಮಾರ್ಕೊಂಡು ಹೋಗ್ಬಿಟ್ರಿ ಇವಾಗ. ನಮ್ಮ ಇಲ್ಲ ನೋಡಿ, ಅಜ್ಜರಿಂದ ಅದು ನೀವು ಖರೀದಿ ಆಗಿತ್ತು, ಏನಾದ್ರು ನೋಡ್ಕೊಂಡು ಬಂದೇ ಇಲ್ಲ ಅವ್ರು, ಹಂಗೆ ಬಿಟ್ಕೊಂಡ್ ಬಂದಾರ. ಈಗ ಮಾರೋ ಟೈಮ್ದಾಗ ನಾವು ನಮಗೆ ಕೊಡು ಅಂತ ಹೇಳಿದೆವು. ಇಲ್ಲ ಕೊಡಲ್ಲ, ನೀವೇನ್ ಮಾಡ್ತೀರಿ ಮಾಡ್ರಿ, ಕಾನೂನು ಚೌಕಟ್ಟಿನಾಗ ಮಾಡ್ತೇವೆ ನಾವ್ ಹೇಳಿದೆವು. ನಮಗೆ ಕೊಡಿ, ನಾ ಆ ತಗೋತೀನಿ ಅಂತ ಟೈಮ್ದಾಗ ಅರ್ಥ ನಾವು ಏನಂದ್ರೆ ಓಲ್ಡ್ ನೀವು ರೆಕಾರ್ಡ್ಸ್ ಮಾಲೀಕರಲ್ಲ ಅಂತ ತೆಗಿಸ್ಕೊಂಡ ಒಪ್ಕೊಂಡಾಗ ನೀವು ಅಲ್ಲ. ಒಂದ್ ನಾ ಸ್ಪಷ್ಟವಾಗಿ ಹೇಳ್ತೀನಿ, ಆ ಜಮೀನನ್ನ ನಾನೇ ತಗೋತೀನಿ, ನನಗೆ ಮಾರಾಟ ಮಾಡಿ ಅಂತ ನೀವು ಅನ್ನೋದಾದ್ರೆ ಆ ಜಮೀನಿನ ಮಾಲಕ ನೀವು ಅಲ್ಲ ಅಂತ ನೀವೇ ಒಪ್ಕೊಂಡಂಗೆ, ಆ ಜಮೀನಿನ ಮಾಲಕ ಆತ ಅಂತ ನೀವೇ ಹೇಳ್ಕೊಂಡಂಗೆ. ಸೊ ನೀವು ಹಂಗಿದ್ರೆ ನೀವು ಓನ್ಲಿ ರೈಟ್ ಆಫ್ ಪ್ರಿಯಂಪ್ಷನ್ ಕೇಳ್ಬೋದು. ನಾನು ಪಕ್ಕದ ಓನರ್ ಆಗಿರೋದ್ರಿಂದ ನನಗೆ ಆ ಜಮೀನನ್ನ ಕೊಳ್ತಕ್ಕಂತ ಮೊದಲ ಆದ್ಯತೆ ನನಗಿದೆ ಅಂತ ನೀವು ಹಕ್ಕು ಮಂಡನೆ ಮಾಡಬಹುದು. ರೈಟ್ ಆಫ್ ಪ್ರಿಯಂಪ್ಷನ್ ಅಂತ ಅದಕ್ಕೆ ಮಾಡ್ಬೋದಲ್ಲ ಸ್ವಾಮಿ ಆತರ ನಾವು. ಮಾಡಿದಂತ ಸೇಲ್ ಡೀಡ್ ಅನ್ನ ರದ್ದುಪಡಿಸಿ ಅಂತ ನೀವು ಒಂದು ಡಿಕ್ಲರೇಷನ್, ಮ್ಯಾಂಡೇಟರಿ ಇಂಜೆಕ್ಷನ್, ಪೊಜೆಷನ್ ಅಂಡ್ ಪರ್ಮನೆಂಟ್ ಇಂಜೆಕ್ಷನ್ ದಾವೆ ಹಾಕ್ಬೇಕು ನೀವು. ಅಂದ್ರೆ ಅವ್ರಿಗೆ ಮಾರಿದಂತ ಸೇಲ್ ಡೀಡ್ ಅನ್ನ ರದ್ದು ಮಾಡಿ ಮತ್ತು ಅವರನ್ನ ಸ್ವಾಧೀನ ಬಿಡಿಸಿಕೊಡಿ, ಮತ್ತು ನನಗೆ ನನ್ನ ಶಾಂತಿಯುತ ಸ್ವಾಧೀನಕ್ಕೆ ಅವರು ಭಂಗ ತರಬಾರ್ದಂತ ಅವರ ವಿರುದ್ಧ ಖಾಯಂ ಶಾಶ್ವತ ಪ್ರತಿಬಂಧಕಾಜ್ಞೆಯನ್ನ ನೀಡ್ರಿ ಅಂತ ನೀವು ನ್ಯಾಯಾಲಯಕ್ಕೆ ಒಂದು ದಾವೆ ಹಾಕ್ಬೇಕು. ಧನ್ಯವಾದಗಳು ಸರ್. ನಾಗರಾಜು ನಾಗಪ್ಪ, ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಪ್ರಶ್ನೆಯನ್ನ ಕೇಳಿ. ನಾಗರಾಜು ನಾಗಪ್ಪ, ಅನ್ಮ್ಯೂಟ್ ಅನ್ನ ಮಾಡ್ಕೊಳ್ಳಿ. ಸರ್, ನಾಗರಾಜು ಅಂತೇಳಿ. ಕೇಳಿ. 1973ರಲ್ಲಿ ನಮ್ಮ ತಂದೆಯವರು 10x30 ಒಂದು ಸೈಟ್ ಅನ್ನ ಪರ್ಚೇಸ್ ಮಾಡಿ 73ರಲ್ಲೇ ಮನೆಯನ್ನ 74ರಲ್ಲೇ ಮನೆಯನ್ನ ಕಟ್ಟಿರ್ತಾರೆ ಸರ್. ಆದ್ರೆ ಇಲ್ಲಿವರೆಗೂ 2025ರವರೆಗೂ ಮನೆಗೆ ಖಾತೆ ಮಾಡಿಸ್ಕೊಂಡಿರೋದಿಲ್ಲ. ನಮ್ಮ ಮುಂದಿನ ಕ್ರಮ? ಖಾತೆ ಮಾಡ್ಕೊಳ್ಳಕ್ಕೆ ಪಂಚಾಯತ್ಗೆ ಅರ್ಜಿ ಕೊಡಿ ಸರ್. ರಿಜಿಸ್ಟರ್ಡ್ ಆಗಿದೆ, ಖಾತೆ ಮಾಡ್ಕೊಡ್ಲಿಕ್ಕೆ ಆ ಹಿಂದೆ ಸೈಟ್ ಯಾರು ಮಾರಿದಾರೋ ಅವ್ರಿಗೆ ಖಾತೆ ಆಗಿಲ್ಲ ಅಂತೇಳಿ. ಅದಾಯ್ತು. ಈಗ ಎನಿಹೌ ನೀವು ಅದನ್ನ ಜಾಗನೂ ಕೊಂಡಿದ್ದಾಯ್ತು, ಅಲ್ಲಿ ಮನೆನೂ ಕಟ್ಕೊಂಡಿದ್ದಾಯ್ತು. ಮತ್ತೆ ಮನೆ ಕಟ್ಟಬೇಕಾದ್ರೆ ನೀವು ಗ್ರಾಮ ಪಂಚಾಯತಿಂದ ಪರ್ಮಿಷನ್ ತಗೊಳ್ಳಿಲ್ವಾ? ಇಲ್ಲ ಸರ್, 1973ರಲ್ವಾ? ಅಲ್ಲ, ಎನಿಹೌ ವಾಟ್ ಎವರ್ ಇಟ್ ಮೇ ಬಿ, ಏನಾದ್ರು ಒಂದು ಗ್ರಾಮದಲ್ಲಿ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಗ್ರಾಮ ಪಂಚಾಯತ್ ಪರ್ಮಿಷನ್ ತಗೋಬೇಕು, ಅಥವಾ ನಗರದಲ್ಲಿ ಇದ್ರೆ ನೀವು ಸಿಟಿ ಮುನ್ಸಿಪಾಲಿಟಿ ತಗೋಬೇಕು. ಅನ್ಎಜುಕೇಟೆಡ್ಸ್ ಪಾಣಿಯಿಂದ ಬಂದಿರೋದು ಅಂತೇಳಿ ಅವಾಗ ಅವರು ತಗೊಂಡಿರೋದಿಲ್ಲ. ಈಗಿರ್ಲಿ, ಈಗೆಲ್ಲದನ್ನು ಬಿ ಖಾತಾ ರಿಜಿಸ್ಟರ್ ಏನು ಮಾಡ್ತಾ ಇದಾರೆ. ನೀವು ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿಗೆ ಅಥವಾ ನಗರಸಭೆಗೆ ಅರ್ಜಿ ಕೊಟ್ಟು ಅದು ಸರಿ ಮಾಡ್ಕೊಳ್ಳಿ. ಅಷ್ಟೇನಾ ಸರ್? ಅದೇ, ಈಗ ಖಾತೆನೇ ಇಲ್ಲ, ಅದಕ್ಕೆ ಖಾತೆ ನಂಬರೇ ಇಲ್ದಿದ್ಮೇಲೆ ಖಾತೆ ನಿಮ್ಗೆ ಖಾತೆ ನಂಬರ್ ಇದ್ರೆ ಮಾತ್ರನೇ ಖಾತೆ ಮಾಡ್ಲಿಕ್ಕೆ, ಖಾತೆಯಿಂದ ಖಾತೆ ಮಾಡ್ಲಿಕ್ಕೆ ಪ್ರಾವಿಷನ್ ಇದೆ ಅಂತ ಹೇಳ್ತಾರೆ ಈಗ ಬಿ ಖಾತಾದಲ್ಲಿ. ಅದೇ ಕರೆಕ್ಟ್. ಅದಕ್ಕೆ ಹೇಳುದು, ಇದಕ್ಕೆ ಎ ಖಾತೆ ಬಿ ಖಾತೆ ಮಾಡ್ಬೇಕಂತ ಎಲ್ಲ ನ್ಯೂಸ್ ಪೇಪರ್ ಎಲ್ಲ ಬರ್ತಾ ಇದೆ. ಬಟ್ ಈಗ ಎನಿಹೌ ಈಗ ಅದು ಹಿಂದಿನ ಕಾಲದಲ್ಲಿ ಆಗಿ ಹೋಗಿದೆ. ಅದನ್ನ ಈಗ ನಾವು ಅಕ್ರಮ ಸಕ್ರಮ ಮಾಡ್ಕೋಬೇಕು. ಸೊ ಆದ್ರಿಂದ ನೀವು ಅದು ಪಂಚಾಯತಿಗೇನೋ ಅಥವಾ ನಗರಸಭೆಗೇನೋ ಅರ್ಜಿ ಕೊಟ್ಟು ಅದನ್ನ ಸಕ್ರಮ ಮಾಡ್ಕೊಳ್ಳಿ ಅಂತ ನೀವು ಮನವಿ ಮಾಡ್ಕೊಳ್ಳಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಚಿನ್ನಪ್ಪ ರೆಡ್ಡಿ ಅವರ ಪ್ರಶ್ನೆಯನ್ನು ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ನಂದೊಂದು ಕೌಟುಂಬಿಕ ಆಸ್ತಿ ಬಗ್ಗೆ, ನಾವು ಟೋಟಲ್ ನಮ್ಮಪ್ಪಗ 5 ಜನ ಅಣ್ಣ ತಮ್ಮರು ಸರ್.
5 ಜನ ಅಣ್ಣ ತಮ್ಮರಲ್ಲಿ 4 ಜನ ನನಗಿಂತ ದೊಡ್ಡವರು ಇದ್ದಾರೆ, ನಾನು ಚಿಕ್ಕವನು. ನಮ್ದು ಆಸ್ತಿ ಏನಾಗಿದೆ ಅಂತಂತಂದ್ರೆ, ನಾನು ಚಿಕ್ಕವನಿರೋದ್ರಲ್ಲಿಂದ ದೊಡ್ಡವ್ರ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡಿದಾಗ ಖರೀದಿ ಅಂತ ಮಾಡಿದ್ದಾರೆ ಅವ್ರವ್ರ ಹೆಸರಿನಲ್ಲಿ ಎಲ್ಲ ಜೈಂಟ್ ಕುಟುಂಬದಲ್ಲಿ. ಈಗ ನಾವು ಬೇರೆ ಆಗಿದ್ದೀವಿ ಸರ್. ಬೇರೆ ಆದ್ರ ನನ್ನ ಭಾಗಕ್ಕೆ ಬಂದದ್ದು ಬೇರೆಯವ್ರ ಹೆಸರಲ್ಲಿ ನಮ್ಮ ಅಣ್ಣನ ಹೆಸರಿನಲ್ಲಿದೆ. ಆತ ನನ್ನ ಹೆಸರಿಗೆ ಮಾಡಿಕೊಡ್ತಾ ಇಲ್ಲ. ನಾನು ಸ್ಟೇಷನ್ಗೆ ಹೋದ್ರೆ ಅದು ಖರೀದಿ ಅಂತ ರಿಜಿಸ್ಟ್ರೇಷನ್ ಆಗ್ಯದಪ್ಪ, ನಾನೇನ್ ಮಾಡ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡೋದು ಸರ್ ಅದನ್ನ? ನೀವು ಹಾಕಿದ್ರೆ ಇದನ್ನ ನೀವು ಒಂದು ಪಾರ್ಟಿಷನ್ ಸೂಟ್ ಹಾಕೋಬೇಕು. ಪಾರ್ಟಿಷನ್ ಸೂಟ್ ಹಾಕಿ ಇದೇನ್ ನೀವು ಫ್ಯಾಕ್ಸ್ ಇರಲ್ಲ, ಇದನ್ನ ಫ್ಯಾಕ್ಸ್ ಅನ್ನ ಪ್ಲೇಟ್ದಲ್ಲಿ ಬರಿಬೇಕು. ಇದೆಲ್ಲ ನಮ್ದು ಒಟ್ಟು ಕುಟುಂಬದ ಆಸ್ತಿ ಇದೆ, ಬಟ್ ನಮ್ಮ ತಂದೆಯವರು ತಮ್ಮ ಮಕ್ಕಳ ಹೆಸರಲ್ಲಿ ಈ ರೀತಿ ಖರೀದಿ ಮಾಡಿದ್ದಾರೆ. ಅದು ಒಟ್ಟು ಕುಟುಂಬದ ಉತ್ಪನ್ನದಿಂದ ಖರೀದಿ ಮಾಡಿದಂತ ಆಸ್ತಿ ಇದೆ. ಆ ಆಸ್ತಿಯಲ್ಲಿ ಎಲ್ಲರಿಗೂ ಸಮಪಾಲಿದೆ. ಹಿಂಗಾಗಿ ನನಗ್ ಬರ್ತಕ್ಕಂತ ನೀವೆಷ್ಟು 4 ಜನ, ಐ ಥಿಂಕ್ 5 ಜನ ಸರ್. ಓಕೆ, 5 ಜನ ಸರ್. 5 ಜನ ಮಕ್ಕಳಿಗೆ 1/5 ಅಂದ್ರೆ 20% ಆಸ್ತಿಯಲ್ಲಿ ನನ್ ಪಾಲ್ ಕೊಡಿ ಅಂತ ನೀವು ಒಂದು ಪಾರ್ಟಿಷನ್ ದಾವೆ ಹಾಕೋಬಹುದು. ಅವ್ರು ನಮ್ಮ ಅಣ್ಣವ್ರು ಏನಂತ ಇದ್ದಾರೆ ಸರ್, ನಮ್ಮ ಅಪ್ಪನ ಹೆಸರಿನಲ್ಲಿ ಪೂರ್ವಜರ ಆಸ್ತಿ 6 ಎಕರೆ ಇದೆ, ಅದನ್ನ ಮಾತ್ರ ನಿನಗೆ ಬರ್ತದಪ್ಪ, ಇದು ನಾವು ಖರೀದಿ ಮಾಡಿಕೊಂಡಿವಿ, ನೀನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಕ್ವಶನ್ ಆಫ್ ಟ್ರಯಲ್. ಅದು ಒಟ್ಟು ಕುಟುಂಬದ ಉತ್ಪನ್ನದಿಂದ ಖರೀದಿ ಮಾಡಿದೆಯೋ ಅಥವಾ ಅವರು ಸ್ವಂತ ದುಡಿಮೆ ಮಾಡಿ ಖರೀದಿ ಮಾಡ್ಕೊಂಡಿದಾರೋ ಅನ್ನೋದನ್ನ ನ್ಯಾಯಾಲಯದಲ್ಲಿ ನೀವು ಸಿದ್ಧಪಡಿಸ್ಕೋಬೇಕಾಗ್ತದೆ. ಇಟ್ ಇಸ್ ಎ ಮ್ಯಾಟರ್ ಆಫ್ ಟ್ರಯಲ್. ಈಗ ನೀವು ಅದನ್ನ ಒಟ್ಟು ಕುಟುಂಬದ ಆಸ್ತಿ ಅಂತ ನೀವು ಸಿದ್ಧಪಡಿಸುವಲ್ಲಿ ಯಶಸ್ವಿ ಆದ್ರೆ ನಿಮಗೆ ಅದರಲ್ಲಿ 1/5 ಶೇರು ನಿಮಗೆ ಬರ್ತದೆ. ನಿಮ್ಮ ಅಂತಮ್ಮಂದ್ರು ಇಲ್ಲ ಅದು ನನ್ನ ಸ್ವಂತ ದುಡಿಮೆಯಿಂದ ನಾನು ಖರೀದಿ ಮಾಡಿದ್ದೀನಿ, ಅದು ನನ್ನ ಸ್ವಯಾರ್ಜಿತ ಆಸ್ತಿ ಅಂತ ಅವ್ರು ಪ್ರೂವ್ ಮಾಡಿದ್ರೆ ನಿಮ್ಮ ದಾವೆ ವಜಾ ಆಗ್ತದೆ. ಇಟ್ಸ್ ಎ ಮ್ಯಾಟರ್ ಆಫ್ ಟ್ರಯಲ್. ಆಯ್ತಾಯ್ತು ಸರ್. ಸ್ವಾಮಿ ಇನ್ನೂ ಒಂದು ಏನಾಗಿದೆ ಅಂತಂದ್ರ, ನಾನು ರಾಯಚೂರಿನಲ್ಲಿ ಒಂದು ಪ್ಲಾಟ್ ಕೊಂಡಿದ್ದೆ, ಅದು ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ ಇನ್ನ. ಅವನು ನಮ್ಮ ದೋಸ್ತನ 2 ಪ್ಲಾಟ್ ಇದ್ವು ಅಲ್ಲಿ. ನಾನು ನಮ್ಮ ದೋಸ್ತ ಮೊದಲಿಗೆ ತಗೊಂಡಿದ್ದ ಅದನ್ನ 2 ಪ್ಲಾಟ್. ಅವನು ನನ್ನಿಂದ ದುಡ್ಡು ಕಟ್ಟೋದಾಗದಲ್ಲಪ್ಪ, ನಿನ್ನೊಂದು ನಾನೊಂದು ಇಬ್ರು ತಗೊಳಮ್ಮ ಅಂತ ಹೇಳ್ಕೊಂಡು ನನ್ನ ಕಡ್ಲಿಂದ ದುಡ್ಡು ಇಸ್ಕೊಂಡು ಪ್ಲಾಟ್ ತೋರಿಸ್ತ. ಅದನ್ನ ರಿಜಿಸ್ಟ್ರೇಷನ್ ಮಾಡೋ ಪೂರ್ವದಲ್ಲೇನೆ ಅವನು ಕೊರೋನಾದಲ್ಲಿ ತೀರ್ಕೊಂಡು ಬಿಟ್ಟ, ಕಿಡ್ನಿ ಫೇಲ್ ಆಗಿ. ಅವನಿಗೆ ನಾನು ಸಂಪೂರ್ಣ ಹಣ ಕೊಟ್ಟಿದ್ದೀನಿ, ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ದೀನಿ, ಅವನು ತೀರ್ಕೊಂಡಿದ್ದಾನ. ಈಗ ಅವರು ಹೆಣ್ಮಕ್ಳಿಗೆ ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಏನ್ ಮಾಡೋದು ಸ್ವಾಮಿ, ಹೇಗೆ ಇದು ಮಾಡ್ಕೊಳ್ಳೋದು? ಅವ್ರ ಹೆಂಡತಿ ಮೇಲೆ ಒಂದು ಕೇಸ್ ಮಾಡಿಬಿಟ್ಟು ಇದೆಲ್ಲ ನೀವೇನ್ ಹೇಳಿದ್ರಲ್ಲ ಇದೆಲ್ಲ ಪ್ಲೇಟ್ದಲ್ಲಿ ಬರೀರಿ ಮತ್ತು ಅವ್ರು ಈ ರೀತಿಯಾಗಿ ಕರೋನಾದಲ್ಲಿ ತೀರ್ ಹೋಗಿರೋದ್ರಿಂದ ನಾನು ಮನಿ ಟ್ರಾನ್ಸಾಕ್ಷನ್ ಮಾಡಿದ ನಿಮ್ಗೆ ಬ್ಯಾಂಕ್ ದಿಂದ ದುಡ್ಡು ಹೋದಕ್ಕೆ ಒಂದು ದಾಖಲೆ ಇದೆ. ಆ ಒಂದು ಪ್ಲಾಟ್ ಅನ್ನ ನಿಮ್ಮ ಹೆಸರಿಗೆ ಕ್ರಯಪತ್ರ ಮಾಡಿಕೊಡ್ಲಿಕ್ಕೆ ಅವರಿಗೆ ನಿರ್ದೇಶನ ಮಾಡಿ. ಇಲ್ಲ ಸ್ವಾಮಿ, ಅವನು ಅದನ್ನ ಸ್ವಾಮಿ ಇನ್ನ ಅವನ ಹೆಸರಿಗೆ ಆಗಿಲ್ಲ, ಅದು ಅವನೇ ತಗೊಳ್ಳಾರ್ದಂಗ ಸತ್ತು ಹೋಗ್ಬಿಟ್ಟಿದ್ದಾನ, ತನ್ನ ಹೆಸರಿಗೆ ಮಾಡಿಸ್ಕೊಳ್ಳಾರ್ದಂಗ ಸತ್ಕೊಂಡಿದ್ದಾನ ಅವನು. ವಾಪಸ್ ಕೊಡಿ ಅಂತ ಕೇಸ್ ಮಾಡಿ. ಈಗ ಅವನಿಲ್ಲ ಸ್ವಾಮಿ, ತೀರ್ಕೊಂಡಿದ್ದಾನ. ಇಲ್ರಿ, ಅವ್ನು ತೀರ್ಕೊಂಡ್ರೆ ಅವ್ನ ಹೆಂಡತಿ ಮಕ್ಕಳದಾರಲ್ಲ, ಅವ್ರು ಲೀಗಲ್ ಹೇರ್ಸ್ ಇದಾರಲ್ಲ ಅಲ್ಲ, ಅವ್ನು ತೀರ್ಕೊಂಡ್ರು ಕೂಡ ಅವ್ನ ಹೆಂಡತಿ ಮಕ್ಕಳು ಇದಾರೆ, ಅವರು ಕಾನೂನು ವಾರಸದಾರರು. ನಿಮ್ಮ ಅಕೌಂಟ್ ನಿಂದ ಅವನ ಅಕೌಂಟ್ಗೆ ಒಂದಿಷ್ಟು ಹಣ ಹೋಗಿದೆ ಅನ್ನೋದಕ್ಕೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ದಾಖಲೆಗಳಿದಾವೆ. ಆದ್ರಿಂದ ನೀವು ಅವ್ರ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಕೇಸ್ ಮಾಡಿ ಇಷ್ಟು ಹಣವನ್ನು ನಮಗೆ ವಾಪಸ್ ಕೊಡ್ಲಿಕ್ಕೆ ನಿರ್ದೇಶನ ಮಾಡಿ ಅಂತ ನ್ಯಾಯಾಲಯಕ್ಕೆ ಒಂದು ದಾವೆ ಹಾಕಿ. ನ್ಯಾಯಾಲಯಕ್ಕೆ ಹಾಕ್ಬೇಕನ್ ಸ್ವಾಮಿ? ಹೌದು, ಬಟ್ ನೀವು ಅಷ್ಟು ಮೊತ್ತಕ್ಕೆ ನೀವು ಕೋರ್ಟ್ ಫೀ ಕಟ್ಬೇಕಾಗ್ತದೆ. ಏನ್ ಬೇಕು ಸ್ವಾಮಿ? ಕೋರ್ಟ್ ಫೀ ಕಟ್ಬೇಕಾಗ್ತದೆ. ನೀವು ಎಷ್ಟು ದುಡ್ಡಕ್ಕೆ ನೀವು ನಿಮ್ಮ ಸ್ನೇಹಿತನ ಹೆಂಡತಿ ಮಕ್ಕಳಿಂದ ಕೇಳ್ತಾರಲ್ಲ ಅಷ್ಟು ದುಡ್ಡಕ್ಕೆ ನೀವು ಕೋರ್ಟ್ ಫೀ ಕಟ್ಬೇಕಾಗದೆ. ಇಟ್ ಇಸ್ ಅ ರಿಕವರಿ ಆಫ್ ಮನಿ ರಿಕವರಿ ಸೂಟ್ ಇದು. ಸರಿ ಸ್ವಾಮಿ, ಈಗ ನಾವು ವಕೀಲರನ್ನ ಕೇಳಿದ್ವಿ, ಹೋಗಿ ಹಿಂಗ ಹಾಕ್ಬೇಕಂತ ಹೇಳ್ಕೊಂಡು ಇಲ್ಲಿ ರಾಯಚೂರಲ್ಲಿ ವಕೀಲರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಏನು ಪ್ರೂಫ್ ಇಲ್ಲಪ್ಪ, ಆತ ಪಾರ್ಟಿ ಬದುಕಿದ್ರೆ ಏನನ್ ಕೇಳ್ಬೋದಾಗಿತ್ತು. ಪಾರ್ಟಿನೇ ನೀವು ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರಿ ಅಂತಿರಲ್ಲ? ಹೌದು ಸರ್, ಬ್ಯಾಂಕ್ ಟು ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಬ್ಯಾಂಕಿನಿಂದ ಹೋಗಿದ್ದಕ್ಕೆ ಬ್ಯಾಂಕ್ ನೀವು ಸ್ಟೇಟ್ಮೆಂಟ್ ತಗೊಳ್ಳಿ. ಇದೆ ಸ್ವಾಮಿ, ನಾನ್ ಟ್ರಾನ್ಸ್ಫರ್ ನನ್ನ ಅಕೌಂಟ್ಲಿಂದ ಅತನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದು ಅದು ಚೀಟ್ ಇದ್ದಾವ ಸ್ವಾಮಿ ನನ್ನ ಕಡೆ. ಆಯ್ತು, ಮತ್ತೆ ದಟ್ ಇಟ್ ಸೆಲ್ಫ್ ಇಸ್ ಎ ಡಾಕ್ಯುಮೆಂಟ್ ಅಲ್ಲ. ಬ್ಯಾಂಕ್ ನಿಂದ ನಿಮ್ಮ ಅಕೌಂಟ್ ಇಂದ ಅವನ ಅಕೌಂಟ್ಗೆ ದುಡ್ಡು ಹೋಗಿದೆ ಅನ್ನೋದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇದೆ. ಆ ದಾಖಲೆಗಳು ಸಫಿಶಿಯಂಟ್. ನಿಮ್ಮ ಖಾತೆಯಿಂದ ಅವನ ಖಾತೆಗೆ ದುಡ್ಡು ಹೋಗಿದೆ ಅಂತ ತೋರ್ಸ್ಲಿಕ್ಕೆ ಅದು ದಟ್ ಇಸ್ ಸಫಿಶಿಯಂಟ್ ಡಾಕ್ಯುಮೆಂಟರಿ ಎವಿಡೆನ್ಸ್. ಈಗ ಅವ್ನು ತೀರ್ ಹೋಗಿರ್ಬೋದು, ಬಟ್ ಅವ್ನ ಹೆಂಡತಿ ಮಕ್ಕಳು ಅವನ ಆಸ್ತಿಗೆ ವಾರಸರಾಗಿದ್ದಾರೆ. ಹೌದು ಸ್ವಾಮಿ. ಮತ್ತೆ ಅವನ ಹೆಂಡತಿ ಮಕ್ಕಳಿಗೆ ಅದನ್ನ ಕೊಡ್ತಕ್ಕಂತ ಜವಾಬ್ದಾರಿ ಇದೆ.
ನಾನು ಅವ್ರು ಹೆಂಡತಿಗೆ ಹೋಗಿ ಕೇಳಿದ್ವಿ ಸ್ವಾಮಿ, ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಪೊಲೀಸರು ಕರೆಸ್ತ್ರಿಗಿನ ನಮ್ ಕೆಲಸ ಇಲ್ಲ ಏನಿಲ್ಲ, ನಮ್ಮಿಂದ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ವಾಪಸ್ ಬಂದ್ಬಿಟ್ರು ಸ್ವಾಮಿ ಅವರು. ಇಲ್ಲ ಅವ್ರು ಕೊಡಕ್ ಆಗೋದಿಲ್ಲ ಅಂತಾನೆ ಅವರು ಹೇಳ್ತಾರೆ. ಬಟ್ ನೀವು ಅವ್ನಿಗೆ ಏನಿದೆ ಆಸ್ತಿ ಎಲ್ಲ ಅಟ್ಯಾಚ್ ಮಾಡಿಸಿ, ಅವ್ನ್ ಏನಾದ್ರು ಹೊಲ ಇದೆ ಮನೆ. ಸ್ವಾಮಿ, ಅವ್ರದ್ದು ಪಾಣಿ ಇದೆ, ಒಂದು ಕೋಟಿದು ಮನೆ ಇದೆ, ಹೌದು, ಒಂದ್ 4 ಎಕರೆ ಭೂಮಿ ಇದೆ. ಅದನ್ನ ಅಟ್ಯಾಚ್ಮೆಂಟ್ ಮಾಡಿಸಿ. ಹ್ಞೂ ಸ್ವಾಮಿ. ಅವ್ರು ಬೇಕಾದ್ರೆ ಆಕ್ಷನ್ ಮಾಡಿ, ಕೋರ್ಟ್ನವರು ಆಕ್ಷನ್ ಮಾಡಿ ಸೇಲ್ ಮಾಡಿ ನಿಮ್ಗೆ ಬರ್ಬೇಕಾದ ದುಡ್ಡನ್ನ ಕೊಡಿಸಲಿ. ಸರಿ ಸ್ವಾಮಿ, ಸರಿ ಸ್ವಾಮಿ. ಥ್ಯಾಂಕ್ ಯು ಸ್ವಾಮಿ. ಓಕೆ. ಅಭಿನಂದನ್ ಅವ್ರ ಪ್ರಶ್ನೆ ಕೇಳಿ. ಅಭಿನಂದನ್ ಪ್ರಶ್ನೆ ಕೇಳಿ. ಸರ್, ನನ್ನ ಹೆಸರು ಅಭಿನಂದನ್ ಆಡಿ ಅಂತ. ನನ್ನ ತಾಯಿಯನ್ನು ರೂಪಾ ಅಂತ, ತಂದೆ ದಯಾನಂದ ಅಂತ. ನಮ್ಮ ತಾಯಿಯವರು ಸಹಾಯಕ ಸರ್ಕಾರಿ ಅಭಿಯೋಜಕರ ಕಚೇರಿ ಮಧುಗಿರಿಯಲ್ಲಿ ಕೆಲಸ ಮಾಡ್ತಿದ್ರು. ಟೈಪಿಸ್ಟ್ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ರು. 11/4/2008 ತೀರ್ಕೊಂಡಿದ್ರು ನಮ್ಮ ತಾಯಿಯವರು. ಅವಾಗ ನನಗಿನ್ನು 6 ವರ್ಷ. ಅಪ್ರಾಪ್ತ ಬಾಲಕ ಇರ್ತೀನಿ. ಇವಾಗ ನಮ್ಮ ತಾಯಿ ಕೆಲಸ ತಗೋಬೇಕು ಅಂತ ನನಗೆ 18 ವರ್ಷ ಆದ್ಮೇಲೆ ನಮ್ಮ ತಾಯಿಯವ್ರ ಆಫೀಸಿಗೆ ಅರ್ಜಿ ಕೊಟ್ಟಿದ್ವಿ. ಅವರು ಬೆಂಗಳೂರಿನ ಹೆಡ್ ಆಫೀಸ್ಗೆ ಕಳಿಸಿ ಅಲ್ಲಿಂದ ಒಂದು ರಿಪ್ಲೈ ಬಂದಿತ್ತು ಸರ್. ಅವ್ರೇನ ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ತಾಯಿಯವ್ರ ಸತಿ 1 ವರ್ಷದೊಳಗಡೆ ಅರ್ಜಿ ಕೊಡ್ಬೇಕಿತ್ತು, ಹಂಗಾಗಿ ಅವಾಗ ಯಾರು ಅರ್ಜಿ ಕೊಟ್ಟಿರೋದ್ರಿಂದ ಇವಾಗ ಕೊಡಕ್ ಬರಲ್ಲ ಅಂತ ಹೇಳಿದ್ದಾರೆ. ಅವಾಗ ನಂದು 6 ವರ್ಷ ಆಗಿರ್ತೀನಿ. ಈ ಕೇಸ್ ಎಲ್ಲ ಆಗಿ ನಾನು ನಮ್ಮ ಅಜ್ಜಿ ತಾತನ ಜೊತೆ ಬೆಳೆದಿರ್ತೀನಿ. ಅವ್ರಿಗೆ ವಿದ್ಯಾವಂತರಲ್ಲ ಸರ್ ಅವರು. ಇವಾಗ ಈಗ ಹೆಡ್ ಆಫೀಸ್ ಅವ್ರು ಈ ರೀತಿ ಹೇಳ್ತಿದ್ದಾರೆ. ಇವಾಗ ಮುಂದೆ ಏನ್ ಮಾಡ್ಬೇಕು ಸರ್ ನನ್ ಕೆಲಸ ತಗೊಳಕ್ಕೆ, ನಮ್ಮ ತಾಯಿ ಕೆಲಸ? ಈಗ ಅನುಕಂಪದ ಆಧಾರದ ಮೇಲೆ ನೌಕರಿ ಸಿಗ್ಬೇಕಾದ್ರೆ ಸರ್ಕಾರಿ ನೌಕರ ಮೃತನಾದ 1 ವರ್ಷದೊಳಗೆ ಅರ್ಜಿ ಕೊಡ್ಬೇಕಂತ ನಿಯಮ ಇದೆ. ಮ್ಯಾಂಡೇಟರಿ ರೂಲ್. ಈಗ ನೀವು 1 ವರ್ಷದೊಳಗೆ ಅರ್ಜಿ ಕೊಟ್ಟಿಲ್ಲ, ಸೊ ಈಗ ಇಟ್ ಇಸ್ ಬಾರ್ಡ್ ಬೈ ಲಿಮಿಟೇಷನ್. ಈಗ ನಿಮ್ಗೆ ಅದನ್ನ ಕೇಳಿಕೆ ಆಗೋಲ್ಲ ಸರ್. ಅವಾಗ ನನ್ಗೆ ಇನ್ನೂ 6 ವರ್ಷ ಸರ್. ಬಟ್ ಏನೇನೋ ನೀವು ಅದು ನಿಮ್ಗೆ ನೌಕರಿ ಅನುಕಂಪದ ಮೇಲೆ ನೌಕರಿ ಬೇಕಂದ್ರೆ ವಿದಿನ್ 1 year ಫ್ರಮ್ ದ ಡೇಟ್ ಆಫ್ ಡೆತ್ ಆಫ್ ದಿ ಡಿಸೀಸ್ಡ್ ಎಂಪ್ಲಾಯಿ 1 ವರ್ಷದೊಳಗನೆ ಅರ್ಜಿ ಕೊಡ್ಬೇಕು ಅಂತ ನಿಯಮ ಇರೋದ್ರಿಂದ ಈ ಹಂತದಲ್ಲಿ ನಿಮ್ಗೆ ಅರ್ಜಿ ಕೊಡಕ್ ಆಗಲ್ಲ. ಇಟ್ ಇಸ್ ಬಾರ್ಡ್ ಬೈ ಲಾ ಆಫ್ ಲಿಮಿಟೇಷನ್. ಸರ್, ಮತ್ತೆ ಏನ್ ಮಾಡ್ಬೇಕು ಸರ್ ಅದಕ್ಕೆ? ಬೇರೆ ಏನೋ ಅವಕಾಶ? ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಬರೆದು ಮೆರಿಟ್ ಮೇಲೆ ಬಂದು ಒಂದು ಸರ್ಕಾರಿ ನೌಕರಿನ ನೀವು ಗಿಟ್ಟಿಸ್ಕೋಬೇಕು. ಇವಾಗ ಕೆಲಸ ತಗೊಳಕ್ ಏನು ಮಾಡಕ್ ಆಗಲ್ಲ ಸರ್? ಮತ್ತೆ ಅದೇ ಕೆಲಸ ತಗೋಬೇಕಾದ್ರೆ ಹೇಳಿಲ್ಲ ನಾನು. ಏನ್ ಓದಿದ್ರಿ ನೀವು? ಸರ್, ಡಿಗ್ರಿ ಮಾಡಿದ್ದೀನಿ. ಡಿಗ್ರಿ ಮಾಡಿ IAS ಎಕ್ಸಾಮ್ ಬರ್ರಿ. ಎಲ್ಲಾ ಎಕ್ಸಾಮ್ಗಳು ನಿಮ್ಗೆ ಓಪನ್ ಅದಾವಲ್ಲ, ಯು ಕ್ಯಾನ್ ರೈಟ್ ಆಲ್ ಎಕ್ಸಾಮ್ಸ್. ಯಾವ್ದಾದ್ರು ಎಕ್ಸಾಮ್ ಬರೋದು ನೀವು SD ಏನೋ FD ಏನೋ PDO ಯಾವ್ದೋ ಎಕ್ಸಾಮ್ ಬರೋದು ಪಾಸ್ ಆಗಿ. ಮಾನವೀಯತೆ ದೃಷ್ಟಿಯಿಂದನೂ ಅವರು ಕೆಲಸ ಕೊಡಕ್ ಬರಲ್ಲ. ವಿದಿನ್ 1 year ನೀವು ಅರ್ಜಿ ಹಾಕ್ಬೇಕು. ಅಂದ್ರೆ ಡೇಟ್ ಆಫ್ ಡೆತ್ ಆಫ್ ದ ಡಿಸೀಸ್ಡ್ ಎಂಪ್ಲಾಯಿ ಹಾಕ್ಬೇಕು. ಈಗ ನಾವು ಇಟ್ ಇಸ್ ಬಾರ್ಡ್ ಬೈ ಲಿಮಿಟೇಷನ್. ಅವಾಗ ಒಂದು ಕೇಸ್ ಬೇರೆ ನಡೀತಿತ್ತು ಸರ್, ಹಂಗಾಗಿ ಯಾರಿಗೂ ಕೊಡಕ್ ಆಗಿಲ್ಲ. ಅದನ್ನೇನಾರು ಅವರು ಹೆಡ್ ಆಫೀಸ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದ್ರು ತಗೋದ ಸರ್ ಕೆಲಸ ಅಂತ? ಇಲ್ಲ, ಆಗಲ್ಲ. ಅದು ಬಾರ್ಡ್ ಬೈ ಲಿಮಿಟೇಷನ್. ಸರಿ, ಥ್ಯಾಂಕ್ ಯು. ಹುಲುಕಾ ನಾಯ್ಕ್ LS, ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಸ್ವಾಮಿಗಳ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಬಗರ್ ಹುಕುಂ ಅಂತೇಳಿ ಉಳುವವನೇ ಭೂಮಿಯ ಒಡೆಯ ಅಂತೇಳಿ ಇಂದಿರಾ ಗಾಂಧಿ ಅವರು ಇದ್ದಾಗ ರೈತರಿಗೆ ಭೂಮಿಯನ್ನ ಕೊಟ್ಟಿದ್ರು. ಕೆಲವೊಂದು ಲ್ಯಾಂಡ್ಗಳು ಏನಾಗಿದಾವೆ ಅಂದ್ರೆ ಬಗರ್ ಹುಕುಂ ಅವು ಸರ್ವೆ ಪ್ರಕಾರ ಹೆಸರಿಗೆ ಆಗಿಲ್ಲ. ಆ ಭೂಮಿಗಳನ್ನ ಈಗ ನಮ್ಮ ಹೆಸರಿಗೆ ಮಾಡಿಸ್ಕೊಳಕ್ ಅವಕಾಶ ಇದೆಯಾ ಸರ್? ಮತ್ತೆ ಅದ್ರ ಸ್ವಾಧೀನದಲ್ಲಿ ನೀವು ಇದ್ದೀರಾ? ಹಾ ಸರ್, ಇದೀವಿ ಸರ್. ಮತ್ತೆ ಸ್ವಾಧೀನದಲ್ಲಿದ್ರೆ ನೀವು ಕಂದಾಯ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟು ಮಾಡಿಸ್ಕೊಳ್ಳಿ. ಕಂದಾಯ ಅಧಿಕಾರಿಗಳಿಗೆ ಭೇಟಿ ಆಗಿಬಿಟ್ಟು ವಿಜಯನಗರ ಜಿಲ್ಲೆ ಸರ್, ಹೊಸಪೇಟೆ ನ್ಯೂ ಡಿಸ್ಟಿಕ್ ಸರ್. ಅವರು ಜಿಲ್ಲಾಧಿಕಾರಿ ದಿವಾಕರ್ ಅಂತ ಹೇಳಿದ್ದಾರೆ.
ಅವ್ರಿಗೆ ಮನವಿಯನ್ನ ಮಾಡ್ಕೊಂಡ್ರೆ ಆ ಫೈಲ್ಗಳು ಏನಿದಾವಲ್ಲ ಸರ್, ಆ ಫೈಲ್ಗಳನ್ನ ಮೂವ್ ಮಾಡ್ತಿಲ್ಲ ಸರ್, ರಿಜೆಕ್ಟ್ ಮಾಡ್ತಿದ್ದಾರೆ ಅವರು. ಹಂಗಾರೆ ಕಂಪ್ಲೇಂಟ್ ಮಾಡಿ ಏನಂತ ಸರ್ಕಾರದ ಮಾಡ್ಬೇಕು ಮುಖ್ಯ ಸರ್? ಕಾರ್ಯದರ್ಶಿ ಅವರಿಗೆ ಮತ್ತು ಹಾ. ಕಂದಾಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, ಲೋಕಾಯುಕ್ತ ಅವರಿಗೆ ಕಂಪ್ಲೇಂಟ್ ಮಾಡಿ. ಹೌದಾ ಸರ್? ಹಾ, ಮಾಡ್ಬೋದು. ಇಲ್ಲವೇ ಇನ್ನೊಂದು ನೀವು ರಿಟ್ ಆಫ್ ಮೆಂಡಾಮಸ್ ಅಂತ ಇದೆ, ಹೈಕೋರ್ಟ್ಗೆ ನೀವು ಅಂಡರ್ ಆರ್ಟಿಕಲ್ 226 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ರಿಟ್ ಆಫ್ ಮೆಂಡಾಮಸ್ ಅನ್ನ ಹಾಕಿ ಅವ್ರಿಗೆ ಒಂದು ನಿರ್ದೇಶನ ಕೊಡಿಸಬಹುದು. ರಿಟ್ ಆಫ್ ಮೆಂಡಾಮಸ್ ಅಂದ್ರೆ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಜವಾಬ್ದಾರಿಯನ್ನ ಮಾಡುವಲ್ಲಿ ವಿಫಲನಾದ ಅಂದ್ರೆ ಅಥವಾ ವಿಳಂಬ ಮಾಡ್ತಿದ್ರಂದ್ರೆ ಅವರಿಗೆ ಆ ಕೆಲಸವನ್ನ ಮಾಡ್ಲಿಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ನಿರ್ದೇಶನ ನೀಡ್ತದೆ. ಅದಕ್ಕೆ ರಿಟ್ ಆಫ್ ಮೆಂಡಾಮಸ್ ಅಂತಾರೆ. ನಿಮ್ಮ ವಕೀಲರ ಕಡೆಯಿಂದ ಅಂಡರ್ ಆರ್ಟಿಕಲ್ 226 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ರಿಟ್ ಆಫ್ ಮೆಂಡಾಮಸ್ ಅನ್ನು ಕೂಡ ತಾವು ಹಾಕ್ಲಿಕ್ಕೆ ಅವಕಾಶ ಇದೆ. ಇಲ್ಲ, ಹೈಕೋರ್ಟ್ ಅಲ್ಲಿ ಅಪ್ಲೈ ಮಾಡ್ಬೇಕು ಸರ್ ಆಗಿದ್ರೆ? ಹೌದು ಹೌದು. ಅಂದ್ರೆ ನಮ್ಮ ತಂದೆಯವರು ತೆರಿಗೆ ಕೂಡ ಕಟ್ಟಿದ್ರು ಸರ್ ಹೊಲಕ್ಕೆ. ಅದೇ ತೆರಿಗೆ ಕಟ್ಟಿದಿರಿ, ಸ್ವಾಧೀನದಲ್ಲಿದ್ದೀರಿ, ಈಗ ಓನ್ಲಿ ನಿಮ್ಗೆ ಅದು ನಿಮ್ ಹೆಸರಿಗೆ ಆಗ್ಬೇಕಷ್ಟೇ. ಹೌದು ಸರ್, ಆಗ್ಬೇಕಷ್ಟೇ. ಅದೇ ಅದಾಗ್ತಾ ಇಲ್ಲ. ಈಗ ನೀವು ಕಂದಾಯಾಧಿಕಾರಿಗಳಿಗೆ ಹಲವಾರು ಬಾರಿ ಅರ್ಜಿ ಕೊಟ್ಟಿದ್ರಿ ಮತ್ತು ಅವ್ರಿಗೆ ರಿಮೈಂಡಿಂಗ್ ಕೂಡ ಮಾಡಿದ್ರಿ. ನಾ ಆಗ ಹೇಳಿದಂಗೆ ನೀವು ಈ ಮೇಲಾಧಿಕಾರಿಗಳು ಕೂಡ ಗಮನಕ್ಕೆ ತರಬಹುದು ಮತ್ತು ತಾವು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಹಾಕ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಥ್ಯಾಂಕ್ ಯು ಸರ್, ನಿಮ್ಮಿಂದ ಬಹಳ ಉಪಕಾರ ಆಯ್ತು. ಮುತ್ತಪ್ಪ ಕಂಬಾಳೆ ಪ್ರಶ್ನೆಯನ್ನ ಕೇಳಿ. ಇವ್ರ ಪ್ರಶ್ನೆಯನ್ನ ಕೇಳಿ. ಮುತ್ತಪ್ಪ ಕಂಬಾಳೆ. ಪ್ರೇಮ್ ಅವರಿದ್ದಾರ? ಪ್ರೇಮ ಅವರು ಇದ್ದಾರ? ನಮಸ್ತೆ ಸರ್. ಪ್ರಶ್ನೆ ಕೇಳಿ. ಸರ್, ನಮ್ಮ ಮನೆ ಬಾಗ್ಲಗೆ ಸೈಟ್ ಐತೆ, ಗೌರ್ಮೆಂಟಿನ ಖಾಲಿ ಜಾಗ. ಹಳ್ಳ, ಸರ್ಕಾರಿ ಹಳ್ಳ ಇತ್ತು ಸ್ವಾಮಿ. ಅದನ್ನೆಲ್ಲ ತುಂಬಿಸ್ಕೊಂಡು ನಾವೇ ಅನುಭವದಲ್ಲಿ ಇದ್ದೀವಿ ಸ್ವಾಮಿ. ಆದ್ರೆ ನಮ್ಗೆ ಗೊತ್ತಿಲ್ದಂಗೆ, ನಮ್ಗೇನು ಕೇಳ್ದಂಗ್ ಪಂಚಾಯತ್ಕರು ಬೇರೆಯವ್ರಿಗೆ, ಸವರ್ಣೀಯರ್ಗೆ ಡೂಪ್ಲಿಕೇಟ್ ಈಸೋತ್ ಕೊಟ್ಟಿದೀವಿ ಅಂತ ಹೇಳಿ ಈಗ 2019ರಿಂದ ನಮಗ್ ಬಹಳ ತೊಂದ್ರೆ ಕೊಡ್ತಾರ ಸ್ವಾಮಿ. ಕೋರ್ಟ್ಗೆಲ್ಲ ಹಾಕಿದೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಅಧಿಕಾರಿಗಳಿಗೂ ಅರ್ಜಿ ಕೊಟ್ಟಿದೀವಿ, ಸ್ಟೇಷನ್ಗೆ ಎಲ್ಲ ಕೊಟ್ಟಿದೀವಿ. ನಮ್ ಜಾತಿ ಬಗ್ಗೆನು ಕೇವಲವಾಗಿ ಮಾತಾಡಿ ಬಹಳ ತೊಂದ್ರೆ ಕೊಟ್ಟಾರೆ, ವಧೆ ಕೊಟ್ಟಾರೆ, ಎಲ್ಲ ಹಿಂಸೆನು ಕೊಟ್ಟಾರೆ ಸ್ವಾಮಿ. ಆದ್ರೆ ಪಂಚಾಯತ್ಕರ್ ಅವರು ದುಡ್ನಾಗ ಅವ್ರೆ ಜಮೀನ್ ಐತೆ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಮಗ್ ನ್ಯಾಯ ಕೊಡ್ತಾ ಇಲ್ಲ ಸ್ವಾಮಿ. ಇದಕ್ಕೆ ಏನ್ ಮಾಡ್ಬೇಕು ಸ್ವಾಮಿ? ನೀವು ನ್ಯಾಯಾಲಯದಲ್ಲಿ ಒಂದು ದಾವೆ ಹಾಕಿ, ಇದು ಇದನ್ನ ಈ ಮುಂದಿನ ಜಾಗದ ಮಾಲಕ ನಾನಂತ ಘೋಷಣೆ ಮಾಡಿ ಮತ್ತು ಅವ್ರನ್ನ ಜಾಗ ಬಿಡಿಸ್ಕೊಡಿ ಮತ್ತು ಅವರ ಜಾಗಕ್ಕೆ ಬರದಂಗೆ ಅವ್ರ ವಿರುದ್ಧ ಒಂದು ಪರ್ಮನೆಂಟ್ ಇಂಜೆಕ್ಷನ್ ಕೊಡಿ ಅಂತ ನ್ಯಾಯಾಲಯಕ್ಕೆ ಒಂದು ದಾವೆ ಹಾಕಿ. ಅವ್ರೇ ಹಾಕಿದ್ರು ಸ್ವಾಮಿ. ನಮ್ಮ ಮೇಲೆ JMFC ಕೋರ್ಟಾಗೆ ಸುಳ್ಳು ದಾಖಲೆ ತಗೊಂಡೋಗಿ ಕೊಟ್ಟು ಅವರೇ ಹಾಕಿ ಅದನ್ನ ಅವರು ಕ್ಯಾನ್ಸಲ್ ಮಾಡ್ಯಾವ್ರಿ. ಈಗ ಅವ್ರಿಗೆ ಆರ್ಡರ್ ನಾವೇ ಅಲ್ಲಿ ಓಡಾಡಬಾರ್ದು ನಾವು ಆ ಸೈಟ್ ಒಳಗೆ ಅಂತ ಅವ್ರು ಹಾಕೊಂಡಿದ್ರಲ್ಲ, ಅದನ್ನ ಅವ್ರಿಗೆ ಆರ್ಡರ್ ಕ್ಯಾನ್ಸಲ್ ಆಗೈತೆ. ಇನ್ನು ಪೂರ್ತಿ ತೀರ್ಮಾನ ಆಗಿಲ್ಲ ಸ್ವಾಮಿ. ಅಂಗಡಿ ತಗೊಂಬಂದು ಸೈಟ್ ಇಂದ ಈಚೆ ಅಂಗಡಿನೂ ಇಟ್ಟವ್ರ ಅವರು. ಗಲಾಟಿ ಯಾವಾಗ್ಲೂ ಗಲಾಟಿ ಮಾಡಿ ತೊಂದ್ರೆ ಕೊಡ್ತಾವ್ರೆ ಸ್ವಾಮಿ. ನಮ್ಗೆ ಎಲ್ಲೋದ್ರು ನ್ಯಾಯ ಸಿಗ್ತಾ ಇಲ್ಲ. ಅವರೇ ಕೋರ್ಟ್ ಹಾಕಿನು, ನಾವೊಂದು ಇವಾಗ ಕೋರ್ಟ್ ಹಾಕಿದ್ವು, ನಮಗ್ ಗೊತ್ತಿಲ್ದಂಗ್ ಹೋಗಿ ಅಲ್ಲಿ ಅರ್ಜಿನೂ ಕ್ಲೋಸ್ ಮಾಡಿಸ್ಬಿಟ್ಟಾರೆ ನಾವ್ ಹಾಕಿರೋದನ್ನು. ಹಂಗಿದ್ರೆ ಅವ್ರ ಮೇಲೆ ಒಂದು SC ST ಅಟ್ರಾಸಿಟಿ ಕೇಸನ್ನ ಕೂಡ ದಾಖಲೆ ಮಾಡ್ಬೋದು ತಾವು. ಮಾಡ್ತಾ ಇಲ್ಲ ಸ್ವಾಮಿ. ಇಲ್ಲಿ ಗುಬ್ಬಿಲ್ ಕೊಟ್ಟಿದ್ವು ಸ್ಟೇಷನ್ಗೆ, ಚೋಳು ಸ್ಟೇಷನ್ ಕೊಟ್ಟಿದ್ವು, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಟ್ರು ಮಾಡ್ಲಿಲ್ಲ, ಚೋಳು ಸ್ಟೇಷನ್ ಮಾಡಿರ, CRCL ಕೊಟ್ಟಿದ್ವು ತುಮಕೂರಾಗೆ. ಎಲ್ಲಿ ಕೊಟ್ರು ಇವ್ರು ಎಲ್ಲಾ ಕಡೆಯಿಂದ ಸಪೋರ್ಟ್ ಇಂದ ಹೇಳ್ಬಿಟ್ಟು ನಾವ್ ಬಡವರು ಅಂತ ಹೇಳಿ ಎಲ್ಲೂ ನಮಗ್ ನ್ಯಾಯ ಸಿಗ್ದಂಗೆ ಅವ್ರ ಮೇಲೆ ಕೇಸೇ ಆಗ್ತಿಲ್ಲ ಕಣ್ರಿ ದೇವ್ರು. ಹಂಗಿದ್ರೆ ನೀವು ಒಂದು ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಅಂತ ಇದೆ ಬೆಂಗಳೂರಿನಲ್ಲಿ, ಒಂದು ವಿಶ್ವೇಶ್ವರ ಟವರ್ದಲ್ಲಿ. ನಾವು ಈ ವಿಷಯವನ್ನ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ಬರಿಬಹುದು ಮತ್ತು ಹೋಮ್ ಸೆಕ್ರೆಟರಿ ಅವರು ಕೂಡ ಬರಿಬಹುದು ಮತ್ತು ನೀವು DGP IGP ಅವರಿಗೂ ಕೂಡ ಬರಿಬಹುದು, ಇವನ್ ಲೋಕಾಯುಕ್ತ ಕೂಡ ಬರಿಬಹುದು ಮತ್ತು ಮಾನವ ಹಕ್ಕುಗಳ ಆಯೋಗ ಕೂಡ ತಾವು ಈ ವಿಷಯವಾಗಿ ಪತ್ರ ಬರಿಬಹುದು. ಸಂಬಂಧಪಟ್ಟಂತೆ SPವರಿಗೂ ಕೂಡ ಪತ್ರ ಬರಿಬಹುದು. ಬರ್ದಿದ್ದು ಸ್ವಾಮಿ. ಎಲ್ಲೇ ನಾವ್ ಅರ್ಜಿ ಕೊಟ್ಟು ಬಂದ್ರು, ಬೆಂಗಳೂರಾಗೂ ಕೊಟ್ಟಿದ್ವು, ಅಲ್ಲೂ ಕೂಡ ಅರ್ಜಿ ಕೊಟ್ರು. ಅವರು ಇಷ್ಟು ದೂರ ಯಾಕೆ ಬರ್ತೀರಮ್ಮ, ನೀವ್ ಅಲ್ಲೇ ಬಗೆಹರಿಸ್ಕೊಬೇಕು ತುಮಕೂರಲ್ಲೇ ಅಂತ ವಾಪಸ್ ಕಳಿಸ್ತಿದ್ರು ನಮ್ಗೆ. ಎಲ್ಲಿ ಅರ್ಜಿ ನಾವ್ ಕೊಟ್ಟು ಬಂದ್ರು ಎಲ್ಲಾ ತವಲು ಓಡಾಡ್ಕೊಂಡು ಅರ್ಜಿನೆಲ್ಲ ಕ್ಲೋಸ್ ಮಾಡಿಸಿ ನಮಗ್ ನ್ಯಾಯ ಸಿಗ್ದಂಗ್ ಮಾಡ್ಯಾಕ್ಯಾರ ಸ್ವಾಮಿ. 50 ವರ್ಷದಿಂದ ಅನುಭವದಲ್ಲಿ ಗಿಡ ಮರ ಹಾಕೊಂಡ್ ತರಕಾರಿ ಹಣ್ಣು ಎಲ್ಲಾ ಬೆಳ್ಕೊಂಡಿದೀವಿ ಸ್ವಾಮಿ. ನಾವ್ ಇದ್ರೊಳಗ್ ನಾವ್ ಬಡವರು. ಈಗ ನೀವು 50 ವರ್ಷದಿಂದ ಇದ್ದೀರಿ ಅಂದ್ರೆ ಇನ್ನೊಂದು ಕನ್ಸೆಪ್ಟ್ ಇದೆ, ಅದಕ್ಕೆ ಅಡ್ವರ್ಸ್ ಪೊಸಿಷನ್ ಅಂತಾರೆ. ಪ್ರತಿಕೂಲ ಸ್ವಾಧೀನತೆ ಅಂತಂತಾರೆ. ಅಡ್ವರ್ಸ್ ಪೊಸಿಷನ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸರ್ಕಾರಿ ಜಮೀನನ್ನ, ಸರ್ಕಾರಿ ಜಾಗವನ್ನ 30 ವರ್ಷಗಳ ತನಕ ಆತ ನಿರಂತರವಾಗಿ ಅದರ ಸ್ವಾಧೀನತೆಯನ್ನ ಹೊಂದಿದ್ರೆ, ಖಾಸಗಿ ಜಮೀನನ್ನ 12 ವರ್ಷಗಳ ಕಾಲ ಹೆಚ್ಚು ಸ್ವಾಧೀನತೆಯನ್ನ ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಹೊಂದಿದ್ರೆ,
ಆತ ಪ್ರತಿಕೂಲ ಸ್ವಾಧೀನತೆಯ ತತ್ವದಡಿಯಲ್ಲಿ ಆತರ ಮಾಲೀಕನಾಗ್ತಾನೆ. ಹಾ ಸೊ ಸ್ವಾಮಿ. ಆದ್ರಿಂದ ನೀವು ನಾವು ಆ ಜಾಗಕ್ಕೆ ಅಡ್ವರ್ಸ್ ಪೊಸಿಷನ್ ಪ್ರತಿಕೂಲ ಸ್ವಾಧೀನತೆಯ ತತ್ವದಡಿಯಲ್ಲಿ ನಾವು ಮಾಲೀಕರಾಗಿದ್ದೀವಿ, ಆ ಆ ಜಾಗದ ಮಾಲಕರನ್ನಾಗಿ ನಮ್ಮನ್ನ ಘೋಷಣೆ ಮಾಡಿ ಅಂತ ನೀವು ಕೂಡ ಒಂದು ದಾವೆ ಹಾಕ್ಲಿಕ್ಕೆ ಅವಕಾಶ ಇದೆ. ಹ್ಮ್ ಸ್ವಾಮಿ. ಆಯ್ತು ಸ್ವಾಮಿ, ನಮಸ್ತೆ ಸ್ವಾಮಿ. ಓಕೆ. ಮುತ್ತಪ್ಪ ಕಾಂಬಳೆ ಅವರೇ, ಪ್ರಶ್ನೆಯನ್ನ ಕೇಳಿ ಹ್ಯಾಂಡ್ ರೈಸ್ ಮಾಡಿದಿರಿ ತಾವು. ಅನ್ಮ್ಯೂಟ್ ಅನ್ನ ಮಾಡಿಕೊಂಡು ಪ್ರಶ್ನೆಯನ್ನ ಕೇಳಿ. ಬೇರೆ ಯಾರಾದ್ರೂ ಪ್ರಶ್ನೆಯನ್ನ ಕೇಳೋದಾದ್ರೆ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಸ್ವಾಮಿ. ನಮಸ್ತೆ, ಹೇಳಮ್ಮ. ಸ್ವಾಮಿ, ಅಂದ್ರೆ ಸ್ವಾಮಿ ನಮ್ ತಾಯಿ ತೀರ್ಕೊಂಡಿದ್ದಾಳೆ ಸ್ವಾಮಿ. ನಮ್ ತಾಯಿ ತವ್ರ ಮನೆಯಲ್ಲಿ ಆಸ್ತಿ ಇದೆ ಸ್ವಾಮಿ. ಅದನ್ನ ನಾನು ಈಗ ಕೋರ್ಟ್ ಅಲ್ಲಿ ಯಾವ ರೀತಿ ಹಾಕ್ಬೇಕು ಅಂತ ಹೇಳಿ, ನಮ್ ತಾಯಿ ಆಸ್ತಿ ನನ್ ಭಾಗ ಕೇಳ್ಬಹುದಾ ಅಂತ ಹೇಳಿ. ನಿಮ್ಮ ತಾಯಿಗೆ ಅಣ್ತಮ್ಮಂದ್ರು ಇದಾರ? ಅಣ್ತಮ್ಮಂದ್ರು ಅಕ್ಕಂಗಿರು ಇದಾರ? ಸ್ವಾಮಿ, ನಮ್ ತಾಯಂದ್ರಿಗೆ ಅದು ಸ್ವಾಮಿ, ಅದು ಪ್ರಾಪರ್ಟಿ ಬಂದ್ಬಿಟ್ಟು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಸ್ವಾಮಿ. ಅದನ್ನ ಯಾರು ಇಲ್ಲಿವರೆಗೂ ಭಾಗನೆ ಮಾಡ್ಕೊಂಡಿಲ್ಲ. ಅಂದ್ರೆ ನಮ್ ತಾಯಿ, ತಂದೆ, ಅಕ್ಕನವರು ಅವ್ರೆಲ್ಲಾರು ಇದಾರೆ ಸ್ವಾಮಿ. ಅವ್ರು ಯಾರು ಭಾಗನೆ ಮಾಡ್ಕೊಂಡಿಲ್ಲ ಸ್ವಾಮಿ ಇನ್ನು. ಅದಕ್ಕೆ ಇರ್ಲಿ, ಈಗ ನೀವು ನಿಮ್ ತಾಯಿಗೆ ಬರ್ಬೇಕಾದಂತ ಭಾಗಕ್ಕೆ ನೀವು ವಾರಸ್ದಾರಾಗ್ತೀರಿ. ನೀವೇನ್ ಮಾಡಿ, ಅವ್ರ ವಿರುದ್ಧ ಒಂದು ದಾವೆ ಹಾಕ್ಬಿಟ್ಟು, ಇದು ಒಟ್ಟು ಕುಟುಂಬದ ಆಸ್ತಿ ಇದೆ, ಪಿತ್ರಾರ್ಜಿತ ಆಸ್ತಿ ಇದೆ, ಈ ಆಸ್ತಿಯಲ್ಲಿ ನಮ್ ತಾಯಿಗೆ ಒಂದಿಷ್ಟು ಭಾಗ ಇದೆ, ನಮ್ ತಾಯಿಗೆ ಅದು ಪಾಲ ಕೊಟ್ಟಿಲ್ಲ, ಹಿಂಗಾಗಿ ನಮ್ ತಾಯಿಗೆ ಪಾಲ ಕೊಡ್ಬೇಕು, ಆಕೆ ನಮ್ ತಾಯಿ ತೀರಿರೋದ್ರಿಂದ ಆ ಪಾಲಿಗೆ ನಾನು ವಾರಸ್ದಾರ ಅಂತ, ನನಗೆ ಆ ಪಾಲ ಕೊಡ್ಬೇಕಂತ ನೀವು ಕೋರ್ಟಿಗೆ ಒಂದು ದಾವೆ ಹಾಕಬಹುದು. ಸ್ವಾಮಿ, ಅವ್ರೇನಾದ್ರೂ ಹಿಂಗ ಈ ರೀತಿ ಡಿಫೆನ್ಸ್ ಏನಾದ್ರು ತಗೋತಾರೇನ್ ಸ್ವಾಮಿ? ನಮ್ ತಾಯಿಯ ನಮ್ಮ ಮಗಳಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಏನಾದ್ರು ತಗೋಬಹುದಾ ಅಂತ? ಡಿಫೆನ್ಸ್ ತಗೊಂಡ್ರೆ ದಟ್ ಇಸ್ ಅ ಮ್ಯಾಟರ್ ಆಫ್ ಟ್ರಯಲ್. ಅದು ನಿಮ್ ತಾಯಿ ಅವ್ರ ಮಗಳಲ್ಲ ಅಂತ ಸಿದ್ಧಪಡಿಸುವ ಹೊಣೆಗಾರಿಕೆ ಅವ್ರದ್ದಿರ್ತದೆ. ನಿಮ್ ತಾಯಿ ಆ ಕುಟುಂಬದ ಸದಸ್ಯ ಅಂತ ಸಿದ್ಧಪಡಿಸುವ ಹೊಣೆಗಾರಿಕೆ ನಿಮ್ದಿರ್ತದೆ. ಸೊ ಇಟ್ ಇಸ್ ದೇರ್ ಓನ್ಲಿ ಕಂಟೆನ್ಷನ್. ಅದು ಅವ್ರ ಕೇವಲ ಒಂದು ಡಿಫೆನ್ಸ್, ಅದು ವಾದ ಮಾತ್ರ. ವಾದವನ್ನ ಸಿದ್ಧಪಡಿಸ್ತಕ್ಕಂಥ ಹೊಣೆಗಾರಿಕೆ ಅವ್ರ ಮೇಲಿದೆ. ನೀವೇನಾದ್ರೂ ನಿಮ್ ತಾಯಿ ಆ ಕುಟುಂಬದ ಸದಸ್ಯೆ ಮತ್ತೆ ಆ ಕುಟುಂಬದ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಮ್ ತಾಯಿಗೂ ಕೂಡ ಭಾಗ ಇತ್ತು ಅಂತ ನೀವು ಸಿದ್ಧಪಡಿಸಲು ಯಶಸ್ವಿ ಆದ್ರೆ, ನಿಮ್ಗೆ ತಾಯಿಗೆ ಬರ್ಬೇಕಾದ ಪಾಲಿಗೆ ನೀವು ಹಕ್ಕದಾರಾಗ್ತೀರಿ. ಒಂದ್ ವೇಳೆ ಅವ್ರು ನಿಮ್ ತಾಯಿ ಅವ್ರ ಕುಟುಂಬದ ಸದಸ್ಯನೇ ಅಲ್ಲ, ಆಕೆಗೂ ಆ ಕುಟುಂಬದ ಆಸ್ತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅವರು ಸಿದ್ಧಪಡಿಸಲು ಯಶಸ್ವಿ ಆದ್ರೆ ನಿಮ್ಮ ದಾವೆ ವಜಾ ಆಗ್ತದೆ. ವಜಾ ಆಗುತ್ತೆ ಸ್ವಾಮಿ. ಹೌದು, ಇಟ್ಸ್ ಅ ಮ್ಯಾಟರ್ ಆಫ್ ಟ್ರಯಲ್. ಅದು ಧನ್ಯವಾದಗಳು ಸ್ವಾಮಿ. ನೀವು ದಾಖಲೆಗಳ ಮುಖಾಂತರ ಮತ್ತು ಮೌಖಿಕ ಸಾಕ್ಷ್ಯದ ಮುಖಾಂತರ ನಿಮ್ಮ ಕೇಸನ್ನ ನೀವು ಸಿದ್ಧಪಡಿಸುವ ಹೊಣೆಗಾರಿಕೆ ನಿಮ್ಮ ಮೇಲೆ ಇರ್ತದೆ. ಅಂದ್ರೆ ಸ್ವಾಮಿ, ದಾಖಲಾತಿಗಳಂದ್ರೆ ನಾವು ಯಾವ್ಯಾವ್ದು ಪಹಣಿ ಪತ್ರಿಕೆಗಳು ಅವೆಲ್ಲ ತೆಗಿಸ್ಬಿಟ್ಟು ಕೊಡ್ಬೇಕಲ್ವ ಸ್ವಾಮಿ? ಅಲ್ಲ, ಈಗ ದಾಖಲಾತಿಗಳಂದ್ರೆ ನೀವು ಬೇಸಿಕ್ ಅಂದ್ರೆ ನೀವು ಒಂದು ಜಿನಾಲಜಿಕಲ್ ಟ್ರೀ ತಗೋಬೇಕು, ಕುಟುಂಬ ವಂಶವೃಕ್ಷ ತಗೋಬೇಕು, ಮತ್ತೆ ನಿಮ್ ತಾಯಿದಲ್ಲಿ ಏನಾದ್ರು ವೋಟರ್ ಐಡಿ ಇದ್ರೆ ಅಥವಾ ಪಡಿತರ ಚೀಟಿ ಇದ್ರೆ, ಅಲ್ಲಿ ಏನಾದ್ರು ಅವ್ರದ್ದು ಇಲೆಕ್ಷನ್ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ, ಸೊ ಇವೆಲ್ಲ ಡಾಕ್ಯುಮೆಂಟರಿ ಎವಿಡೆನ್ಸ್ ಅನ್ನ ನೀವು ಪ್ರೂವ್ ಮಾಡ್ಬೇಕಲ್ಲ. ನಮ್ ತಾಯಿ ಆ ಕುಟುಂಬದ ಸದಸ್ಯೆ, ಇದು ಆಕೆ ಪಿತ್ರಾರ್ಜಿತ ಆಸ್ತಿ ಅಂತ ಸಿದ್ಧಪಡಿಸುವ ಹೊಣೆಗಾರಿಕೆ ನಿಮ್ ಮೇಲಿದೆ. ಧನ್ಯವಾದಗಳು ಸ್ವಾಮಿ. ನಿಂಗರಾಜ್ ಅವರ ಪ್ರಶ್ನೆಯನ್ನ ಕೇಳಿ. ಸ್ವಾಮಿ ನಮಸ್ತೆ. ಪ್ರಶ್ನೆಯನ್ನ ಕೇಳ್ತಾ ಹೋಗಿ, ಕೇಳಿಸ್ಕೊಳ್ತಾ ಇದ್ದೀವಿ. ಸ್ವಾಮಿ, ನಮ್ದು ಸರ್ಕಾರದಿಂದ 1974ರಲ್ಲಿ ಪಟ್ಟ ಕೊಟ್ಟೆ ಸ್ವಾಮಿ. ಅವರು ಇದು ಪಟ್ಟ ತಗೊಂಡು ಇದು ಡಿಮ್ಯಾಂಡ್ ಸೇರಿಸ್ಬೇಕಲ್ಲ ಎಸತ್ ಮಾಡ್ಕೊಡಕ್ಕೆ, ಅದನ್ನ ನಮ್ಮ PD ಅವರು ಮಾಡ್ಕೊಡ್ತಾ ಇಲ್ಲ ಸ್ವಾಮಿ. 3 ತಿಂಗಳಾಯ್ತು ಅರ್ಜಿ ಕೊಟ್ಟು, ಮತ್ತು ಪಟ್ಟನೂ ಕೊಟ್ಟೈತೆ, ದಾಖಲಾತಿ ಇದೆ, ಅರ್ಜಿನೇ ಇದೆ, ಇದು ಇದೆ ಸರ್, ಜಾಗನೇ ಇದೆ. ಬಟ್ PD ಅವರು ಯಾವುದೇ ಇದನ್ನ 3 ತಿಂಗಳಾದ್ರೂ ಇನ್ನಾದ್ರೂ ರಿಪ್ಲೈ ಮಾಡಿಲ್ಲ ಸ್ವಾಮಿ. ಅವರು ಅವ್ರ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಬನ್ನಿ ಸ್ವಾಮಿ. ಅವ್ರ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಬನ್ನಿ ಸ್ವಾಮಿ. ಇಒ ಮತ್ತೆ ಅವರು CO ಹತ್ರನು ಮಾತಾಡಿ ನೇರವಾಗಿ ಭೇಟಿಯಾಗಿ ಬಂದಿನ ಸ್ವಾಮಿ. ಮಾಡ್ತಾರಂತ ಫೋನ್ ಅಲ್ಲಿ ನನ್ನ ಎದುರಿಗೆ ಫೋನ್ ಮಾಡಿ ಹೇಳಿದಾರೆ ಸ್ವಾಮಿ. PD ಅವರಿಗೆ ಮಾಡ್ತೀನಿ ಅಂತ 2 ಡೇಸ್ ಒಳಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನವರೆಗೆ ಆದ್ರೂ ರಿಪ್ಲೈ ಮಾಡ್ತಾ ಇಲ್ಲ ಸ್ವಾಮಿ. 3 ತಿಂಗಳಾಯ್ತು. ಮತ್ತೆ ಅವ್ರ ಗಮನಕ್ಕೆ ತಗೊಂಬನ್ನಿ ಈ ರೀತಿ ಮಾಡಿದಾರೆ ಅಂತ. ಅವರು ನಮಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸ್ವಾಮಿ. ಅವ್ರು ಅದಕ್ಕೆ ಅವ್ರಿಗೆ ಮಾಡ್ತಾ ಇಲ್ಲ ಅಂತ ನೀವು ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಬನ್ನಿ ಅಂತ. ಹೌದಾ ಸ್ವಾಮಿ?
ಸ್ವಾಮಿ ಇನ್ನೊಂದು ಆ 57 ಅರ್ಜಿ ಹಾಕಿದೆ ಸ್ವಾಮಿ. ಸರ್ಕಾರಿ ಜಮೀನು, ಆ ಸರ್ಕಾರಿ ಜಮೀನಲ್ಲಿ 40ರಿಂದ 45 ವರ್ಷ ಅಪ್ಪಾಜಿಯವರು ಉಳುಮೆ ಮಾಡಿದ್ದಾರೆ. ಬಟ್ ಈಗ ರೀಸೆಂಟ್ ಆಗಿ 2021ರಲ್ಲಿ ST ಜನಾಂಗದವರು ಅವ್ರು ಬಂದು ದೌರ್ಜನ್ಯದಿಂದ ನಮ್ಮನ್ನ ಹೊಡೆದು ಅಲ್ಲಿ ಹೊಲದಲ್ಲಿ ಹೊಡೆದ್ ಬಿಟ್ಟು ಅವರು ಈಗ ಉಳುಮೆ ಮಾಡ್ತಾ ಇದ್ದಾರೆ, ಸಾಗುವಳಿ ಮಾಡ್ತಾ ಇದ್ದಾರೆ ಸ್ವಾಮಿ. ಈಗ ನಾವು 2019ರಲ್ಲಿ ಸ್ವಾಮಿ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಮಾಡಬಹುದು. ಸ್ವಾಮಿ ಕಂಪ್ಲೇಂಟ್ ಮಾಡಿದ್ರು ಸ್ಟೇಷನ್ ಅಲ್ಲಿ. ಸಿವಿಲ್ ಮ್ಯಾಟ್ರ್ ನಾವು ಯಾವುದೇ ಕಾರಣಕ್ಕೂ ಇದನ್ನ ಇದು ಮಾಡಕ್ಕಾಗಲ್ಲ, ಕ್ರಿಮಿನಲ್ ಆದ್ರೆ ಮಾಡ್ತೀವಿ, ಸಿವಿಲ್ ಅಲ್ಲಿ ಮಾಡಕ್ಕಾಗಲ್ಲ ಅಂತ ಹೇಳ್ತಿದಾರೆ ಸ್ವಾಮಿ. 2019ರಲ್ಲಿ 57ಗೆ ಅರ್ಜಿ ಕೊಟ್ಟಿತ್ತು ಸ್ವಾಮಿ. ಅದಕ್ಕೆ ಏನ್ ಮಾಡೋದು ಸ್ವಾಮಿ? ದಯವಿಟ್ಟು 1 ನಿಮಿಷ. ಓಕೆ ಸರ್. ಸಾಹೇಬ್ರು ಒಂದು ಅಡಚಣೆಯಾಗಿ ಹೊರಗಡೆ ಹೋಗಿದ್ದಾರೆ. ದಯವಿಟ್ಟು 1-2 ನಿಮಿಷ ವೇಟ್ ಮಾಡಿ. ಬೇರೆಯವ್ರ ಪ್ರಶ್ನೆಗಳೇನಾದ್ರೂ ಇದ್ರೆ ದಯವಿಟ್ಟು ತಮ್ಮ ಪ್ರಶ್ನೆಗಳನ್ನ ಸರಿ ಮಾಡ್ಕೊಳ್ಳಿ. ಓಕೆ, ಸಾಹೇಬ್ರು ಬಂದಿದ್ದಾರೆ. ಪ್ರಶ್ನೆ ಕೇಳಿ. ಸ್ವಾಮಿ 2019ರಲ್ಲಿ 57ನಲ್ಲಿ ಅರ್ಜಿ ಹಾಕಿ ಸ್ವಾಮಿ. 40-45 ವರ್ಷ ಉಳುಮೆ ಮಾಡಿದ್ರು ಕೂಡ ಈಗ 2021ರಲ್ಲಿ ದೌರ್ಜನ್ಯ ಮಾಡಿ ST ಜನಾಂಗದವರು ನಮ್ಮನ್ನ ಹೊಡೆದು ಬಿಡದು ಅವ್ರು ಉಳುಮೆ ಮಾಡ್ತಾ ಇದಾರೆ ಸ್ವಾಮಿ. ಅದಕ್ಕೆ ಸಂಬಂಧಪಟ್ಟ ಕೇಸ್ ಎಲ್ಲ MLC ಕೇಸ್ ಮಾಡಿದ್ವಿ ಸ್ವಾಮಿ. ಅದ್ ಸ್ಟೇಷನ್ ಹೋದ್ರೆ ಬಗೆಹರಿಸಿದ್ರೆ ಸಿವಿಲ್ ಮ್ಯಾಟ್ರ್, ಬಗೆಹರ್ಸಕ್ ಹೋದ್ರೆ ಅವರು ಸ್ಟೇಷನ್ ಅಲ್ಲಿ ಅವ್ರು ಬರ್ಲಿಲ್ಲ ಸ್ವಾಮಿ. ಅವ್ರು ಎದ್ರಕೊಂಡು ಹಿಂದಕ್ಕೆ ವಾಪಸ್ ಬಂದ್ಬಿಟ್ರು. ಊರಿನ ಮುಖಂಡರು ಬಂದು ಬಗೆಹರಿಸ್ತಾರೆ ಅಂತ ಹೇಳಿ, ಬಟ್ ಊರಲ್ಲಿ ಜನ ಬಂದು ಬಗೆಹರಿಸಿದಾರೆ ಸ್ವಾಮಿ. ಅದನ್ನ ರಾತ್ರಿ JCB ತಗೊಂಡ್ಬಂದು ಅವರು ದೌರ್ಜನ್ಯದಿಂದ ಹೊಲ ಎಲ್ಲ ಅವ್ರು ಮತ್ತು ಅವರು ಇರೋದು ಪಟ್ಟ ಸ್ವಾಮಿ. ಅವ್ರು ಮಾಡ್ತಾ ಇರೋದು ಬೇರೆ ಹೊಲ, ಅವರು ಅಣುಗುತ್ತಿ ಹಾಕ್ಯಂಡ್ ಮಾಡ್ತಾ ಇದಾರೆ ಸ್ವಾಮಿ. ನಮ್ದು ಪರಂಪಕ್ಕ ಅವ್ರದ್ದು ಪಟ್ಟ. ಅವ್ರು ಮಾಡ್ತಾ ಇರೋದು ಹೊಲದವ್ರು ಬೇರೆ ಸ್ವಾಮಿ. ಇವರು ರೈತರು, ಇವರು ಹೊಲದವರು ಬೇರೆ ಸ್ವಾಮಿ. ಹಂಗಾಗಿ ಇವರು ದೌರ್ಜನ್ಯದಿಂದ ನಮ್ದು ಆ ಹೊಲ ಈ ಹೊಲ ಪಟ್ಟದು ಮತ್ತು ಪರಂಪಕ ಏಕ್ ಮಾಡಿ ಅದ್ರ ರಾತ್ರಿ JCB ತಂದು ಹೊಲ ಏಕ್ ಮಾಡಿಬಿಟ್ಟು ಅವ್ರು ಈಗ ಸಾಗುವಳಿ ಮಾಡ್ತಿದಾರೆ ಸ್ವಾಮಿ. ಸ್ವಾಮಿ ತಾವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸ್ವಾಮಿ. ತಾವು ಅನ್ಮ್ಯೂಟ್ ಮಾಡ್ಕೋಬೇಕು. ತಮ್ದು ಮ್ಯೂಟ್ ಆಗಿದೆ. ಈಗ ಮಾತಾಡಿ ಸ್ವಾಮಿ. ತಾವು ನ್ಯಾಯಾಲಯಕ್ಕೆ ಒಂದು ದಾವೆ ಹಾಕ್ಬೇಕು, ಡಿಕ್ಲರೇಷನ್ ಸೂಟು. ಏನಂದ್ರೆ ಈ ಜಮೀನನ್ನ ಏನು ಹೇಳಿದ್ರಲ್ಲ ಅದನ್ನೇ ಎಲ್ಲ ಬರಿಬೇಕು. ನಾವು 8 ವರ್ಷದಿಂದ ಈ ಜಮೀನಲ್ಲಿ ಶಾಂತಿಯುತವಾಗಿ ಉಳುಮೆ ಮಾಡ್ತಾ ಇದೀವಿ ಮತ್ತು ಮಾಡಿದ್ದಾರೆ. ಸೊ ಆದ್ರಿಂದ ಈ ಜಮೀನಿನ ಮಾಲೀಕರು ನಾವಂತ ಘೋಷಣೆ ಮಾಡಿ ಅಂತ ನಿಮ್ ಕೇಸ್ ಇರ್ಬೇಕು ಮತ್ತು ಅವರ ವಿರುದ್ಧ ಒಂದು ಶಾಶ್ವತ ಪ್ರತಿಬಂಧಕಾಜ್ಞೆ ಇರ್ಬೇಕು. ದಾವೆ ಹಾಕಿ. ಓಕೆ ಸರ್. ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಯಾರ್ದಾದ್ರು ಪ್ರಶ್ನೆ ಇದೆಯಾ? ಪ್ರಶ್ನೆ ಕೇಳಿ, ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಪ್ರಶ್ನೆ ಯಾರ್ದಾದ್ರು ಇದೆಯಾ? ತುಕಾರಾಮ್ ಅವರ ಪ್ರಶ್ನೆ ಇದೆಯಾ? ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ನಾಗರಾಜು ಅವರೇ ಪ್ರಶ್ನೆಯನ್ನ ಕೇಳಿ. ಸರ್ ನಮಸ್ತೆ. ನಮಸ್ತೆ ಸರ್. 100 years ago ಮಂಟಪ ಅಂತ ಇರುತ್ತೆ ಸರ್. ಅದು ಏನ್ ಮಾಡ್ತಾರೆ ಅಂದ್ರೆ 93 ಹೈಕೋರ್ಟ್ ಪಕ್ಕದಲ್ಲಿ ಒಂದು ಓಲ್ಡ್ ಬಿಲ್ಡಿಂಗ್ ಬರುತ್ತೆ ಸರ್, ಅಡ್ಮಿನಿಸ್ಟ್ರೇಟಿವ್ ಜನರಲ್ ಆಫ್ ಬ್ಯಾಂಗ್ಳೂರ್ ಅಂತೇಳಿ. ಅದರಿಂದ ಒಂದು ಲೆಟರ್ ತಗೋ ಬರ್ತಾರೆ ಅವ್ರ ಪಾರ್ಟಿ. ಆ ಚೆನ್ನಕ್ಕದ ಇಂಥದ್ದು ಒಂದು ಧರ್ಮಛತ್ರ ಕಟ್ಸಿದವರು ನಮ್ಗೆ ನೆಫ್ಯೂ ಆಗ್ಬೇಕು, ಅಜ್ಜಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಲೆಟರ್ ತಗೊಬಂದು, ಆ ಲೆಟರ್ ಗ್ರೌಂಡ್ಸ್ ಬೇಸಿಕ್ ಮೇಲೆ ಅಡ್ಮಿನಿಸ್ಟ್ರೇಟಿವ್ ಜನರಲ್ ಆಕ್ಟ್ 1963 ಸೆಕ್ಷನ್ 29 ಅಂತೇಳಿ ಆ ಗ್ರೌಂಡ್ಸ್ ಮೇಲೆ ಲೆಟರ್ ತಗೊಬಂದು ಲೆಟರ್ ಪ್ರೊಸೀಡಿಂಗ್ಸ್ ಅಲ್ಲಿ ಅವ್ರು ಖಾತೆ ಮಾಡಿಸ್ಕೊಬಿಟ್ಟಿದ್ದಾರೆ ಸ್ವಾಮಿ. ಆ ಸೆಕ್ಷನ್ 29 ಅಡ್ಮಿನಿಸ್ಟ್ರೇಟಿವ್ ಜನರಲ್ ಆಕ್ಟ್ ಸೆಕ್ಷನ್ 29 ಹೇಳುತ್ತಂದ್ರೆ ಅಸೆಟ್ಸ್ ಆಫ್ ದಿಸ್ ಓನರ್ ರಿಸೀವರ್ ಆಫ್ ದ ಅಸೆಟ್ಸ್ ಅಂತ ಹೇಳುತ್ತೆ. ಅಪಾಯಿಂಟ್ಮೆಂಟ್ ಆಫ್ ದ ರಿಸೀವರ್ ಅಂತೇಳಿ ಅದು ನೋಡ್ಕೊಳ್ಳೋಕೆ ಉಸ್ತುವಾರಿ ಆಗಿ ನೇಮಿಸಿರ್ತಾರೆ ವಿನಃ ಅವ್ರು ಖಾತೆ ಮಾಡಿ ಅಂತ ಎಲ್ಲೂ ಇರೋದಿಲ್ಲ. ಆದ್ರೆ ಅವರು ಅದನ್ನ ಖಾತೆ ಮಾಡಿಸ್ಕೊಂಡಿದ್ದಾರೆ ಸ್ವಾಮಿ. ಏನ್ ಮಾಡೋದು? ಅದನ್ನ ನೀವು ಖಾತೆ ಮಾಡಿದ್ದನ್ನ ರದ್ದು ಮಾಡಿ ಅಂತ ನೀವು ಮೇಲಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಳ್ಳಿ. ಅವ್ರು ಖಾತೆ ಮಾಡಿ ಎಲ್ಲ ಏನು ಹೇಳಿದ್ರಲ್ಲ, ದಿಸ್ ಇಸ್ ಆಲ್ ದ ಫ್ಯಾಕ್ಟ್ಸ್. ಈ ಫ್ಯಾಕ್ಟ್ಸ್ ಅನ್ನ ನೆರೇಟ್ ಮಾಡಿ ಯಾರು ಖಾತೆ ಮಾಡಿದಾರಲ್ಲ ಅವ್ರ ಮೇಲಾಧಿಕಾರಿಗೆ ಒಂದು ಅರ್ಜಿ ಬರೋದು, ಈ ಖಾತೆನ ರದ್ದುಪಡಿಸಿ ಅಂತ ಕೇಳ್ಕೊಳ್ಳಿ. ಖಾತೆ ಮಾಡಿಬಿಟ್ಟು 20 ವರ್ಷ ಆಗಿದೆ ಸ್ವಾಮಿ. 20 ವರ್ಷ ಆದ ನಂತರ ಅವರು ಬಂದು ಇವಾಗ ಅದನ್ನ ಡೆಮಾಲಿಷ್ ಮಾಡ್ಲಿಕ್ಕೆ ಬಂದು ಡೆಮಾಲಿಷ್ ಮಾಡಿ
ಬೇರೆ ಏನೋ ಬಿಲ್ಡಿಂಗ್ ಕಟ್ಲಿಕ್ಕೆ ಅಂತೇಳಿ ಹೋಗ್ತಾರೆ. ಅಲ್ಲ, ಖಾತೆ ಅದನ್ನ ಮಾಡಿ 20 ವರ್ಷ ಆಯ್ತಾ? ಅಬ್ಜೆಕ್ಷನ್ ಮಾಡಿದ್ರೆ ಅಡ್ಮಿನಿಸ್ಟ್ರೇಟಿವ್ ಜನರಲ್ ಬೆಂಗಳೂರು ಅಂತ ಅವ್ರಲ್ಲಿ ಅಲ್ಲಿಂದ ಲೆಟರ್ ಬಂದಿದೆ. ಅಲ್ಲಲ್ಲ, ಖಾತೆ ಮಾಡಿ ಎಷ್ಟು ದಿವಸ ಆಯ್ತು? 20 ವರ್ಷ ಆಗಿದೆ ಸ್ವಾಮಿ, ಯಾರು ಗೊತ್ತಿಲ್ಲ. 20 ವರ್ಷ ನೀವು ಖಾತೆ ಖಾತೆ ಮಾಡಿ 20 ವರ್ಷ ಯಾಕೆ ಅದನ್ನ ನೀವು ಪ್ರಶ್ನೆ ಮಾಡ್ಬೇಕಾಗಿತ್ತಲ್ಲ? ಯಾರು ಗೊತ್ತೇ ಇರಲ್ಲ ಸ್ವಾಮಿ, ಖಾತೆ ಮಾಡಿಸ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಈಗ ಯಾವಾಗ ಸ್ವಲ್ಪ ಲ್ಯಾಂಡ್ ರೇಟ್ ಜಾಸ್ತಿ ಆಗುತ್ತೋ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಡೆಮಾಲಿಷ್ ಮಾಡಿ ನಮ್ದು ಅಂತೇಳಿ ಖಾತೆ ಇದೆಯಾ ಅಂತೇಳಿ ನಾವು ಹಿಂದೆ ಡಾಕ್ಯುಮೆಂಟ್ಸ್ ತೆಗೆದಾಗ, ಈಗ ಮಾಹಿತಿ ಹಕ್ಕಲ್ಲೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ರೆ ಅದು ಹೆಂಗೋ ಅವ್ರ ಖಾತೆ ಆಯ್ತು ಅಂತ ತಗೊಂಡಾಗ KTR ಫೈಲ್ ಅಲ್ಲಿ ಅವರು ಒಂದು ಅಡ್ಮಿನಿಸ್ಟ್ರೇಟಿವ್ ಜನರಲ್ ಬ್ಯಾಂಗ್ಳೂರ್ ಅಂತೇಳಿ ಸೆಕ್ಷನ್ 29 ಆ ಗ್ರೌಂಡ್ಸ್ ಮೇಲೆ ಅವರೊಂದು ಲೆಟರ್ ತಂದಿದ್ದಾರೆ. ಆ ಲೆಟರ್ ಮೇಲೆ ನಾವು ಖಾತೆ ಮಾಡಿದೀವಿ ಅಂತ ಹೇಳ್ತಾರೆ ಸ್ವಾಮಿ. ಆಯ್ತು, ಈಗ ಅದನ್ನ ನೀವು ಡಿಲೇ ಕಂಡೋನೇಷನ್ ಮಾಡಿ ಸೆಕ್ಷನ್ 5 ಲಿಮಿಟೇಷನ್ ಆಕ್ಟ್ ಕೆಳಗೆ ಡಿಲೇ ಕಂಡೋನೇಷನ್ ಅರ್ಜಿ ಹಾಕೊಂಡ್ಬಿಟ್ಟು ಅವ್ರಿಗೆ ಖಾತೆ ಮಾಡಿಕೊಂಡಿದ್ದು ಅಕ್ರಮ ಇದೆ, ಅವ್ರ ಖಾತೆಯನ್ನ ರದ್ದು ಮಾಡಿ ಮತ್ತು ಮೊದಲು ಯಾರ ಹೆಸರಲ್ಲಿ ಇತ್ತಲ್ಲ ಅವರನ್ನೇ ಮಾಲೀಕರಂತ ಘೋಷಣೆ ಮಾಡಿ ಅಂತ ಒಂದು ದಾವೆ ಹಾಕಿ. ಅದು ಸಮಯ ಅದು 100 years ಎಗೋ ಸಮಯ, ತುಂಬಾ ವರ್ಷ ಹಿಂದೆ ಯಾರೋ ಪುಣ್ಯಾತ್ಮ ಯಾರೋ ಕಟ್ಸೋಗಿರ್ತಾರೆ, ಅವ್ರ ಹೆಸರು ಇಟ್ಟಿರ್ತಾರೆ ಅಷ್ಟೇ ಅದಕ್ಕೆ. ಆದ್ರೆ ಯಾರು ಓನರ್ ಯಾರು ಇಲ್ಲ ಅದಕ್ಕೆ. ಯಾರೋ ಪುರಾತನ ಕಾಲದಲ್ಲಿ ಯಾವಾಗ 100 years ಎಗೋ ಏನ್ ಮಾಡ್ತಾರೆ, ಯಾರೋ ಒಬ್ರು ಹೆಸರಿಟ್ಬಿಟ್ಟು ಅದನ್ನ ಧರ್ಮಛತ್ರ ಅಂತೇಳಿ ಕಟ್ಸೊಲ್ಟೋಗ್ಬಿಟ್ಟಿರ್ತಾರೆ. ಅದಕ್ಕೆ ಯಾರು ಇವ್ರು ಹೇಳ್ತಾರೆ ಅಂದ್ರೆ ಸುಮ್ಮನೆ ತರಲೆ ಇದನ್ನು ಸುಳ್ಳು ಹೇಳ್ಕೊಂಡು ನಮ್ಗೆ ಕಟ್ಸಿರೋರು ಅರ್ಜಿ ಆಗ್ಬೇಕು ಅನ್ನೋ ಯಾವ್ದೋ ಗ್ರೌಂಡ್ಸ್ ಮೇಲೆ ಅಡ್ಮಿನಿಸ್ಟ್ರೇಟಿವ್ ಜನರಲ್ ಬೆಂಗಳೂರಲ್ಲಿ 50,000 ರೂಪಾಯಿ ಅದಕ್ಕೆ ಡಿಪಾಸಿಟ್ ಮಾಡಿ ಸೆಕ್ಷನ್ 29 ಗ್ರೌಂಡ್ಸ್ ಮೇಲೆ ಲೆಟರ್ ತಂದಿರ್ತಾರೆ. ಅದರಲ್ಲಿ ಅಪಾಯಿಂಟ್ಮೆಂಟ್ ಆಫ್ ದ ರಿಸೀವರ್ ಅಂತೇಳಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದೆ. ಅಪಾಯಿಂಟ್ಮೆಂಟ್ ಆಫ್ ದ ರಿಸೀವರ್ ವಿಲ್ ನಾಟ್ ಬಿಕಮ್ ದ ಓನರ್ ಆಫ್ ದಿ ಪ್ರಾಪರ್ಟಿ. ಅದೇ ಸಮಯ ನಾನು ಟ್ರಸ್ಟಿ ಇದ್ದಂಗೆ, ಅದನ್ನೇ ಸಂಬಂಧಪಟ್ಟ ಓನ್ಲಿ ಹಿ ಇಸ್ ಅ ಟ್ರಸ್ಟಿ ಇದ್ದಂಗೆ, ಬಿಕಾಸ್ ಇಸ್ ಅ ರಿಸೀವರ್ ಓನ್ಲಿ. ಅದೇ ಅದರ ಮೂಲ ಮಾಲೀಕರು ಯಾರು ಅನ್ನೋದನ್ನ ಮೊದಲು ಪತ್ತೆ ಹಚ್ಚಿ ಆ ಮೂಲ ಮಾಲೀಕರ ಪರವಾಗಿ ಒಂದು ಡಿಕ್ಲರೇಷನ್ ಸೂಟನ್ನ ಹಾಕಬಹುದು. ಮೂಲ ಮಾಲೀಕರು ಯಾರಿಲ್ಲ ಸಮಯ. ಅದು ಆ ಪ್ರಾಪರ್ಟಿ ಬರೋದು ಅದು ಇದಕ್ಕೆ ಬರುತ್ತೆ, ಅದಕ್ಕೆ ಪುರಾತತ್ವ ಇಲಾಖೆಗೆ ಬರುತ್ತೆ. ಹಂಗಾರೆ ಸರ್ಕಾರದ ಪ್ರಾಪರ್ಟಿ ಅದು. ಸರ್ಕಾರದ ನೀವು ದಾವೆ ಮಾಡಿಸಿ ಅದು ಸರ್ಕಾರನ ಅದರಲ್ಲಿ ಪ್ಲೇಂಟಿಫ್ ಆಗ್ಲಿ. ಇದು ಸರ್ಕಾರಿ ರಚನಾತ್ಮಕ ದಾವೆ ಹಾಕಿ ಇದರ ಸರ್ಕಾರಿ ಸ್ವತ್ತುಗಳನ್ನ ಕಬಳಿಸ್ಕೊಂಡು ಯಾವ್ಯಾವ್ದು ಇಲ್ಲಿಗಲ್ ಖಾತೆಗಳು ಮಾಡ್ಕೊಂಡು ಬಿಲ್ಡಿಂಗ್ ಕೋರ್ಟ್ಗೆ ಅರ್ಜಿ ಕೊಡಿ. ಇದು ಬೆಂಗಳೂರಿನಲ್ಲಿ ಕಾವೇರಿ ಭವನದಲ್ಲಿ ಒಂದು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಅಂತ ಇದೆ. ಈ ಸಾರ್ವಜನಿಕ ಸ್ವತ್ತುಗಳನ್ನ ಯಾರಾದ್ರೂ ಖಾಸಗಿ ವ್ಯಕ್ತಿಗಳು ಕಬಳಿಸಿದ್ರೆ ಅದು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ವ್ಯಾಪ್ತಿಗೆ ಬರ್ತದೆ. ನೀವು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಗೆ ಈ ದಾವೆಯನ್ನು ಹಾಕ್ಬಿಟ್ಟು ಇದು ಸರ್ಕಾರದ ಆಸ್ತಿ ಇದೆ, ಇದು ಯಾರೋ ಥರ್ಡ್ ಪರ್ಸನ್ ಕಬಳಿಸಿದ್ದಾರೆ, ಇದು ಬಹಳ ಬೆಲೆ ಬಾಳ್ತಕ್ಕಂತ ಆಸ್ತಿ ಇದೆ, ಇದ್ರ ಮಾಲೀಕರು ಸರ್ಕಾರ ಅಂತ ಘೋಷಣೆ ಆಗ್ಬೇಕು ಮತ್ತು ಸರ್ಕಾರದ ವಶಕ್ಕೆ ಪಡ್ಕೊಳ್ಬೇಕಂತ ಒಂದು ನೀವು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಅಲ್ಲಿ ದಾವೆ ಹಾಕ್ಬಹುದು. ಸುಮಾರು 60-70 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ ಸಮಯ. ಅದನ್ನ ಯಾರೋ ಲಿಕ್ಕರ್ ಲಾಬಿಗಳು ತಗೊಂಡು ಅದನ್ನ ಖಾತೆಗಳು ಮಾಡಿಸ್ಕೊಂಡು 20 ವರ್ಷ ಆದ ನಂತರ ಅವ್ರು ಈಗ ನಮ್ದು ಬಿಲ್ಡಿಂಗು ಅದು ಅಂತೇಳಿ ಕ್ಲೀನ್ ಆಗಿ ಅದ್ರಲ್ಲಿ ಹೇಳ್ತಾ ಇದ್ರೆ ಸಮಯ. ಇದು ರಿಸೀವರ್ ಆಫ್ ದ ಅಸೆಟ್ಸ್, ಇದ್ರ ಓನರ್ ಅಲ್ಲ ಸಮಯ. ಅದಕ್ಕೆ ಯಾರು ಓನರ್ ಇಲ್ಲ, ಸುಮ್ಮನೆ ಲೆಟರ್ ಮೇಲೆ ಮಾಡಿದ್ರೆ ನೀವು ಅಂತಂದ್ರೆ ಅವಾಗ ಖಾತೆ ಮಾಡಿದ್ದಾರೆ, ಕಂದಾಯ ಕಟ್ಟಿದ್ದಾರೆ, ಅವ್ರಿಗೆಲ್ಲ ಆಗ್ಬಿಟ್ಟಿದೆ, ನಾವ್ ಇವಾಗ ಏನ್ ಮಾಡೋಣ, ಅವಾಗ ಯಾರು ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೇ ನೀವು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಗೆ ಒಂದು ದಾವೆ ಹಾಕಿ ಸಮಯ. ಭೂ ಕಬಳಿಕೆ ನ್ಯಾಯಮಂಡಳಿ ಅಲ್ವಾ ಸಮಯ? ಹೌದೌದು, ಕಾವೇರಿ ಭವನ ಬೆಂಗಳೂರು. ಭೂ ಕಬಳಿಕೆ ಕಾವೇರಿ ಕಂದಾಯ ಭವನ ಬೆಂಗಳೂರು. ಥ್ಯಾಂಕ್ ಯು ಸ್ವಾಮಿ, ಥ್ಯಾಂಕ್ ಯು ಸ್ವಾಮಿ. ಧನ್ಯವಾದಗಳು ಸರ್. ಪ್ರಶ್ನೆಯನ್ನ ಕೇಳಿ. ಡಾಕ್ಟರ್ ಜಗದೀಶ್ ಮಳವಳ್ಳಿ, ಪ್ರಶ್ನೆಗಳೇನಾದ್ರೂ ಇದ್ರೆ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಪ್ರಶ್ನೆಗಳಿದೆಯೇ? ಪ್ರಶ್ನೆಗಳೇನಾದ್ರೂ ಇದ್ರೆ ಕೇಳಿ, ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಸರ್ ನಮಸ್ತೆ ಸರ್. ಪ್ರಶ್ನೆ ಕೇಳಿ ತುಕಾರಾಮ್ ಅವರೇ. ಸರ್ ನಮಸ್ಕಾರ ಸರ್. ಹಲೋ, ಕೇಳ್ತಾ ಇದೆ, ಹೇಳಿ ಸರ್. ಸರ್ ನಮ್ದು ತುಮಕೂರು ತಾಲೂಕು ಸರ್. ಹಲೋ, ಮುಂದುವರಿಸ್ತಾ ಹೋಗಿ. ಹಾ ಸರ್, ನಮ್ಮ ಮಗಳದು FIR ಆಗಿದೆ ಸರ್. ಪೋಕ್ಸಾ ಕಾಯ್ದೆಯಲ್ಲಿ FIR ಹಾಕಿ ಅವ್ರನ್ನ ಜೈಲಿಗೆ ಹಾಕಿದೀವಿ ಸರ್. ಮತ್ತೆ ನಮ್ಮ ಮಗಳದು ಈ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಒಂದು ಡೇಟು ಯಾವಾಗ ಇದು ಅತ್ಯಾಚಾರ ನಡೆದಿತ್ತು ಅಂತ ಹೇಳ್ಬಿಟ್ಟು ಡೇಟ್ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಟಿದೆ ಸರ್. ಆ ಡೇಟ್ ಬಂದು ಈ ಸ್ಕೂಲ್ ಅದು ಮಗಳು ಹೇಳಿರೋದು ಸ್ಕೂಲಿಂದ ಹಾಫ್ ಡೇ ಬಂದಾಗ ಆ ತರ ನಡೆದೈತೆ ಅಂತ ಹೇಳೈತೆ. ಬಟ್ ಸ್ಕೂಲಲ್ಲಿ ಅಟೆಂಡೆನ್ಸ್ ಫುಲ್ ಅಟೆಂಡೆನ್ಸ್ ಇದೆ. ಪೊಲೀಸ್ನವರು ಅಲ್ಲಿ ಬಂದು ಎಲ್ಲ ಹಾಜರು ಮಾಡಿದಾಗ ಫುಲ್ ಅಟೆಂಡೆನ್ಸ್ ಇದೆ, ಹುಡುಗಿ ಹೋಗಿಲ್ಲ ಅಂತ ಹೇಳಿದೆ ಸರ್. ಇದಕ್ಕೆ ಏನ್ ಸರ್ ಮಾಡ್ಬೇಕು ಸರ್? ಅಲ್ಲ, ಸ್ಕೂಲಲ್ಲಿ ಅಟೆಂಡೆನ್ಸ್ ಇರೋದು ಅದು ಕನ್ಕ್ಲೂಸಿವ್ ಪ್ರೂಫ್ ಆಗುದಿಲ್ಲ. ಯಾಕಂದ್ರೆ ಸ್ಕೂಲಲ್ಲಿ ಶಿಕ್ಷಕರು ಒಮ್ಮೆ ತಪ್ಪಾಗಿ ಹಾಕ್ತಕ್ಕಂಥ ಸಾಧ್ಯತೆನೂ ಇರ್ತದೆ. ಹೌದು ಸರ್. ಸೊ ದಟ್ ಇಟ್ಸ್ ನಾಟ್ ಎ ಕನ್ಕ್ಲೂಸಿವ್ ಪ್ರೂಫ್. ಹಾ ಸರ್. ಬಟ್ ಇಟ್ಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಅದನ್ನ ಪೊಲೀಸರು ತನಿಖೆ ಮಾಡಿ ಸಾಕ್ಷ್ಯಾಧಾರದಿಂದ ನಿಜವಾಗಿ ಆ ದಿವಸ ಹುಡುಗಿ ಎಲ್ಲಿತ್ತು,
ಯಾವ ಹಾ ಸರ್. ಸ್ಥಳದಲ್ಲಿ ಇತ್ತು, ಅತ್ಯಾಚಾರ ಆಯ್ತೋ ಇಲ್ವೋ, ಅದಕ್ಕೆ ಸರ್. ವೈದ್ಯಕೀಯ ರೆಕಾರ್ಡ್ಸ್ ಆಯ್ತು ಇಲ್ಲೋ, ಅದನ್ನೆಲ್ಲ ಇಟ್ಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಹೌದು ಸರ್. ಹಾ, ಅದಕ್ಕೆ ಏನ್ ಮಾಡ್ಬೇಕು ಸರ್? ತನಿಖಾಧಿಕಾರಿಗಳು ತನಿಖೆ ಮಾಡಿ ಮಾಡ್ತಕ್ಕಂಥದ್ದು. ಹೌದಾ ಸರ್? ಈಗ ಏನು ತೊಂದರೆ ಆಗಲ್ಲ ಸರ್ ಕೇಸ್ ಅದು? ಅಲ್ಲ, ಈಗ ಅದು ಇನ್ವೆಸ್ಟಿಗೇಷನ್ ಐತಲ್ಲ, ಅದು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಲ್ಲ, ಇನ್ನು ಚಾರ್ಜ್ ಶೀಟ್ ಹಾಕ್ಲೇ ತಿಳ್ಕೊಂಡಿದ್ದೀನಿ ನಾನು. ಇನ್ನು ಹಾಕಿಲ್ಲ ಸರ್. ಹೌದು, ಇಟ್ಸ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಅದನ್ನ ತನಿಖಾಧಿಕಾರಿಗಳು ಅದೆಲ್ಲ ವಿಚಾರ ಮಾಡಿ, ತನಿಖೆ ಮಾಡಿ, ಅದನ್ನೆಲ್ಲ ಪರಿಶೀಲಿಸಿ ಮಾಡ್ತಾರೆ ಅದನ್ನ. ಅದು ಬಟ್ ಅತ್ಯಾಚಾರ ನಡೆದದ್ದು ಸತ್ಯ ಸರ್. ಅದಕ್ಕೆಲ್ಲ ವೈದ್ಯಕೀಯ ದಾಖಲೆ ಇರ್ತದಲ್ಲ. ಡೇಟ್ ಮಿಸ್ಟೇಕ್ ಆಗಿದೆ ಅಷ್ಟೇ, ಡೇಟ್ ಮಿಸ್ ಇರ್ಲಿ, ಆಗಿದೆ. ವಾಟ್ ಇಟ್ ಮೇ ಬಿ. ಈಗ ಅದು ಅಟೆಂಡೆನ್ಸ್ ಹಾಕಿದ್ದಾರೆ ಅನ್ನೋದು ಅದು ಕನ್ಕ್ಲೂಸಿವ್ ಪ್ರೂಫ್ ಆಗೋದಿಲ್ಲ. ಯಾಕಂದ್ರೆ ಅತ್ಯಾಚಾರ ಆದ್ರೆ ಹುಡುಗಿಗೆ ವೈದ್ಯಕೀಯ ಇದು ಪರೀಕ್ಷೆ ಆಗಿರ್ತದೆ, ಅಲ್ಲಿ ಡಾಕ್ಟರ್ಸ್ ರಿಪೋರ್ಟ್ ಕೊಟ್ಟಿರ್ತಾರೆ. ಹೌದು ಸರ್. ಹಾ, ಮತ್ತೆ ಅದು ದಟ್ ಇಸ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್. ನಮ್ಗೆ ಏನಾಗುತ್ತೆ ಭಯ ಆಗಿತ್ತು ಸರ್, ಏನಾಗ್ಬಿಡ್ತದೋ ಡೇಟ್ ಇಂದ ಏನೋ ಅಂತ ಅವ್ರ ಕಡೆ ವಾದ. ಇಲ್ಲ, ಅದು ಅಟೆಂಡೆನ್ಸ್ ಮುಖ್ಯ ಅಲ್ಲ. ಆ ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದಕ್ಕೆ ವೈದ್ಯಕೀಯ ದಾಖಲೆ ಇದೆಲ್ಲ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಗಿದೆ ಸರ್, ವೆರಿಫೈ ಆಗಿದೆ. ಹಾ, ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಕ್ವಶನ್ ಕೇಳ್ಬೋದಾ ಸರ್? ಕೇಳಿ. ಸರ್, ನಮ್ದು ಒಂದು ಸೈಟ್ ಸರ್, ನಮ್ಮ ಮುತ್ತಾತ ತಾತನ ಕಾಲದಿಂದ ಒಂದು ಜಮೀನ ಮಾಡ್ಕೊಂಡ್ ಬಂದಿದ್ದಾರೆ ಸರ್, ಇತ್ಲು ಅಂತ ಹೇಳ್ಬಿಟ್ಟು. ನಮ್ಮ ಅಜ್ಜಿ ಬಂದ್ಬಿಟ್ಟು, ನಮ್ಮ ತಾತ ಬಂದು ಈ ಊರಲ್ಲಿ ಮನವಳದಲ್ಲಿ ಮದುವೆ ಆಗಿ ಇದ್ದಾಗ ಆ ಅಜ್ಜಿ ನಮ್ಗೆ ತಾತಂಗೆ ಸುಮ್ಮನೆ ಎಲ್ಲಡಿಕೆಗಳಿಗೆ ಕೊಟ್ಬಿಟ್ಟಿದೆ ಮಾತುಕತೆಯಲ್ಲಿ. ಆ ಸೈಟ್ ಬಂದು ಇವಾಗ ನಮ್ಮ ಹತ್ರ ಮೂಲ ದಾಖಲಾತಿ ಏನಿಲ್ಲ. ನಾವು ಅದನ್ನು ಇವಾಗ ಮೊಮ್ಮಕ್ಕಳು, ನಾವು ಇವಾಗ 3 ತಲೆಮಾರಿನಿಂದ ನಾವು ಅದನ್ನ ಮಾಡ್ಕೊಂಡ್ ಬಂದಿದೀವಿ. ಅದನ್ನ ನಾವೇನಾದ್ರೂ ಮಾಡ್ಕೊಂಬೋದಾ ಸರ್ ಇವಾಗ? ನಮ್ಮ ಹೆಸರಿಗೆ ಖಾತೆ ಮಾಡಿಸ್ಕೊಬೋದಾ? ಮತ್ತೆ ನೀವು 3 ತಲೆಮಾರಿನಿಂದ ಇದೀವಿ ಅಂದ್ರೆ, ಹಾ ಸರ್, ನೀವು ಅದ್ರ ಮಾಲೀಕರಂತ ಆದ್ರಲ್ಲ ನೀವು. ಹೌದು ಸರ್. ಪೊಸಿಷನ್ ನಿಮ್ಮದಿದೆಯಲ್ಲ. ಬಟ್ ಮೂಲ ದಾಖಲೆ ಏನಿಲ್ಲ ಸರ್, ಮೂಲ ದಾಖಲೆ ಕೇಳ್ತಾ ಇದ್ದಾರೆ ಪಂಚಾಯತಿಯಲ್ಲಿ. ಮೂಲದ ಅಲ್ಲ, ಈಗ ನಿಮಗೆ ವಿರುದ್ಧವಾಗಿ ಆ ಜಾಗದ ಮಾಲಕರಂತ ಕೇಳೋರು ಯಾರಿದ್ದಾರೆ? ಯಾರು ಇಲ್ಲ ಸರ್, ನಾವೇ. ಮತ್ತಾಯ್ತಲ್ಲ, ಈಗ ನಿಮ್ ವಿರುದ್ಧ ಪಾರ್ಟಿನ ಯಾರು ಇಲ್ಲ ಅಂದ್ರೆ. ಹೌದು ಸರ್. ಮತ್ ನೀವು ಅದರ ನಿರಂತರ ಸ್ವಾಧೀನದಲ್ಲಿ ನೀವು ಇದೀರಿ. ಹೌದು ಸರ್. ಬಹುಶಃ ನೀವು ಮನೆಗೆ ಕಟ್ಕೊಂಡಿರ್ತೀರಿ ಸರ್. ಪಕ್ಕದಲ್ಲಿ ಗೋಮಾಳ ಅಂತ ಇದೆ ಸರ್, ಸರ್ಕಾರಿ ಜಮೀನಿದೆ. ಅವ್ರು ಕೇಳ್ತಾ ಇದಾರೆ. ನೀವು ಅಕ್ರಮವಾಗಿ ಇದ್ರೂ ಕೂಡ ಇಷ್ಟು ವರ್ಷಗಳಿಂದ ನೀವು ಅಲ್ಲಿ ಇದಿರಲ್ಲ. ಹೌದು ಸರ್, ಇದೆ ಸರ್. ಅದೊಂದ್ ವೇಳೆ ಗೋಮಾಳ ಜಾಗ ಅಂತ ಆದ್ರೂ ಕೂಡ ನಾ ಆಗಲೇ ಹೇಳಿದೆ, ಒಂದು ಅಡ್ವರ್ಸ್ ಪೊಸಿಷನ್ ಅಂತ ಹೇಳಿದೆ. ಹೌದು ಸರ್. ಅಡ್ವರ್ಸ್ ಪೊಸಿಷನ್ ಅಂದ್ರೆ ಪ್ರತಿಕೂಲ ಸ್ವಾಧೀನತೆ ತಂದು. ಸೊ ಯಾವುದೇ ಒಂದು ಸರ್ಕಾರಿ ಜಮೀನನ್ನ ನೀವು 30 ವರ್ಷಗಳವಾಗಿ ನಿರಂತರವಾಗಿ ಯಾವುದೇ ಹಸ್ತಕ್ಷೇಪ ಇರಲಾರ್ದ್ರೆ ನೀವು ಅದನ್ನ ಸ್ವಾಧೀನವನ್ನು ಹೊಂದಿದ್ರೆ ನೀವು ಅದರ ಮಾಲೀಕರಂತ ನ್ಯಾಯಾಲಯ ಘೋಷಣೆ ಮಾಡ್ತದೆ. ಹೌದು ಸರ್. ಖಾಸಗಿ ಸ್ವತ್ತಾಗಿದ್ರೆ 12 ವರ್ಷಗಳ ಕಾಲ ಹೆಚ್ಚು ಆ ಸ್ವಾಧೀನದಲ್ಲಿ ಇರಬೇಕು. ಇದು ಗೋಮಾಳ ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ ನೀವು 30 ವರ್ಷಗಳಿಗಿಂತ ಹೆಚ್ಚು ಆ ಜಾಗದಲ್ಲಿ ಇದ್ದೀರಿ. ಯು ಹ್ಯಾವ್ ಪರ್ಫೆಕ್ಟೆಡ್ ಯುವರ್ ಟೈಟಲ್ ಬೈ ವರ್ಚ್ಯೂ ಆಫ್ ಅಡ್ವರ್ಸ್ ಪೊಸಿಷನ್. ಪ್ರತಿಕೂಲ ಸ್ವಾಧೀನತೆಯ ತತ್ವದಡಿಯಲ್ಲಿ ನೀವು ಆ ಜಾಗೆಯ ಮಾಲೀಕರಂತ ಘೋಷಣೆ ಮಾಡಬಹುದು. ಆ ರೀತಿಯಾಗಿ ನೀವು ನ್ಯಾಯಾಲಯಕ್ಕೆ ಒಂದು ದಾವೆಯನ್ನು ಕೂಡ ಹಾಕಬಹುದು. ಸರ್, ಪಂಚಾಯತಿಯಲ್ಲಿ ಹಾಕಬಹುದಾ, ಕೇಳ್ಬೋದಾ ಸರ್ ಅದರ? ಪಂಚಾಯತಿನ ರಿಸ್ಪಾಂಡೆಂಟ್ ಅಂತ ಮಾಡಿ, ಡಿಫೆಂಡೆಂಟ್ ಅಂತ ಮಾಡಿ, ಪಂಚಾಯತಿ ವಿರುದ್ಧನ ದಾವೆ ಹಾಕಿ. ಓಕೆ ಸರ್. ನೀವು ವಾದಿ ಆಗ್ರಿ, ಪಂಚಾಯತಿನ ಪ್ರತಿವಾದಿನಾಗಿ ಮಾಡಿ. ಓಕೆ ಸರ್. ಬಟ್ ಅಲ್ಲಿ 30 ವರ್ಷಗಳ ಕಾಲ ಹೆಚ್ಚು ನಾನು ಇದೀನಿ ಅಂತ ಸಿದ್ಧ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ದು. ಹೌದು ಸರ್, ಮಾಡ್ತೀವಿ ಸರ್. 3 ತಲೆಮಾರಿನಿಂದ ಮನೆ ಪಾಳೆ ಇರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಅಥವಾ ಲ್ಯಾಂಡ್ ಲೈನ್ ಫೋನ್ ಇರ್ಬೋದು, ಅಥವಾ ಆ ವಿಳಾಸದಲ್ಲಿ ನೀವು ಇದಕ್ಕೊಂದು ವೋಟರ್ ಐಡಿ ಇರ್ಬೋದು, ಅಥವಾ ಪಡಿತರ ಚೀಟಿ ಇರ್ಬೋದು. ಓಕೆ ಸರ್. ಆ ಜಾಗದಲ್ಲಿ ಆ ಮನೆಯಲ್ಲಿ ನಾವು 30 ವರ್ಷಗಳಿಗಿಂತ ಹೆಚ್ಚು ವಾಸವಾಗಿದ್ದೀವಿ ಸರ್. ಮನೆಯಲ್ಲ ಸರ್, ಖಾಲಿ ನಿವೇಶನ ಸರ್, ಖಾಲಿ ನಿವೇಶನ ಅದು ಸೈಟ್. ಮತ್ತೆ ಅದನ್ನ ಹೆಂಗ್ ನೀವು ಪೊಸಿಷನ್ ಹೆಂಗ್ ಪ್ರೂವ್ ಮಾಡ್ತೀರಿ ನೀವು? ಪೊಸಿಷನ್ ಅಂದ್ರೆ ನಮ್ಮ ತಾತನ ಕಾಲದಿಂದ ಅವಲ್ಲಿ ಹುಲ್ಲಿತ್ಲಿ ಇಟ್ಕೊಂಡಿದೀವಿ ಅಂತ ಪ್ರೂಫ್ ತೋರಿಸ್ಬೇಕು ಸರ್. ಅದಕ್ಕೇನ್ ದಾಖಲೆ ಇರೋದಿಲ್ಲ. ದಾಖಲೆ ಇಲ್ಲ. ಓಪನ್ ಸೈಟ್ ಸರ್. ಓಪನ್ ಸೈಟ್ ಇದು. ಹೌದು ಸರ್. ಓಪನ್ ಸೈಟ್ಗೆ ಇನ್ನು ಮನೆಗೆ ಇದ್ರೆ ಅದಕ್ಕೆ ದಾಖಲೆ ಇರ್ತದೆ, ಓಪನ್ ಸೈಟ್ ದಾಖಲೆ ಇರಲ್ಲ. ಓಪನ್ ಸೈಟ್ ಸರ್. ಮತ್ತೆ ನಾವು ಅಷ್ಟು ವರ್ಷದ ಸ್ವಾಧೀನದಲ್ಲಿ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ ನೀವು? ಅದೇ ಹುಲ್ಲು ದನಗಳು ಕಟ್ಕೊಂತೀವಿ, ಹುಲ್ಲಿಕ್ತಿವಿ ಸರ್ ಅಲ್ಲಿ ಆ ಜಾಗದಲ್ಲಿ. ಇತ್ಲು ಮಾಡಿದ್ವಿ, ಕಾಂಪೌಂಡ್ ಕಟ್ಟಿ. ಹಂಗಾರೆ ಇದನ್ನ ನಮ್ಮ ಹೆಸರಿಗೆ ಮಾಡಿ ಇದು ಅಕ್ರಮ ಸ್ವಾಧೀನದಲ್ಲಿದ್ರಿ, ಸಕ್ರಮ ಮಾಡ್ರಿ ಅಂತ ಸರ್ಕಾರಕ್ಕೆ ಅರ್ಜಿ ಕೊಡ್ರಿ. ಅಷ್ಟೇ ಸರ್, ಅಷ್ಟು ಮಾಡ್ಬೋದು. ನಾವು ಅಕ್ರಮ ಸ್ವಾಧೀನದಲ್ಲಿದ್ದೀವಿ, ಇದನ್ನ ಸಕ್ರಮ ಮಾಡಿ ಅಂತ ಸರ್ಕಾರಕ್ಕೆ ಒಂದು ಅರ್ಜಿ ಕೊಡಿ. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಓಕೆ ಸರ್. ಪ್ರಶ್ನೆಯನ್ನ ಕೇಳಿ. ರೇಣುಕಾರಾಜ್
ಆರ್ ಛಲವಾದಿ ಅವರೇ, ಪ್ರಶ್ನೆ ಏನಾದ್ರು ಇದೆಯಾ? ಮಾತಾಡಿ. ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡ್ಕೊಂಡು ಪ್ರಶ್ನೆಯನ್ನ ಕೇಳಿ. ಮುತ್ತಪ್ಪ ಕಾಂಬಳಿ ಅವರೇ, ಪ್ರಶ್ನೆಯನ್ನ ಕೇಳಿ. ಅನ್ಮ್ಯೂಟ್ ಅನ್ನ ಮಾಡ್ಕೊಳ್ಳಿ ಮುತ್ತಪ್ಪ ಕಾಂಬಳಿ ಅವರೇ. ಮುತ್ತಪ್ಪ ಕಾಂಬಳಿ ಅವರೇ, ಅನ್ಮ್ಯೂಟ್ ಅನ್ನ ಮಾಡ್ಕೊಳ್ಳಿ. ಮುತ್ತಪ್ಪ ಕಾಂಬಳಿ ಅವರೇ, ಅನ್ಮ್ಯೂಟ್ ಅನ್ನ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳಿ. ಪ್ರಶ್ನೆಗಳೇನಾದ್ರೂ ಇದೆ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಮೊದಲ ಆದ್ಯತೆ ಜನಸಾಮಾನ್ಯರಿಗೆ. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಸರ್, ಈಗ ಎಲ್ಲರೂ ಹೇಳ್ತಾರೆ ಪೊಲೀಸ್ನವರು ಹಲ್ಲೆಯನ್ನ ಮಾಡ್ತಾರೆ, ಹೊಡಿತಾರೆ ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸ್ನವರು ಜನಸಾಮಾನ್ಯರ ಮೇಲೆ ಹಲ್ಲೆ ಮಾಡುವ ಅಧಿಕಾರ ಹೊಂದಿರ್ತಾರೆ ಅಂತ ಸಾಕಷ್ಟು ಜನರು ಕೇಳ್ತಾರೆ ಸರ್. ಇಲ್ಲ, ಪೊಲೀಸರಿಗೆ ಯಾರನ್ನೂ ಹೊಡಿಲಿಕ್ಕೆ, ಬಡಿಲಿಕ್ಕೆ, ಹಿಂಸೆ ಮಾಡ್ಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ. ಅವರು ಕೇವಲ ತನಿಖೆ ಮಾಡಿ ಸತ್ಯವನ್ನ ಚಾರ್ಜ್ ಶೀಟ್ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸ್ತಕ್ಕಂಥ ಅಧಿಕಾರ ಇದೆ ಹೊರತು ಯಾವುದೇ ವ್ಯಕ್ತಿಗೆ ದೈಹಿಕ ಹಲ್ಲೆ ಮಾಡ್ಲಿಕ್ಕೆ ಪೊಲೀಸರಿಗೆ ಯಾವುದೇ ಅಧಿಕಾರ ಇಲ್ಲ. ಯಾವುದೇ ಪ್ರಕರಣದಲ್ಲಿ ಪೊಲೀಸ್ನವ್ರನ್ನ ಪ್ರಶ್ನೆ ಮಾಡ್ಬೋದಾ ಸರ್ ಜನಸಾಮಾನ್ಯರು? 100% ಮಾಡ್ಬೋದು. ಇದು ಪ್ರಜಾಪ್ರಭುತ್ವ, ಪ್ರಜೆಗಳೇ ಪ್ರಭುಗಳು. ಇಲ್ಲಿ ಇರುವುದು ರೂಲ್ ಆಫ್ ಲಾ. ಇದು ಪೊಲೀಸ್ ರಾಜ್ಯ ಅಲ್ಲ, ಇದು ವೆಲ್ಫೇರ್ ಸ್ಟೇಟ್. ಇದು ವೆಲ್ಫೇರ್ ಸ್ಟೇಟ್ ಇರೋದ್ರಿಂದ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಇರಲಿ, ಪೊಲೀಸ್ ಅಧಿಕಾರಿ ಇರಲಿ, ಅವರೆಲ್ಲ ಜನರ ಸೇವಕರು. ಸೊ ಆದ್ರಿಂದ ಇಲ್ಲಿ ಪ್ರಜೆಯೇ ಪ್ರಭು. ಆದ್ರಿಂದ ಸಮಾಜ ಒಂದು ಕಲ್ಯಾಣ ರಾಜ್ಯ ಪರಿಕಲ್ಪನೆಯಲ್ಲಿ ಇರುವುದರಿಂದ, ನಮ್ಮ ದೇಶದಲ್ಲಿ ಸಾಂವಿಧಾನಿಕ ಆಡಳಿತ ಇರೋದ್ರಿಂದ ಇಲ್ಲಿ ಪೊಲೀಸರಾಗ್ಲಿ ಅಥವಾ ಇನ್ಯಾರೇ ಆಗಲಿ ಇನ್ನೊಬ್ಬ ವ್ಯಕ್ತಿಯ ಹಕ್ಕನ್ನ ಮೊಟಕು ಮಾಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಥ್ಯಾಂಕ್ ಯು ಸರ್. ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಜನಸಾಮಾನ್ಯರು ಪೊಲೀಸ್ನವರಿಗೆ ಕರೆ ಮಾಡಿ ಆಕ್ಸಿಡೆಂಟ್ ಬಗ್ಗೆ ತಿಳಿಸ್ಬೇಕಾ, ಅಥವಾ ಬಾಧಿತ ವ್ಯಕ್ತಿಗೆ ಚಿಕಿತ್ಸೆ ಕೊಡಿಸುವಂತ ಒಂದು ಕಾರ್ಯವನ್ನ ಅವ್ರು ಮುಂದುವರಿಸಬಹುದಾ, ಅಥವಾ ಅವ್ರು ಕೊಡಿಸ್ಬೇಕಾದಂತಹ ಅವಶ್ಯಕತೆ ಇದೆಯಾ ಅಂತ? ಇಲ್ಲ, ಪೊಲೀಸರಿಗೆ ಒಂದು ಮಾಹಿತಿ ಕೊಡ್ಲಿ, ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಗಾಯಾಳುವಿಗೆ ಚಿಕಿತ್ಸೆ ಕೊಡಿಸೋದು ಬಹಳ ತುರ್ತು ಆಗಿರೋದ್ರಿಂದ ಸೊ ಅದನ್ನ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಡಾಕ್ಟರೇ ಅದನ್ನ MLC ಅಂತ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಆವಾಗ ಪೊಲೀಸರು ಬಂದು ಗಾಯಾಳುವಿನ ಹೇಳಿಕೆಯನ್ನು ಪಡ್ಕೊಳ್ತಾರೆ, ಒಂದು FIR ಅನ್ನು ಮಾಡ್ತಾರೆ, ಅದು ಮುಂದಿನ ಕ್ರಮ ಜರುಗಿಸ್ತಾರೆ. ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಗಾಯಾಳುವನ್ನ ತಕ್ಷಣವೇ ಆಸ್ಪತ್ರೆಗೆ ಸಾಗಿಸೋದು ಒಬ್ಬ ನಾಗರಿಕರ ಜವಾಬ್ದಾರಿ. ಸರ್, ಈಗ ಪ್ರಶ್ನೆ ಏನು ಅಂತಂದ್ರೆ, ಸಾಕಷ್ಟು ಜನ ಕೇಳ್ತಿರ್ತಾರೆ, ನಮ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಹಾಕಿಲ್ಲ ಪೊಲೀಸ್ನವರು, ಬಹಳಷ್ಟು ವಿಳಂಬ ಮಾಡ್ತಾ ಇದ್ದಾರೆ, ಯಾಕೆ ಅಂತ ನಮ್ಗೆ ತಿಳಿತಾ ಇಲ್ಲ. ನಾವು ಸಾಕಷ್ಟು ಕಡೆ ನಾವು ಕೇಳ್ಕೊಂಡ್ರು ಸಹ ಅವ್ರೇನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಎಷ್ಟು ಕಾಲ ಪರಿಮಿತಿ ಇರ್ತದೆ? ಸೊ ವಿಳಂಬ ಆದಂತ ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ ಹೋಗಿ ಮನವಿಯನ್ನ ಮಾಡ್ಕೋಬಹುದಾ? ಈಗ ಯಾವುದೇ ಒಂದು ಅಪರಾಧ ಮರಣದಂಡನೆ ಇಲ್ಲವೇ ಜೀವಾವಧಿ ಶಿಕ್ಷೆ ಇಲ್ಲವೇ 10 ವರ್ಷಗಳಿಗಿಂತ ಹೆಚ್ಚಿನ ಶಿಕ್ಷೆಗೆ ಒಳಗಾಗ್ತಕ್ಕಂಥ ಅಪರಾಧ ಇದ್ರೆ ಪೊಲೀಸರಿಗೆ 90 ದಿವಸಗಳ ತನಕ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಅವಕಾಶ ಇದೆ. ಮತ್ತು 10 ವರ್ಷ ಅಥವಾ ಅದಕ್ಕಿಂತ ಕೆಳಗೆ ಇರ್ತಕ್ಕಂಥ ಶಿಕ್ಷೆಯ ಅಪರಾಧಗಳಿದ್ರೆ ಅದಕ್ಕೆ 60 ದಿವಸಗಳ ತನಕ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ರೆ ಅವನಿಗೆ ಪೊಲೀಸರು 60 ದಿವಸ ಅಥವಾ 90 ದಿವಸಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಹಾಕ್ಲಿಲ್ಲ ಅಂದ್ರೆ ಆತನಿಗೆ ಡಿಫಾಲ್ಟ್ ಬೇಲ್. ಸೊ ಆತ ಜಾಮೀನುದಾರನ ಕೊಡ್ಲಿಕ್ಕೆ ಸಿದ್ಧ ಆಗಿದ್ರೆ ಮತ್ತು ನ್ಯಾಯಾಲಯ ವಿಧಿಸ್ತಕ್ಕಂಥ ಷರತ್ತುಗಳನ್ನ ಒಪ್ಪಿಕೊಳ್ಳಲು ಸಿದ್ಧನಾಗಿದ್ರೆ ಆತನಿಗೆ ಡಿಫಾಲ್ಟ್ ಬೇಲ್ ಸಿಗ್ತದೆ. ಒಂದ್ ವೇಳೆ ಆರೋಪಿ ನ್ಯಾಯಾಂಗ ಬಂಧನದಲ್ಲಿ ಇದ್ದ ಅಂದ್ರೆ ಬಂಧನದಲ್ಲಿ ಇಲ್ಲ ಅಂದ್ರೆ ಪೊಲೀಸರು ಇದು FSL ರಿಪೋರ್ಟ್ ತಗೊಂಡು ಅಥವಾ ಮತ್ತೆ ಯಾವ್ದಾದ್ರು ಈ ಮೆಡಿಕಲ್ ರಿಪೋರ್ಟ್ ತಗೊಂಡು ಅಥವಾ ಬ್ಯಾಲಿಸ್ಟಿಕ್ ರಿಪೋರ್ಟ್ ತಗೊಂಡು ಸೊ ಈ ರೀತಿಯೊಳಗೆ ಅವರು ಈ ವೈಜ್ಞಾನಿಕ ವರದಿಗಳನ್ನ ಅವನ್ನ ಸಂಗ್ರಹಿಸಿ ನಂತರ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಹಾಕ್ಲಿಕ್ಕೆ ಅವಕಾಶ ಇದೆ. ಕೆಲವು ಸಂದರ್ಭದಲ್ಲಿ FIR ಕಾಪಿನೂ ಸಹ ಯಾರು ಬಾಧಿತ ವ್ಯಕ್ತಿ ಇರ್ತಾರೆ ಅವ್ರಿಗೂ ಸಹ ಕೊಡೋದಿಲ್ಲ, ಮತ್ತು ಅವರ ರಿಲೇಟಿವ್ಸ್ಗೂ ಏನು ಇನ್ಫಾರ್ಮೇಶನ್ ಹೇಳೋದಿಲ್ಲ. ಅಂತ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ
ಒಬ್ಬ ವ್ಯಕ್ತಿಯನ್ನ ಏನ್ ಮಾಡ್ಬೋದು ಸರ್? ಈಗ FIR ಆದ್ಮೇಲೆ ದೂರುದಾರರಿಗೆ ಫ್ರೀ ಆಫ್ ಕಾಸ್ಟ್ FIR ಕಾಪಿಯನ್ನ ಕೊಡಬೇಕು ಅಂತ ನಿಯಮ ಇದೆ. ಅದನ್ನ ಪ್ರತಿಯೊಬ್ಬ ಕಂಪ್ಲೇನೆಂಟು ಆಸ್ ಎ ಮ್ಯಾಟರ್ ಆಫ್ ರೈಟ್ ಅದನ್ನ ಪೊಲೀಸರ ಕಡೆಯಿಂದ ಕೇಳಿ ಪಡ್ಲಿಕ್ಕೆ ಹಕ್ಕನ್ನು ಹೊಂದಿದ್ದಾನೆ. ಮತ್ತು ಯಾವುದೇ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದಾಗ ಸೊ ಆತನ 24 ಗಂಟೆ ಒಳಗೆ ಅಲ್ಲಿಯ ಜುರಿಸ್ಡಿಕ್ಷನ್ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾದಂತ ಅನಿವಾರ್ಯತೆ ಇದೆ. ಮತ್ತು DK ಬಾಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು 11 ಗೈಡ್ಲೈನ್ಸ್ ಗಳನ್ನ ಕೊಟ್ಟಿದೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದಾಗ ಯಾವ ಕಾರಣಕ್ಕೆ ಆತನ ಅರೆಸ್ಟ್ ಮಾಡಲಾಗಿದೆ ಅಂತ ಅವನಿಗೆ ತಿಳಿಸಬೇಕು. ಮತ್ತು ಆತನ ಬಂಧನದ ವಿಷಯವನ್ನ ಆತನ ಕುಟುಂಬದ ಸದಸ್ಯರಿಗೆ ಅವರು ತಿಳಿಸಬೇಕು. ಮತ್ತು ನಿನಗೆ ಕಾನೂನಿನ ನೆರವನ್ನ ಪಡಲಿಕ್ಕೆ ಅವಕಾಶ ಇದೆ ಅಂತ ಅವನಿಗೆ ತಿಳಿಸಬೇಕು. ಆತನ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ತನ್ನ ವಕೀಲನನ್ನ ಹಾಜರಿಟ್ಟುಕೊಳ್ಳಿಕ್ಕೆ ಆತನಿಗೆ ಅವಕಾಶವನ್ನು ಕೊಡಬೇಕು. ಮತ್ತು ಒಂದು ವೇಳೆ ಆತ ಒಬ್ಬ ವಕೀಲರನ್ನ ನೇಮಿಸಿಕೊಳ್ಳುವಷ್ಟು ಆರ್ಥಿಕವಾಗಿ ಸಬಲ ಇಲ್ಲ ಅಂದ್ರೆ ಆತನಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ಸರ್ಕಾರದ ವತಿಯಿಂದ ಒಬ್ಬ ಉಚಿತ ವಕೀಲರ ಸೇವೆಯನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಬೇಕು. ಆತನ ಮೇಲೆ ಏನಾದರೂ ದೇಹದಲ್ಲಿ ಗಾಯಗಳಿದ್ರೆ ಆತನಿಗೆ ವೈದ್ಯಕೀಯ ನೆರವನ್ನ ಕೊಡಬೇಕು. ಮತ್ತು ಆತನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ 24 ತಾಸುಗಳಲ್ಲಿ ಹಾಜರುಪಡಿಸಬೇಕು. ಮತ್ತು ಆತ ಒಂದು ವೇಳೆ ಬೇರೆ ಜಿಲ್ಲೆಯವನಾಗಿದ್ದರೆ ಬೇರೆ ರಾಜ್ಯದವನಾಗಿದ್ದರೆ ಅಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೂಲಕ ಆತನ ಮನೆಯವರಿಗೆ ಆತನ ಬಂಧನದ ವಿಷಯವನ್ನ ತಿಳಿಸಬೇಕು ಅಂತ ಈ ರೀತಿಯಾಗಿ 11 ಗೈಡ್ಲೈನ್ಸ್ ಗಳನ್ನ DK ಬಾಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅದನ್ನ ಮಾಡಿದೆ. ಸೊ ಇದನ್ನ ಪೊಲೀಸರು ನಿಯಮಿತವಾಗಿ ಪಾಲಿಸ್ತಾರೋ ಇಲ್ಲೋದನ್ನ ನೋಡ್ಕೊಳ್ಳಿಕ್ಕೆ ಸಂಬಂಧಪಟ್ಟ JMFC ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ನ್ಯಾಯಾಧೀಶರು ಪ್ರತಿ 3 ತಿಂಗಳಿಗೊಮ್ಮೆ ಪ್ರತಿ ಪೊಲೀಸ್ ಠಾಣೆಗಳನ್ನ ಭೇಟಿ ನೀಡಿ ಅಲ್ಲಿಯ ಕಡತಗಳನ್ನ ಪರಿಶೀಲಿಸಿ ಈ 11 ಗೈಡ್ಲೈನ್ಸ್ ಗಳನ್ನ ಸರಿಯಾಗಿ ಪಾಲನೆ ಮಾಡಿದರೋ ಇಲ್ಲೋ ಅಂತ ಅದನ್ನ ನೋಡಿ ಅದನ್ನ ಹೈಕೋರ್ಟ್ಗೆ ವರದಿ ಮಾಡತಕ್ಕಂತ ನಿಯಮನೂ ಕೂಡ ಇದೆ. ಥ್ಯಾಂಕ್ ಯು ಸರ್. ಸರ್, ಪೊಲೀಸ್ನವರು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ, ಈ ನಿಟ್ಟಿನಲ್ಲಿ ಏನ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್. ಅದನ್ನ ಅವರು ಮೇಲಾಧಿಕಾರಿಗಳ ಗಮನಕ್ಕೆ ತರಬಹುದು. ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ದೂರು ಸಲ್ಲಿಸಬಹುದು. ಮಾನವ ಹಕ್ಕುಗಳ ಆಯೋಗಕ್ಕೂ ದೂರು ಸಲ್ಲಿಸಬಹುದು. ನ್ಯಾಯಾಲಯಗಳು ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಪ್ರಶ್ನಿಸುವ ಅಧಿಕಾರವಿದೆಯೇ? ನ್ಯಾಯಾಲಯಗಳು ಸರ್ಕಾರನ ಪ್ರಶ್ನೆ ಮಾಡಬಹುದಾ? ಪಾಲಿಸಿ ಡಿಸಿಷನ್ ಅನ್ನ ಕೋರ್ಟ್ಗಳು ಪ್ರಶ್ನೆ ಮಾಡಕ್ಕಾಗಲ್ಲ. ಪಾಲಿಸಿ ಡಿಸಿಷನ್ ಇದ್ರೆ ಅದು ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 3 ಅಂಗಗಳಿದಾವೆ. ಸೊ ಪ್ರತಿಯೊಂದು ಅಂಗಗಳಿಗೆ ತಮ್ಮದೇ ಆದಂತಹ ಜವಾಬ್ದಾರಿಗಳಿದಾವೆ. ಸೊ ಯಾವುದೇ ಅಂಗ ಇನ್ನೊಂದು ಅಂಗದಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ನಮ್ಮ ಸಂವಿಧಾನವನ್ನು ಬರೆಯುವಾಗ ಮಾಂಟೆಸ್ಕ್ಯೂ ಥಿಯರಿ ಆಫ್ ಸಪರೇಷನ್ ಆಫ್ ಪವರ್ ನಾವು ಅಳವಡಿಸಿಕೊಂಡಿದ್ದೇವೆ. ಶಾಸಕಾಂಗಕ್ಕೆ ಶಾಸನ ಮಾಡುವ ಅಧಿಕಾರನ ಕೊಟ್ಟಿದ್ದೇವೆ. ಕಾರ್ಯಾಂಗಕ್ಕೆ ಅದನ್ನ ಅನುಷ್ಠಾನ ಮಾಡ್ತಕ್ಕಂತ ಅಧಿಕಾರನ ಕೊಡಲಾಗಿದೆ. ಮತ್ತು ನ್ಯಾಯಾಂಗಕ್ಕೆ ಈ ಕಾನೂನುಗಳನ್ನ ವ್ಯಾಖ್ಯಾನಿಸ್ತಕ್ಕಂತಹ ಮತ್ತು ವ್ಯಾಜ್ಯಗಳನ್ನ ಇತ್ಯರ್ಥ ಮಾಡ್ತಕ್ಕಂತ ಅವಕಾಶಗಳನ್ನ ಕೊಡಲಾಗಿದೆ. ಆದ್ರೆ ಶಾಸಕಾಂಗ ಏನಾದ್ರೂ ಸಂವಿಧಾನ ಬಾಹಿರ ಕಾನೂನುಗಳನ್ನ ಮಾಡಿದ್ರೆ ಶಾಸನಗಳನ್ನ ಮಾಡಿದ್ರೆ ಅಂತಹ ಶಾಸನಗಳ ಕಾನೂನಾತ್ಮಕತೆಯನ್ನ ದ ವ್ಯಾಲಿಡಿಟಿ ಆಫ್ ದೋಸ್ ಆಕ್ಟ್ಸ್ ಏನಾದ್ರೂ ಹೈಕೋರ್ಟ್ಗಳ ಮುಂದೆ ಅಥವಾ ಸುಪ್ರೀಂ ಕೋರ್ಟ್ನ ಮುಂದೆ ಪ್ರಶ್ನೆ ಮಾಡಿದಾಗ ಅಂತಹ ಅಧಿನಿಯಮ ಏನಾದ್ರೂ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದ್ದರೆ ಅಥವಾ ಮೂಲಭೂತ ಹಕ್ಕುಗಳನ್ನ ಅದು ಉಲ್ಲಂಘನೆ ಮಾಡ್ತಾ ಇದ್ರೆ ಅಂತ ಶಾಸನಗಳನ್ನ ಅಲ್ಟ್ರಾ ವೈರಸ್, ಅನ್ಕಾನ್ಸ್ಟಿಟ್ಯೂಷನಲ್, ನಲ್ ಅಂಡ್ ವೈಡ್ ಅಂತ ಘೋಷಣೆ ಮಾಡ್ತಕ್ಕಂತ ಅಧಿಕಾರ ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ನಮ್ಮ ಸಂವಿಧಾನ ನೀಡಿದೆ. ಈ ರಿಟ್ ಅರ್ಜಿಗಳು ಎಷ್ಟಿದಾವೆ? ಈ ರಿಟ್ ಅಂದ್ರೆ ಏನು ಸರ್? ರಿಟ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು ಮೊಟಕಾದಾಗ ಆತ ನೇರವಾಗಿ ಹೈಕೋರ್ಟ್ಗೆ ಆಗಲಿ ಅಂಡರ್ ಆರ್ಟಿಕಲ್ 226 ಅಥವಾ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕಾಗಲಿ ಅಂಡರ್ ಆರ್ಟಿಕಲ್ 32 ಆತ ಹೋಗಿ ನೇರವಾಗಿ ಅರ್ಜಿಯನ್ನು ಕೊಡ್ಬೋದು. ಯಾಕಂದ್ರೆ ನಮ್ಮ ಕಾನೂನಿನ ನ್ಯಾಯಶಾಸ್ತ್ರ ಏನ್ ಹೇಳ್ತದಪ್ಪ ಅಂದ್ರೆ ಸೊ ದ ಪಾರ್ಟಿ ಹ್ಯಾಸ್ ಟು ಅಪ್ರೋಚ್ ದ ಲೋವೆಸ್ಟ್ ಜುರಿಸ್ಡಿಕ್ಷನ್ ಕೋರ್ಟ್. ಅಂದ್ರೆ ಒಬ್ಬ ವ್ಯಕ್ತಿ ಕನಿಷ್ಠತಮ ನ್ಯಾಯಾಧಿಕಾರ ಇರ್ತಕ್ಕಂತಹ ನ್ಯಾಯಾಲಯಕ್ಕೆ ತನ್ನ ಅಹವಾಲನ್ನು ಸಲ್ಲಿಸಬೇಕು ಅಂತ ನ್ಯಾಯಶಾಸ್ತ್ರ ಹೇಳ್ತದೆ. ಆದ್ರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಒಬ್ಬ ವ್ಯಕ್ತಿ, ಒಬ್ಬ ನಾಗರಿಕ ನೇರವಾಗಿ ಹೈಕೋರ್ಟ್ಗೆ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ಸೊ ಆದ್ರಿಂದ ಇಲ್ಲಿ ರಿಟ್ಗಳಲ್ಲಿ 5 ಪ್ರಕಾರಗಳಿದಾವೆ. ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಕ್ರಮವಾಗಿ ಬಂಧನದಲ್ಲಿಟ್ಟಾಗ ಆ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅನ್ನ ಹಾಕಿ ಅಂತ ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಲಿಕ್ಕೆ ನಿರ್ದೇಶನವನ್ನ ಕೋರಬಹುದು. ಮತ್ತು ರಿಟ್ ಆಫ್ ಮೆಂಡಾಮಸ್
ರಿಟ್ ಆಫ್ ಮೆಂಡಾಮಸ್ ಅಂದ್ರೆ ಯಾವುದೇ ಒಬ್ಬ ಶಾಸನಾತ್ಮಕ ಅಧಿಕಾರಿ ತನ್ನ ಶಾಸನಾತ್ಮಕ ಕಾರ್ಯವನ್ನ ನಿಭಾಯಿಸಲಿಕ್ಕೆ ವಿಫಲನಾದ ಅಂದ್ರೆ ಅಥವಾ ನಿಭಾಯಿಸಲಿಕ್ಕೆ ವಿಳಂಬ ಮಾಡ್ತಾನೆ ಅಂದ್ರೆ ಅಥವಾ ತನಗೆ ಇರ್ತಕ್ಕಂಥ ಅಧಿಕಾರವನ್ನ ಮೀರಿ ಆತ ಅಧಿಕಾರವನ್ನ ಚಲಾಯಿಸ್ತಿದ್ದಾನಂದ್ರೆ ಸೊ ಅವನ ವಿರುದ್ಧ ರಿಟ್ ಆಫ್ ಮೆಂಡಾಮಸ್ ಅಂದ್ರೆ ಇಂಥ ಕಾರ್ಯವನ್ನ ಮಾಡು ಅಥವಾ ಇಂಥ ಕಾರ್ಯವನ್ನು ಮಾಡಬೇಡ ಅಂತ ನ್ಯಾಯಾಲಯದಿಂದ ನಿರ್ದೇಶನ ತರಲಿಕ್ಕೆ ಅವಕಾಶ ಇದೆ. ರಿಟ್ ಆಫ್ ಪ್ರೊಹಿಬಿಷನ್ ಅಂದ್ರೆ ಯಾವುದೇ ಒಬ್ಬ ಶಾಸನಾತ್ಮಕ ಅಧಿಕಾರಿ ತನಗೆ ಇಲ್ಲದೆ ಇರತಕ್ಕಂಥ ಅಧಿಕಾರವನ್ನ ಚಲಾಯಿಸ್ತಕ್ಕಂದ್ರೆ ಅಂತ ಒಂದು ಅಧಿಕಾರವನ್ನ ಚಲಾಯಿಸಬಾರ್ದು ಅಂತ ರಿಟ್ ಆಫ್ ಪ್ರೊಹಿಬಿಷನ್ ನ ತರಲಿಕ್ಕೆ ಕೂಡ ಅವಕಾಶ ಇದೆ. ಮತ್ತು ರಿಟ್ ಆಫ್ ಕೋವಾರಂಟ್ ಅಂದ್ರೆ ಯಾವುದೇ ಒಂದು ಸಾರ್ವಜನಿಕ ಹುದ್ದೆಯನ್ನ ಹೊಂದಬೇಕಾದ್ರೆ ಆ ಹುದ್ದೆಯನ್ನ ಹೊಂದಲಿಕ್ಕೆ ಆ ವ್ಯಕ್ತಿಗೆ ಅಧಿಕಾರ ಇರಬೇಕು. ಸೊ ಆ ವ್ಯಕ್ತಿಗೆ ಆ ಸಾರ್ವಜನಿಕ ಹುದ್ದೆಯನ್ನ ಹೊಂದಲಿಕ್ಕೆ ಅಧಿಕಾರ ಇಲ್ಲ ಅಂದ್ರೆ ರಿಟ್ ಆಫ್ ಕೋವಾರಂಟ್ ಅನ್ನ ಹಾಕಿ ಅಂತ ವ್ಯಕ್ತಿಯನ್ನ ಆ ಶಾಸನಾತ್ಮಕ ಹುದ್ದೆಯಿಂದ ಕೆಳಗಿಳಿಸಲಿಕ್ಕೆ ಅವಕಾಶ ಇದೆ. ಇವಿಷ್ಟು 5 ರಿಟ್ಗಳ ಬಗ್ಗೆ ನಾನು ಹೇಳಿದ್ದು. ಎಬಿಎಸ್ ಕಾರ್ಪಸ್ ರಿಟ್ ಬಗ್ಗೆ ತಾವು ಹೇಳಿದ್ರಿ. ಎಬಿಎಸ್ ಕಾರ್ಪಸ್ ರಿಟ್ಟು ಪೊಲೀಸ್ನವರ ವಿರುದ್ಧ ಸಲ್ಲಿಸಬೇಕಾಗ್ತದ ಅಥವಾ ಒಬ್ಬ ಪ್ರೈವೇಟ್ ಪರ್ಸನ್ ಒಬ್ಬ ವ್ಯಕ್ತಿಯನ್ನ ಅಕ್ರಮ ಬಂಧನದಲ್ಲಿ ಇಟ್ಟಿದ್ದಾಗ ಸಹ ಅಪ್ಲೈ ಮಾಡಬಹುದಾ ಸರ್? ಮಾಡಬಹುದು. ಈ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಯಾರೋ ಕಿಡ್ನಾಪ್ ಮಾಡಿರ್ತಾರೆ ಆತನ ಎಲ್ಲೋ ಅಕ್ರಮ ಬಂಧನದಲ್ಲಿ ಇಟ್ಟಿರ್ತಾರೆ. ಅದು ಪೊಲೀಸರು ಕೂಡ ಒಂದೊಂದ್ಸಲ ಮಾಹಿತಿ ಇರ್ಲಿಕ್ಕಿಲ್ಲ. ಸೊ ಆದ್ರಿಂದ ಒಬ್ಬ ವ್ಯಕ್ತಿ ಕಾಣೆಯಾದಾಗ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಹಾಕ್ಲಿಕ್ಕೆ ಅವಕಾಶ ಇದೆ. ಮತ್ತು ಈ ರಿಟ್ಗಳಲ್ಲಿ ನೀವು ನೇರವಾಗಿ ಹೈಕೋರ್ಟ್ಗೆ ಹೋಗ್ಬೋದು, ಇಲ್ಲವೇ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆದ್ರೆ ಆಸ್ ಫಾರ್ as ರಿಟ್ಸ್ ಆರ್ ಕನ್ಸರ್ನ್, ಬೋತ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಹ್ಯಾವ್ ಗಾಟ್ ಅ ಪ್ಯಾರಲಲ್ ಜುರಿಸ್ಡಿಕ್ಷನ್. ಸೊ ಆದ್ರಿಂದ ನಿಮ್ದು ಒಂದು ರಿಟ್ ಏನಾದ್ರೂ ಹೈಕೋರ್ಟ್ಗೆ ರಿಜೆಕ್ಟ್ ಆದ್ರೆ ಅದನ್ನ ನೀವು ಪ್ರಶ್ನೆ ಮಾಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಪೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಆಸ್ ಫಾರ್ as ರಿಟ್ಸ್ ಆರ್ ಕನ್ಸರ್ನ್, ಬೋತ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಹ್ಯಾವ್ ಗಾಟ್ ಅ ಕನ್ಕರೆಂಟ್ ಜುರಿಸ್ಡಿಕ್ಷನ್. ಆದ್ರೆ ಈ ಸಾಮಾನ್ಯ ನಿಯಮಕ್ಕೆ ಒಂದು ಎಕ್ಸೆಪ್ಷನ್ ಏನಪ್ಪಾ ಅಂದ್ರೆ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್. ಯಾಕಂದ್ರೆ ಇದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ನ ಆದೇಶದ ವಿರುದ್ಧ ಹೈಕೋರ್ಟ್ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ. ಧನ್ಯವಾದಗಳು ಸರ್. ಯಾರ ಪ್ರಶ್ನೆ ಕೇಳೋದು ರಿಟ್ ಆಫ್ ಸರ್ಶಿಯೋರರಿ ಬಗ್ಗೆ ಕೆಲವೊಂದು ಉದಾಹರಣೆಗಳೇನಾದ್ರೂ ಕೊಡ್ಲಿಕ್ಕಾಗುತ್ತಾ ಸರ್? ಸರ್ಶಿಯೋರರಿ ರಿಟ್ ಆಫ್ ಸರ್ಟಿಯರರಿ ಅಂದ್ರೆ ಯಾವುದೇ ವ್ಯಕ್ತಿ ಒಂದು ಆದೇಶವನ್ನ ಮಾಡಿದ್ರೆ ಆತನಿಗೆ ಆ ಆದೇಶವನ್ನ ಮಾಡ್ತಕ್ಕಂಥ ಯಾವುದೇ ಒಂದು ಕಾನೂನುಬದ್ಧ ಅಧಿಕಾರ ಇಲ್ಲ ಅಂದ್ರೆ ಅದನ್ನ ರದ್ದುಪಡಿಸ್ತಕ್ಕಂಥ ಅಧಿಕಾರ ಮಾನ್ಯ ಹೈಕೋರ್ಟ್ಗೆ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ರಿಟ್ ಆಫ್ ಸರ್ಟಿಯರರಿ ಅಂದ್ರೆ ಒಬ್ಬ ಅಧಿಕಾರಿ ಮಾಡಿದಂತ ಆದೇಶವನ್ನ ರದ್ದುಪಡಿಸಲಿಕ್ಕೆ ಅವಕಾಶ ಇದೆ. ಧನ್ಯವಾದಗಳು ಸರ್. ಪ್ರಶ್ನೆಗಳೇನಾದ್ರೂ ಇದ್ರೆ ಪ್ರಶ್ನೆಗಳು ಕೇಳಿ, ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಹ್ಯಾಂಡ್ ರೈಸ್ ಅನ್ನ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡ್ಕೊಂಡು ಪ್ರಶ್ನೆಯನ್ನ ಕೇಳಿ. ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಮಂಜು ಅವರೇ, ಏನಾದ್ರು ಪ್ರಶ್ನೆ ಇದೆಯಾ? ಮಂಜು ಅವ್ರ ಏನಾದ್ರು ಪ್ರಶ್ನೆ ಇದೆಯಾ? ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಸರ್. ನಮಸ್ತೆ, ಕೇಳಿ. ಸರ್, ನಾವು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅನುಯಾಯಿಗಳು ಅಂತ ನಾವು ನಮ್ಮನ್ನ ಟ್ರೇಡ್ ಮೆನ್ಗಳು ತಗೊಂಡಿದ್ದೇವೆ ಸರ್. ನಾವು ಕುಕ್ಕೋ, ಬಾರ್ಬರ್, ಸ್ವೀಪರ್ ಈ ತರ ನಾವು ಇದೀವಿ ಸರ್. ನಮಗೆ ಕಳೆದ ಒಂದು 40-45 ವರ್ಷಗಳಿಂದ ಒಂದು ಪ್ರಮೋಷನ್ಗಳನ್ನ ಕೊಡ್ತಾ ಇಲ್ಲ, ಈ ಬಡ್ತಿನ ಕೊಡ್ತಾ ಇಲ್ಲ. ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ನಾವು ಇತ್ತೀಚೆಗೆ ನಾವು ಕೆಇಟಿಗೂ ಸಹ ನಾವು ವಕಾಲತ್ತು ಹಾಕಿದಾಗ ಅದನ್ನ ಪರಿಗಣಿಸಿ ಒಂದೇ ಒಂದು ಜಮೇದಾರ್ ಫಾಲೋವರ್ ಅಂತ ಒಂದು ಕೊಡ್ತಾ ಇದ್ದಾರೆ ಸರ್. ಅದು 25-26 ವರ್ಷ ನಂತರ ಸೇವೆ ಸಲ್ಲಿಸೋದಕ್ಕೆ ಇದಕ್ಕೆ ಏನಾರ ಪರಿಹಾರ ಇದೆಯಾ? ಆದಷ್ಟು ಶೀಘ್ರದಲ್ಲಿ ಏನು ತಗೊಳಕ್ಕೆ ಅವಕಾಶಗಳಿದೆಯಾ? ಸೊ ಈಗ ನಿಮ್ಮನ್ನ ವೆದರ್ ನೀವು ಒಬ್ಬ ಪರ್ಮನೆಂಟ್ ಎಂಪ್ಲಾಯಿನ ಅಥವಾ ಅಲ್ಲ ಅನ್ನೋದು ಬಹಳ ಮುಖ್ಯ ನಮ್ಗೀಗ. ಸೊ ಅಲ್ಲ, ನೀವು ಪರ್ಮನೆಂಟ್ ಎಂಪ್ಲಾಯಿ ಅಂತ ಕನ್ಸಿಡರ್ ಆಗಿ ನಿಮ್ಗೆ ಏನಾದ್ರು ಆಫ್ಟರ್ ರಿಟೈರ್ಮೆಂಟ್ ಪೆನ್ಷನ್ ಕೊಡ್ತಾರಾ? ಅವೆಲ್ಲ ಕೊಡ್ತಾರೆ ಸರ್, ಕೊಡ್ತಾರೆ. ಮತ್ ಪೆನ್ಷನ್ ಎಲ್ಲ ಕೊಡ್ತಾರೆ ಅಂದ್ರೆ ನೀವು ಒಬ್ಬ ಪರ್ಮನೆಂಟ್ ಎಂಪ್ಲಾಯಿ ಅಂತ ಲೆಕ್ಕ ಹಂಗಾರೆ. ಹಂಗಿದ್ರೆ ನೀವು ನಮ್ಮ ಸೇವಾ ಸೌಲಭ್ಯಗಳನ್ನ ಸುಧಾರಿಸಿ ಅಂತ ನೀವು ಪೊಲೀಸ್ ಮಹಾನಿರ್ದೇಶಕರಿಗೆ ನೀವು ಮನವಿಯನ್ನು ಕೊಡ್ಬೋದು. ಯಾಕಂದ್ರೆ ಈಗ ಒಂದು ರಾಘವೇಂದ್ರ ಔರಾದ್ಕರ್ ಅವರ ಒಂದು ಸಮಿತಿ ಇದೆ ಪೊಲೀಸ್ ಸುಧಾರಣೆ ವ್ಯವಸ್ಥೆ ಬಗ್ಗೆ. ಅವರ ಪೊಲೀಸ್ ಸಿಬ್ಬಂದಿಗಳ ವೇತನ ಭತ್ಯೆ ಇದೆಲ್ಲ ಪರಿಷ್ಕಾರ ಮಾಡ್ಲಿಕ್ಕೆ. ಸೊ
ಆ ಆಯೋಗ ಏನಾದರೂ ವರದಿ ಕೊಟ್ರೆ ಆ ಆಯೋಗದ ವರದಿಯ ಶಿಫಾರಸಿನಂತೆ ನಿಮ್ಮ ಸೇವಾ ಸೌಲಭ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ. ಹೌದು ಸರ್. ನೀವು ರಾಘವೇಂದ್ರ ಔರಾದ್ಕರ್ ಆ ಸಮಿತಿಗೆ ಒಂದು ಅರ್ಜಿ ಕೊಡ್ಬೋದಾಗಿತ್ತು. ಹೌದು, ಕೊಡಬೇಕಾಯ್ತು, ಕೊಡಕ್ಕಾಗಿಲ್ಲ. ಈಗ ಈ ಮುಂದಿನ ಏನಾರ ಈ ರೀತಿ ಯಾವ ರೀತಿ ನ್ಯಾಯಾಲಯದಿಂದ ಯಾವ ರೀತಿ ನಾವು ಅಲ್ಲ ಇದು ನ್ಯಾಯಾಲಯ ಮಾಡ್ತಕ್ಕಂಥ ಪ್ರಕ್ರಿಯೆ ಅಲ್ಲ. ಯಾಕೆ ಪ್ರಕ್ರಿಯೆ ಏನಪ್ಪಾ ಅಂದ್ರೆ ಇದು ಪಾಲಿಸಿ ಡಿಸಿಷನ್. ಸರ್ಕಾರ ಯಾವುದೇ ಒಂದು ವಿಷಯವಾಗಿ ಒಂದು ಆಯೋಗವನ್ನ ನೇಮಿಸಿರ್ತದೆ. ಆ ಆಯೋಗ ಆ ಸಂಬಂಧಪಟ್ಟ ವಿಷಯವಾಗಿ ಒಂದು ಸಂಶೋಧನೆಯನ್ನ ಮಾಡಿ ಅಹವಾಲುಗಳನ್ನ ಆಲಿಸಿ ಅದರ ಬಗ್ಗೆ ಅಧ್ಯಯನ ಮಾಡಿ ಮತ್ತು ಈ ವಿಷಯವಾಗಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ನಿಯಮಗಳು ಇದಾವೆ ಅನ್ನೋದನ್ನ ಕೂಡ ಅದು ಪರಿಶೀಲನೆ ಮಾಡಿ ಒಂದು ಸರ್ಕಾರಕ್ಕೆ ವರದಿಯನ್ನ ಕೊಡ್ತದೆ. ಸರ್ಕಾರ ಆ ವರದಿಯನ್ನ ಪೂರ್ತಿ ಒಪ್ಕೊಳ್ಬಹುದು ಅಥವಾ ಭಾಗಶಃ ಒಪ್ಕೊಳ್ಬಹುದು ಅಥವಾ ತಿರಸ್ಕರಿಸಬಹುದು. ಸೊ ಆದ್ರಿಂದ ನಿಮ್ದೇನಾದ್ರೂ ಈಗ ಪ್ರಸ್ತುತ ಪೊಲೀಸ್ ವ್ಯವಸ್ಥೆಯ ಸುಧಾರಣೆ ಬಗ್ಗೆ ಯಾವ್ದಾದ್ರು ಆಯೋಗ ಜಾರಿಯಲ್ಲಿ ಇದ್ರೆ ಆ ಆಯೋಗಕ್ಕೆ ನಿಮ್ಮ ಸೇವಾ ಸೌಲಭ್ಯಗಳ ಬಗ್ಗೆ ತಾವು ಮನವಿಯನ್ನ ಕೊಟ್ಟು ಆ ನಿಮ್ಮ ಮನವಿಗಳು ಆ ಆಯೋಗದ ವರದಿಯಲ್ಲಿ ಬರುವ ಹಾಗೆ ತಾವು ಅವ್ರ ಮೇಲೆ ನೀವು ಅವರಿಗೆ ನೀವು ಮನಗಾಣಿಸ್ಬೇಕು. ಧನ್ಯವಾದಗಳು ಸರ್. ಆಯ್ತು. ಧನ್ಯವಾದಗಳು ಸರ್. ಪ್ರಶ್ನೆಗಳಿದೆಯಾ? ನೋಡಿ, ಪ್ರಶ್ನೆಗಳಿಲ್ಲ ಅಂತಂದ್ರೆ ನಾವು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯವನ್ನ ಗೊಳಿಸ್ತೀವಿ. ಪ್ರಶ್ನೆಗಳಿದ್ರೆ ಕಾರ್ಯಕ್ರಮ ಇನ್ನೊಂದು ಪ್ರಶ್ನೆಗೆ ಅವಕಾಶವನ್ನ ನಾವು ಕೊಡ್ತೀವಿ. ದಯವಿಟ್ಟು ಪ್ರಶ್ನೆಗಳಿದ್ರೆ ಪ್ರಶ್ನೆ ಕೇಳ್ಬೋದು. ಪ್ರಶ್ನೆಗಳೇನಾದ್ರೂ ಇದ್ರೆ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಈ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಹೇಗೆ ಈ ಕಾರ್ಯಕ್ರಮ ನಿಜವಾಗಲೂ ಸಹ ಒಂದು ಅನುಕೂಲ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಯಾರಾದ್ರೂ ಒಂದು ಸಣ್ಣ ಒಪಿನಿಯನ್ ಹೇಳಿದ್ರೆ ಈ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತಹ ವೀಕ್ಷಕರಿಗೂ ಸಹ ಒಂದು ಪ್ರೇರಣೆ ಆಗ್ತದೆ. ಸೊ ಮತ್ತಷ್ಟು ಈ ಒಂದು ಕಾರ್ಯಕ್ರಮದ ಒಂದು ಉಪಯುಕ್ತತೆಯನ್ನ ಜನಸಾಮಾನ್ಯರು ಪಡಿತಾರೆ ಅನ್ನೋ ನಿಟ್ಟಿನಲ್ಲಿ ಯಾರಾದ್ರೂ ಒಬ್ರು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ದಯವಿಟ್ಟು ಮಾತಾಡಿ. ಈ ಕಾರ್ಯಕ್ರಮವನ್ನ 3 ಸಂಚಿಕೆಯ ಕಾರ್ಯಕ್ರಮ ನಾವು ನಡೆಸ್ಕೊಟ್ಟಿದ್ದು. ಈ ಒಂದು ಕಾರ್ಯಕ್ರಮ 3ನೇ ಸಂಚಿಕೆ ಆಗಿದ್ದು. ಈ ಮುಂಚೆ 2 ಸಂಚಿಕೆಯಲ್ಲಿ ತಾವು ಕಾರ್ಯಕ್ರಮಕ್ಕೆ ಬಂದಿದ್ದು. ಈ ಕಾರ್ಯಕ್ರಮದ ಬಗ್ಗೆ ಯಾರಾದ್ರೂ ಒಂದಿಷ್ಟು ಮಾತನ್ನ ಆಡಿದ್ರೆ ಅಭಿಪ್ರಾಯವನ್ನ ತಿಳಿಸಿದ್ರೆ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಮಾತಾಡಿ. ನಾಗರಾಜು ಅವರೇ ಮಾತಾಡಿ ಸರ್. ಸರ್, 3 ವಾರಗಳಿಂದ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ. 3 ವಾರದಿಂದ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಕಾನೂನು ಅರಿವನ್ನ ನಮ್ಮ ಜಿಲ್ಲಾ ಮಟ್ಟದಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತಲುಪ್ತಾ ಇದೆ. ನಾವು ಯಾರೋ ಕಾನೂನು ಸಲಹೆ ಕೇಳಬೇಕು ಅಂತಂದ್ರೆ ಇಲ್ಲಿಂದ ಬೆಂಗಳೂರು, ತುಮಕೂರಿಗೆ ಹೋಗ್ಬೇಕಾಗುತ್ತೆ. ಅದರಿಂದ ಈಗ ನಮ್ಗೆ ಜೂಮ್ ಮೀಟಿಂಗ್ ಅಲ್ಲಿ ಒಂದು ಕಾರ್ಯಕ್ರಮವನ್ನ ವ್ಯವಸ್ಥೆ ಮಾಡ್ತಾ ಇರೋದು ತುಂಬಾ ಒಳ್ಳೆ ಇದಾಗ್ತಾ ಇದೆ. ಜನರಿಗೆ ಸೇವೆ ಸಿಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಅದರಲ್ಲೂ ನಮ್ಮ ಸೀನಿಯರ್ ರಿಟೈರ್ಡ್ ಜಡ್ಜ್ ಏನಿದ್ದಾರೆ ಅವರು ನಡೆಸ್ಕೊಡ್ತಾ ಇರೋ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿದೆ. ಇದು ಎಲ್ಲಾ ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೂ ಸಹ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ಈ ಕಾರ್ಯಕ್ರಮದ ಬಗ್ಗೆ ದಯವಿಟ್ಟು ಪ್ರಚಾರವನ್ನ ಏನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲಾ ಅತಿಥಿಗಳು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಸ್ನೇಹಿತರಿಗೆ, ತಮ್ಮ ಸಂಬಂಧಿಕರಿಗೆ ಮತ್ತು ಇತರೆ ಪರಿಚಯದವರು ಎಲ್ಲರಿಗೂ ಸಹ ಈ ವಿಚಾರವನ್ನ ತಿಳಿಸ್ಬೇಕು. ಸೊ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಯಶಸ್ವಿಯಾಗಿ ಗೊಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸೊ ದಯವಿಟ್ಟು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಎಲ್ಲಾ ಸ್ನೇಹಿತರುಗಳಿಗೆ, ಬಂಧುಗಳಿಗೆ, ಪರಿಚಯಸ್ಥರಿಗೆ ಎಲ್ರಿಗೂ ದಯವಿಟ್ಟು ತಿಳಿಸ್ಕೊಡಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದು ತಮ್ಮ ಸಮಯವನ್ನ, ಅಮೂಲ್ಯವಾದಂತ ಸಮಯವನ್ನ ಜನಸಾಮಾನ್ಯರ ಒಂದು ಕಲ್ಯಾಣಕ್ಕೆ ಮೀಸಲಾಗಿಟ್ಟಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವ್ರಿಗೆ ನಾವು ಬಹಳ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಅವ್ರಿಗೆ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಸೊ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಸರ್ ಒಂದೆರಡು ಮಾತು ಮಾಡ್ಬೋದು ಸರ್. ಮಾತಾಡಿ ಸರ್, ಮಾತಾಡಿ. ನೀವೇನ್ ಕಾರ್ಯ ಮಾಡ್ತಿರಲ್ಲ ಇದು ಒಂದು ಸಮಾಜಕ್ಕೆ ಇಂಥದ್ದು ಬೇಕು ಸರ್. ಯಾಕಂದ್ರೆ ಈಗ ಸಮಾಜದಲ್ಲಿ ಎಷ್ಟೋ ಕ್ರೈಮ್ಗಳು ನಡೀತಾ ಇದೆ ಸರ್. ಅಟ್ಲೀಸ್ಟ್ ನಾವು ಜನರಲ್ ನಾಲೆಜ್ ಜನರಲ್ಲಿ ಕೊಟ್ರೆ ಇದನ್ನ ಅರಿವು ಮೂಡುತ್ತೆ ಸರ್. ನೀವು ಮಾಡಂತ ಕಾರ್ಯವನ್ನು
ಅತ್ಯಂತ ಉತ್ತಮ ಕಾರ್ಯ ಸರ್. ಸಾಹೇಬ್ರು ಆಲ್ರೆಡಿ ನಮ್ಗೆಲ್ಲ ಒಳ್ಳೆ ಮಾಹಿತಿನ ಕೊಟ್ಟಿದ್ದಾರೆ ಸರ್. ನಾನು ಒಬ್ಬ ವಕೀಲರಾಗಿ ನಡೆಸ್ತಾ ಇದ್ದೀನಿ ಸರ್. ಬಟ್ ನಿಮ್ಮ ಕಾರ್ಯ ನಾನು ಮೆಚ್ತಾ ಇದ್ದೀನಿ. ನಮಸ್ತೆ ಸಾಹೇಬ್ರೆ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಸೊ ಈ ಕಾರ್ಯಕ್ರಮ ಹೀಗೆ ಪ್ರತಿ ಭಾನುವಾರ ಸಂಜೆ 8ರಿಂದ 9 ಗಂಟೆವರೆಗೂ ಸಹ ಈ ಕಾರ್ಯಕ್ರಮ ನಡೆಯುತ್ತೆ. ಇದು ನಿರಂತರವಾಗಿ ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಬರ್ಬೇಕು, ಎಲ್ಲರೂ ಈ ಕಾರ್ಯಕ್ರಮದ ಒಂದು ಪ್ರಯೋಜನವನ್ನ ಪಡ್ಕೋಬೇಕು ಅಂತ ಹೇಳ್ತಾ, ಸೊ ಈ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಲ್ಕರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು. ಮುಂದಿನ ಭೇಟಿ ಬರುವ ಭಾನುವಾರ ನಾವು ಇದೇ ಸಮಯದಲ್ಲಿ ಭೇಟಿಯಾಗೋಣ. ಹೆಚ್ಚು ಪ್ರಶ್ನೆಗಳನ್ನ ತಗೊಂಬರೋಣ, ಹೊಸ ಹೊಸ ಪ್ರಶ್ನೆಗಳನ್ನ ತಗೊಂಬರೋಣ. ಸೊ ಹೆಚ್ಚು ತಗೊಂಬಂದು ನಾವು ಏನು ಕಾನೂನಿನ ಒಂದು ತಿಳುವಳಿಕೆಯನ್ನ ಬೆಳೆಸ್ಕೊಂಡು ನಮ್ಮ ಎಲ್ಲಾ ಕಾನೂನಿನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಶುಭರಾತ್ರಿ. ಶುಭರಾತ್ರಿ. ಧನ್ಯವಾದಗಳು.